ಮಂಗಳಾದೇವಿ ನಿನಗೆ ಪ್ರಣಾಮ. ಸಕಲೋಪಚಾರದಿ ಭಕ್ತರು ಪೂಜಿಪರು, ಸಕಲೋಪಚಾರದಿ ಭಕ್ತರು ಪೂಜಿಪರು. ಸಕಲ ಸಂಪತ್ತ ನೀಡೆ ನಿರಂತರ, ಸಕಲೋಪಚಾರದಿ ಭಕ್ತರು ಪೂಜಿಪರು. ಸಕಲ ಸಂಪತ್ತ ನೀಡೆ ನಿರಂತರ, ವೇದಾಂತ ರೂಪಿಣಿ ಮಂಗಳ ಸ್ವರೂಪಿಣಿ, ವೇದಾಂತ ರೂಪಿಣಿ ಮಂಗಳ ಸ್ವರೂಪಿಣಿ. ಸರ್ವಮಂಗಲೇ ತ್ರಿಲೋಕ್ಯ ಜನನಿ ಶ್ರೀಮಂಗಳಾದೇವಿ ನಿನಗೆ ಪ್ರಣಾಮ. ಶ್ರೀಮಂಗಳಾದೇವಿ ನಿನಗೆ ಪ್ರಣಾಮ. ಶ್ರಾವಣ ಮಾಸದಿ ಪಂಚಾಮೃತ ಅಭಿಷೇಕ, ಶ್ರಾವಣ ಮಾಸದಿ ಪಂಚಾಮೃತ ಅಭಿಷೇಕ. ಧನುರ್ಮಾಸದಲ್ಲಿ ಪೂಜೆ ಪುನಸ್ಕಾರ, ಶ್ರಾವಣ ಮಾಸದಿ ಪಂಚಾಮೃತ ಅಭಿಷೇಕ. ಧನುರ್ಮಾಸದಲ್ಲಿ ಪೂಜೆ ಪುನಸ್ಕಾರ. ಆಶ್ವೀಜ ಮಾಸದಿ ನವರಾತ್ರಿ ವೈಭವ, ಆಶ್ವೀಜ ಮಾಸದಿ ನವರಾತ್ರಿ ವೈಭವ. ವಿಜಯದಶಮಿಯಂದೇ ಮಹಾರಥೋತ್ಸವ. ಶ್ರೀಮಂಗಳಾದೇವಿ ನಿನಗೆ ಪ್ರಣಾಮ. ಶ್ರೀಮಂಗಳಾದೇವಿ ನಿನಗೆ ಪ್ರಣಾಮ. ನೀಡೇ ಅನುಗ್ರಹ ಭಕ್ತರ ವೃಂದಕ್ಕೆ, ನೀಡೇ ಅನುಗ್ರಹ ಭಕ್ತರ ವೃಂದಕ್ಕೆ. ಶ್ರೀಮಂಗಳಾದೇವಿ ನಿನಗೆ ಪ್ರಣಾಮ, ನಿನಗೆ ಪ್ರಣಾಮ, ನಿನಗೆ ಪ್ರಣಾಮ. ಜೈ ಶ್ರೀರಾಮ್. ಭಕ್ತರಿಗೆಲ್ಲರಿಗೂ ಸ್ವಾಗತ. ನಮ್ಮ ದ್ವಾದಶ ಕೋಟಿ ರಾಮ ತಾರಕ ನಾಮ ಜಪ ಯಜ್ಞದ ಹರಿಕಥಾ ಸಂಪೂರ್ಣ ರಾಮಾಯಣ ಹರಿಕಥಾ ಕಾಲಕ್ಷೇಪದ ದ್ವಿತೀಯ ದಿನ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಇವತ್ತಿನ ನಮ್ಮ ದ್ವಿತೀಯ ದಿನದ ಹರಿಕಥಾ ಕಾಲಕ್ಷೇಪದ ಹರಿಕಥಾ ಚತುರ ಶಿರಸಿ ನಾರಾಯಣ್ ದಾಸ್ ಇವರಿಗೆ ಮಾಲಾರ್ಪಣೆಯೊಂದಿಗೆ ಸ್ವಾಗತವನ್ನು ಬಯಸಬೇಕೆಂದು ಶಿವರಾಮ್ ಕಾಮತ್ ಚಾರ್ಟರ್ಡ್ ಅಕೌಂಟೆಂಟ್ ಅವರಲ್ಲಿ ಕೇಳ್ಕೊಳ್ತೇನೆ. सीतारामचंद्र भगवान की जय, पवन सुत हनुमान की जय. ಹರಿಕಥೆ ದಾಸರಿಗೆ ಸಾತ್ನಲ್ಲಿ ಹಾರ್ಮೋನಿಯಂ ಶ್ರೀ ಕೆ.ಪಿ. ಹೆಗಡೆ ಅವರಿಗೂ ಸ್ವಾಗತ ಬಯಸ್ತೇನೆ. ಹಾಗೂ ತಬಲೆಯಲ್ಲಿ ಆನಂದ್ ಭಟ್ ಸಿರ್ಸಿ ಇವರಿಗೆ, ಹಾಗೂ ತಾಳದಲ್ಲಿ ಶ್ರೀಕೃಷ್ಣ ಭಟ್ ಇವರಿಗೂ ಸ್ವಾಗತವನ್ನು ಬಯಸಿ ಮುಂದಿನ ನಮ್ಮ ಕಾರ್ಯಕ್ರಮಕ್ಕೆ ತುಂಬ ಅನುಮತಿಯನ್ನು ಕೊಡ್ತಾರೆ. ಹರಿ ಓಂ, ಹರಿ ಓಂ, ಹರಿ ಓಂ, ಹರಿ ಓಂ, ಹರಿ ಓಂ. ಸ್ವಲ್ಪ ಬೇಕು. ಹರಿ ಓಂ. ತಪ್ಪಲ ನೋಡಿ ಸರಿ. सिद्धिविनायक स्वामी की जय, पवन सुत हनुमान की जय,
सीतारामचंद्र भगवान की जय लक्ष्मी रमण गोविंद गोविंद सनातन हिंदू धर्म की जय भारत माता की जय सब साधु संतन की जय नमः पार्वती पतये हर हर महादेव हरि ओम गुरुभ्यो नमः परम गुरुभ्यो नमः गुरुचरणारविन्दाभ्यां नमः गुरुं गणपतिं दुर्गां भास्करं शिवम् अच्युतं ब्रह्माणं गिरिजां लक्ष्मीं वाणीं वन्दे विभूतये वक्रतुण्डमहाकाय सूर्यकोटिसमप्रभा निर्विघ्नं कुरु मे देवा सर्वकार्येषु सर्वदा या देवी सर्वभूतेषु मातृरूपेण संस्थिता नमस्तस्यै 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 नमो नमः व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः नमः श्रीपादराजाय नमस्ते व्यासयोगिने नमः पुरन्दरार्याय विजयार्याय ते नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि यत्र यत्र रघुनाथकीर्तनं तत्र तत्र कृतमस्य गाञ्जलिं भाष्पवारि परिपूर्णलोचनं मारुतिं नमत राक्षसान्तकम् सततगणनाथ सिद्धियनीव कार्यदरी सततगणनाथ सिद्धियनीव कार्यदरी मतीय प्रेरिपळो पार्वती देवियो मतीय प्रेरिपळो पार्वती देवियो सतत गणनाथ सिद्धियनीव कार्यदली मुक्तिपथमान इव महारुद्र देवरो मुक्तिपथमान इव महारुद्र देवरो भक्तिदायकळु भारती देवियो ಶಾಸ್ತ್ರಗಳಲ್ಲಿ ವನಜ ಸಂಭವನರಸಿ ಯುಕ್ತಿ ಶಾಸ್ತ್ರಗಳಲ್ಲಿ ವನಜ ಸಂಭವನರಸಿ ಸತ್ಕರ್ಮಗಳ ನಡೆಸಿ ಸುಜ್ಞಾನಮತಿತ್ತು ಪರಿಪಾಲಿಸುವ ನಮ್ಮ ಪವಮಾನನು
ಚಿತ್ತದಲ್ಲಿ ಆನಂದ ಸುಖವ ನೀವಳೋ ರಮಾ. ಚಿತ್ತದಲ್ಲಿ ಆನಂದ ಸುಖವ ನೀವಳೋ ರಮಾ. ಭಕ್ತ ಜನರೊಡೆಯ ಶ್ರೀ ಪುರಂದರ ವಿಠಲನೋ. ಭಕ್ತ ಜನರೊಡೆಯ ಶ್ರೀ ಪುರಂದರ ವಿಠಲನೋ. ಸತತ ಇವರೋಳು ನಿಂತು ಈ ಕೃತಿಯ ನಡೆಸುವನೋ. ಸತತ ಇವರೋಳು ನಿಂತು ಈ ಕೃತಿಯ ನಡೆಸುವನೋ. ಸತತ ಗಣನಾಥ ಸತತ ಗಣನಾಥ ಸತತ ಗಣನಾಥ. ಸಿದ್ಧಿವಿನಾಯಕ ಸ್ವಾಮಿ ಕೀ ಜಯ. ಪವನ ಸುತ ಹನುಮಾನ ಕೀ ಜಯ. ಈಗ ಮಾಡಲೋ ರಾಮ ಧ್ಯಾನವ ಮೂಕನಾಗಿರಬೇಡ ಮಾನವ. ಮೂಕನಾಗಿರಬೇಡ ಮಾನವ. ಮೂಕನಾಗಿರಬೇಡ ಮಾನವ. ಮೂಕನಾಗಿರಬೇಡ. ಈಗ ಮಾಡಲು ರಾಮ ಧ್ಯಾನವ ಮೂಕನಾಗಿರಬೇಡ ಮಾನವ. ಮೂಕನಾಗಿರಬೇಡ ಮಾನವ. ಮೂಕನಾಗಿರಬೇಡ ಮಾನವ. ಮೂಕನಾಗಿರಬೇಡ. ಕಾಲನ ದೂತರು ಕರೆಯುವಾಗ ಕಾಲನ ದೂತರು ಕರೆಯುವಾಗ ನಾಲಿಗೆ ಸೆಳಕೊಂಡು ಜ್ಞಾನಗೆಟ್ಟಿರುವಾಗ ನಾಲಿಗೆ ಸೆಳಕೊಂಡು ಜ್ಞಾನಗೆಟ್ಟಿರುವಾಗ ಗುರು ಪುರಂದರ ವಿಠಲನ ಧ್ಯಾನವು ಗುರು ಪುರಂದರ ವಿಠಲನ ಧ್ಯಾನವು ಕಾಲವಾಗೋ ಸಮಯಕ್ಕೆ ಬರುವುದೇ ಮೂಢ. ಮೂಕನಾಗಿರಬೇಡ ಮಾನವ. ಮೂಕನಾಗಿರಬೇಡ ಮಾನವ. ಮೂಕನಾಗಿರಬೇಡ ಮಾನವ. ಮೂಕನಾಗಿರಬೇಡ. ಈಗ ಮಾಡಲೋ ರಾಮ ಧ್ಯಾನವ ಮೂಕನಾಗಿರಬೇಡ ಮೂಕನಾಗಿರಬೇಡ ಮೂಕನಾಗಿರಬೇಡ. ಪವಿತ್ರವಾದ ಮನುಷ್ಯ ಜನ್ಮ ಜ್ಞಾನಿಗಳು ಮಾರ್ಗದರ್ಶನ ಮಾಡಿದ್ದಾರೆ. ಜನ್ಮವೆತ್ತಿದ ಮನುಷ್ಯ ಜೀವಿಗೆ 2 ಪಥವನ್ನು ನಮ್ಮ ಋಷಿಮುನಿಗಳು ಹಾಕಿಕೊಟ್ಟಿದ್ದಾರೆ. ಒಂದು ಜೀವನ, ಇನ್ನೊಂದು ಉಜ್ಜೀವನ ಅಂತ. ಆದರೆ ಇವತ್ತು ಆಧುನಿಕ ವ್ಯವಹಾರದಲ್ಲಿ ನಮಗೆ ಜೀವನವನ್ನೇ ಪೂರೈಸಿಕೊಳ್ಳಿಕ್ಕೆ ಆಗೋದಿಲ್ಲ, ಮತ್ತೆ ಉಜ್ಜೀವನ ಪಥಕ್ಕೆ ಬರೋದು ಹೇಗೆ ಅಂತ. ಪದವೀಧರನಾದ ತರುಣನನ್ನು ಕೇಳಿ, ಅಯ್ಯ ಓದು ಮುಗೀತೇನೋ? ಓದು ಮುಗೀತು ದಾಸರೇ, ಆದರೆ ನನ್ನ ಲೈಫ್ ಇನ್ನು ಸೆಟ್ ಆಗಿಲ್ಲ ಅಂದ. ಏನು ಸೆಟ್ ಆಗಬೇಕಪ್ಪ? ಹೈವೇ ಪಕ್ಕದಲ್ಲಿ ಒಂದು ಸೈಟ್ ತಗೊಂಡು ಸೆಟ್ ಮಾಡ್ಕೊಳ್ಬೇಕಂದ. ಸೈಟಿಗೆ ಅನುಕೂಲ ಒಂದು ಹೌಸ್ ಸೆಟ್ ಆಗಬೇಕಂದ. ಹೌಸಿಗೆ ಅನುಕೂಲವಾಗಿ ಬಿಸ್ನೆಸ್ ಸೆಟ್ ಆಗಬೇಕಂದ. ಬಿಸ್ನೆಸ್ಸಿಗೆ ಅನುಕೂಲವಾಗಿ ಒಂದು ಲೈಫ್ ಸೆಟ್ ಆಗಬೇಕಂದ. ಲೈಫಿಗೆ ಅನುಕೂಲವಾಗಿ ಒಂದು ವೈಫ್ ಸೆಟ್ ಆಗಬೇಕಂದ. ಅಂತೂ ಸೆಟ್ಟಿಂಗ್ ಜೀವನ ಮನುಷ್ಯನದು ಅಲ್ವೇ? ಇನ್ನು ಮನೆಯೊಳಗೆ ನೋಡಿ, ಒಳಗೆ ಬರುವಾಗಲೇ ಕೂತ್ಕೊಳ್ಳಿಕ್ಕೆ ಸೋಫಾ ಸೆಟ್, ಎದುರುಗಡೆ ಟೆಲಿವಿಷನ್ ಸೆಟ್ಟು, ಕೈಗೆ ಒಂದೊಂದು ಮೊಬೈಲ್ ಸೆಟ್ ಅಲ್ವೇ? ಜಿಯೋ ತಾಗಿರೋ ಜಿಯೋ, BSNL ತಾಗಿರೋ BSNL. ಇನ್ನೂ ಒಳಗಡೆ ಹೋದರೆ ಡೈನಿಂಗ್ ಸೆಟ್ಟು, ಇನ್ನೂ ಒಳಗಡೆ ಹೋದರೆ ಡ್ರೆಸ್ಸಿಂಗ್ ಸೆಟ್ಟು, ಇನ್ನೂ ಒಳಗಡೆ ಹೋದರೆ ಡೈಮಂಡ್ ಸೆಟ್ಟು. ಇವೆಲ್ಲ ಸೆಟ್ ಆಗೋ ಇವ್ನ ಮೈಂಡ್ ಅಪ್ಸೆಟ್ ಆಯಿತು.
ಡಾಕ್ಟರ್ ಬಳಿ ಬಂದ. ಡಾಕ್ಟರ್ ಏನಾದರೂ ಮೆಡಿಸಿನ್ ಕೊಡಿ ಅಂದ. ಡಾಕ್ಟರ್ ಹೇಳಿದ್ರು ಇದಕ್ಕೇನು ಮೆಡಿಸಿನ್ ಇಲ್ಲಪ್ಪ, ಇದಕ್ಕೆ ಮೆಡಿಟೇಷನ್ ಮಾಡಬೇಕು ಅಂತ ಹೇಳಿದರು ಅಲ್ವೇ. ಈ ಮೆಡಿಟೇಷನ್ನ ನಮ್ಮ ಹಿರಿಯರು ಋಷಿಮುನಿಗಳು ಜೀವನದ ಪ್ರಾರಂಭಕ್ಕೆ ಹಾಕಿಕೊಟ್ರೆ, ಆಧುನಿಕ ವ್ಯವಹಾರ ಯಾವಾಗ? ಜೀವನದ ಅಂತ್ಯದಲ್ಲಿ. ಕೊಡೋ ನಿನ್ನ ಧ್ಯಾನ ಮನಮಡಿ ಮಾಡಿ ದಾಸನ ಮಾಡಿಕೋ ಎನ್ನ. 500 ವರ್ಷದ ಹಿಂದೆ ಪುರಂದರದಾಸರು ಇಡೀ ಮಾನವ ಕೋಟಿಗೆ ಅಂದ್ರು, ಕೊಡೋ ನಿನ್ನ ಧ್ಯಾನ. ಭಗವಂತನ ನಾಮವನ್ನು ನಿರಂತರ ಸ್ಮರಣೆ ಮಾಡಲಿಕ್ಕೆ ಅತಿ ಸುಲಭವಾದಂಥ ಶೀಘ್ರ ಫಲ ಕೊಡುವಂತಹ ಕಾಲ ಇದು ಕಲಿಯುಗ. ಕಲಿಯುಗದೊಳು ಹರಿನಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸುವವು. ಅದಕ್ಕಾಗಿ ಬಹಳ ಸರಳ ಸುಲಭವಾದ ಭಗವಂತನ ನಾಮವನ್ನ ನಾಳೆ ಎಂದು ಮುಂದೂಡಬೇಡ, ಈಗ ಮಾಡಲೋ ರಾಮ ಧ್ಯಾನವ. ಭಗವಂತನ ದಿವ್ಯವಾದಂಥ ನಾಮವನ್ನು ಈಗ ಧ್ಯಾನ ಮಾಡು ಅಂತ ಇಡೀ ಮಾನವ ಕೋಟಿಗೆ ಮಾರ್ಗದರ್ಶನ ಮಾಡಿದ್ದಾರೆ. ಎಲ್ಲ ಸಾಧು ಸಂತರು ಇದನ್ನೇ ಸಾರಿದರು. ಗ್ರಂಥ ಪಂಥ ಸಬ್ ಸಂತನ ಕೋ ಬಾತ್ ಬತಾವತ್ ತೀನ್, ರಾಮ ಹೃದಯ ಮನ ಮೇ ದಯಾ ತನು ಸೇವಾ ಮೇ ಲೀನ. ಅಖಂಡ ಭಾರತದ ಸಾಧು ಸಂತರೆಲ್ಲ ಭಕ್ತಿ ಮಾರ್ಗದಲ್ಲಿ ಆಧ್ಯಾತ್ಮ ಸಾಧನೆಯಲ್ಲಿ ಏಕಸೂತ್ರತೆ ಇರೋಣವಾದ್ರಿಂದ ಈ ಭವ್ಯವಾದಂಥ ಭರತಖಂಡ ಉಳ್ಕೊಂಡಿದೆ. ಈ ಮೂಲಕವಾಗಿ ಅದು ಭಾಷೆ ಕನ್ನಡ ಇರಲಿ, ಮರಾಠಿ ಇರಲಿ, ಹಿಂದಿ ಇರಲಿ, ಕಲ್ ಕರ್ನಾ ಆಜ್ ಕರೋ, ಆಜ್ ಕರ್ನಾ ಅಬ್ ಕರೋ ಅಂದ್ರು ಕಬೀರದಾಸ್. ಇದನ್ನು ಕರ್ನಾಟಕದ ದಾಸರು ಈಗ ಮಾಡಲೋ ರಾಮ ಧ್ಯಾನವ ಮೂಕನಾಗಿರಬೇಡ ಮಾನವ, ಮೂಕನಾಗಿರಬೇಡ ಮಾನವ, ಮೂಕನಾಗಿರಬೇಡ ಮಾನವ, ಮೂಕನಾಗಿರಬೇಡ. ಪವಿತ್ರವಾದ ಮನುಷ್ಯ ಜನ್ಮ ನಮ್ಮ ಪಾಲಿಗೆ ಸಿಗಬೇಕಾದ್ರೆ ಅದೆಷ್ಟೋ ಜನ್ಮದ ಸುಕೃತದ ಫಲ ಅಂದಿದ್ದಾರೆ. ಈ ಜೀವ ಹಿಂದೆ ಅದೆಷ್ಟೋ ಜನ್ಮಗಳಲ್ಲಿ ಹೊರಹೊರಳಿ ಮರಮರಳಿ ತಿರುಗಿ ಕೊರಗಿ ಸೊರಗಿ ಅನಂತ ದೇಹಗಳ ತನ್ಮಧ್ಯೆ ಎದ್ದು ಗೆದ್ದು ಬಿದ್ದು ಕಾಣಿಸಿ ಮಾಣಿಸಿ ತೋರಿ ಜಾರಿ ಪುಣ್ಯ ವಿಶೇಷದಿಂದ ಅಳಿದು ಉಳಿದು ಬಂದದ್ದಾಗಿದೆ ಮನುಷ್ಯ ಜನ್ಮಕ್ಕೆ. ಅದಕ್ಕಾಗಿ ಪುರಂದರದಾಸರಂದರು, ಮಾನವ ಜನ್ಮ ದೊಡ್ಡದೋ ಇದ ಹಾನಿ ಮಾಡಲು ಬೇಡಿ. ಮನುಷ್ಯ ಜನ್ಮ ಬಹಳ ದೊಡ್ಡದು ಅಂತ ಹೇಳಿದರು. ಮನುಷ್ಯನ ಜನ್ಮ ದೊಡ್ಡದು ಅಂತ ಹೇಳಿದರೆ ಹೊರತು ಮನುಷ್ಯನ ದೇಹ ದೊಡ್ಡದು ಅಂತ ಹೇಳಲಿಲ್ಲ. ಯಾಕೆಂದ್ರೆ ನಮ್ಗಿಂತ ದೊಡ್ಡ ದೊಡ್ಡ ದೇಹವುಳ್ಳ ಪ್ರಾಣಿಗಳಿವೆ. ಅದಕ್ಕಾಗಿ ಮನುಷ್ಯನ ಜನ್ಮ ಬಹಳ ದೊಡ್ಡದಿದೆ. ಜಂತೂನಾಂ ನರ ಜನ್ಮ ದುರ್ಲಭಂ. ಆಚಾರ್ಯರಂತಾರೆ ಮನುಷ್ಯ ಜನ್ಮ ದೊರೆಯೋದು ದುರ್ಲಭವಪ್ಪ. ದುರ್ಲಭಂ ಮಾನುಷಂ ಜನ್ಮ ಭಾಗವತ ವರ್ಣನೆ ಮಾಡ್ತದೆ. ಮನುಷ್ಯ ಜನ್ಮ ಸಿಗೋದು ಬಹಳ ದುರ್ಲಭ ಇದೆ. ಈ ಜನ್ಮ ಸಿಕ್ಕಾಗ ನಮ್ಮ ಪ್ರಯಾಣ ಮಾಧವನತ್ತ ಇರಲಿ ಅಂತ. ಇದು ಸಾಧನ ಶರೀರ. ಸಿದ್ಧಸ್ಯ ಯಾನಿ ಲಕ್ಷಣಾನಿ ತಾನೇ ಸಾಧನಾನಿ. ರಾಮಕೃಷ್ಣ ಪರಮಹಂಸರಂತಾರೆ, ಸಾಧನ ಶರೀರ ಇದು ಸಾಧಾರಣವೂ ಅಲ್ಲ. ಮಾಧವನ ಕಂಡು ನೀ ಸುಖಿಯಾಗೋ ಮನುಜ, ಸಾಧನ ಶರೀರ ಇದು ಸಾಧಾರಣವೂ ಅಲ್ಲ. ಮಾಧವನ ಕಂಡು ಸುಖಿಯಾಗೋ ಮನುಜ, ಸಿದ್ಧಸ್ಯಾನಿ ಲಕ್ಷಣಾನಿ ತಾನಿ ಸಾಧನಾನಿ. ಸಿದ್ಧ ಪುರುಷರ ಯಾವ ಜೀವನ ಲಕ್ಷಣ ಸಾಧಕನಿಗೆ ಸಾಧನ ಮಾರ್ಗವಾಗ್ತದೆ
ಆ ನಿಮಿತ್ತವಾಗಿ ನಮ್ಮ ಹಿರಿಯರು ಹಾಕಿಕೊಟ್ಟಂತ ಮಾರ್ಗ ಉಂಟು, ಅದರಲ್ಲಿ ಹೋದ್ರೆ ಸಾಕು ಅಂತ. ನಾಳೆ ಅನ್ನೋದನ್ನ ಇಂದು ಮಾಡು, ಇಂದು ಅನ್ನೋದನ್ನ ಈಗ ಮಾಡು. ಕಲ್ ಕರ್ನ ಆಜ್ ಕರ್ನ ಅಬ್ ಕರೋ ಅಂದ್ರು. ಅಖಂಡ ಭಾರತ ಎಲ್ಲ ಸಾಧು ಸಂತರ ನುಡಿ ಏಕಸೂತ್ರತೆಯಲ್ಲಿ, ಭಕ್ತಿ ಮಾರ್ಗದಲ್ಲಿ, ಆಧ್ಯಾತ್ಮ ಸಾಧನೆಯಲ್ಲಿ. ಗ್ರಂಥ ಪಂಥ ಸಬ್ ಸಂತನಕೋ ಬಾತ್ ಬತಾವತ ತೀನ ರಾಮ ಹೃದಯದಲ್ಲಿ ರಾಮನಿಗೆ ಸ್ಥಾನವನ್ನು ಕೊಡು. ಮನಮೇ ದಯಾ, ಸಮಸ್ತ ಜೀವರಾಶಿಗಳಲ್ಲಿ ದಯೆ ಇಡು. ದಯವೇ ಧರ್ಮದ ಮೂಲವಯ್ಯ ಅಂದು ಜಗಜ್ಯೋತಿ ಬಸವಣ್ಣವರು. ತನು ಸೇವಾ ಮೇಲೀನ, ಈ ಶರೀರ ಸಮಾಜಕ್ಕೆ, ಧರ್ಮಕ್ಕೆ, ದೇಶಕ್ಕೆ ಸಮರ್ಪಣೆ ಮಾಡಿಕೊಂಡ ಸಾರ್ಥಕವಾಯಿತು ಮನುಷ್ಯ ಜನ್ಮ ಅಂತ ಋಷಿಮುನಿಗಳು. ಅದಕ್ಕಾಗಿ ಅಪರೋಕ್ಷಿಗಳು ಪುರಂದ್ರದಾಸರು ಇಡೀ ಮಾನವ ಕೋಟಿಗೆ ಸಾರಿದರು. ಈಗ ಮಾಡಲು ರಾಮಧ್ಯಾನವ ಯಾಕೆ? ಕಾಲನ ದೂತರು ಕರೆಯುವಾಗ, ನಾಲಯ ಸೆಳಕೊಂಡು ಜ್ಞಾನಗೆಟ್ಟಿರುವಾಗ, ಗುರು ಪುರಂದರ ವಿಠಲನ ಧ್ಯಾನವು, ಗುರು ಪುರಂದರ ವಿಠಲನ ಧ್ಯಾನವು, ಕಾಲವಾಗೋ ಸಮಯಕ್ಕೆ ಬರುವುದೇ ಮೂಡ. ಮೂಕನಗಿರಬೇಡ ಮಾನವ, ಮೂಕನಗಿರಬೇಡ ಮಾನವ, ಮೂಕನಗಿರಬೇಡ. ಅಂತ್ಯಕಾಲ ಸುಖಮಯವಾಗಬೇಕಾದ್ರೆ ಸಂತತಂ ಚಿಂತೆಯೇನಂತಂ ಅಂತಕಾಲ ವಿಶೇಷತಃ. ಸುದೇವ್ ವಾದಿರಾಜ ಯತಿಗಳು ಯುಕ್ತಿ ಮಲ್ಲಿಕೆಯಲ್ಲಿ ವರ್ಣನೆ ಮಾಡ್ತಾರೆ. ಅಂತ್ಯಕಾಲ ನಮಗೆ ಅನುಕೂಲ ಆಗಬೇಕಾದ್ರೆ, ಕಾಲನ ದೂತರು ಕರೆಯುವಾಗ, ನಾಲಿಗೆ ಸೆಳಕೊಂಡು ಜ್ಞಾನ ಗೆಟ್ಟಿರುವಾಗ, ನೀಲವರ್ಣನ ಧ್ಯಾನ ಬರುವುದೇ. ಹಾಗೆ ಬರಬೇಕಾದ್ರೆ ನಿರಂತರ ಭಗವಂತನನ್ನು ಸ್ಮರಣೆ ಮಾಡುವಂತಾರೆ. ನಿರಂತರ ಬರ್ತದೋ ನಮಗೆ? 99 ವಯಸ್ಸು ಮುದುಕನಿಗೆ ಪ್ರಾಣ ಸಂಕಟವಾಗ್ತಾ ಇದೆ. ಮಕ್ಕಳು ಮೊಮ್ಮಕ್ಕಳು ಅವನನ್ನು ಡಾಕ್ಟರ್ ಬಳಿ ಕರ್ಕೊಂಡ್ಬಂದಿದ್ದಾರೆ. ಡಾಕ್ಟರ್ ತಪಾಸಣೆ ಮಾಡಿದರು, ಮತ್ತೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಸಲಹೆ ಮಾಡಿದರು. ಅಜ್ಜನ ಕೊನೆ ಆಸೆ ಏನೆಂಬುದಾಗಿ ಕೇಳಿ ಮುಂದಿನ ಸಿದ್ಧತೆ ಎಲ್ಲ ಮಾಡಬಹುದು ಅಂತ ಹೇಳಿದರು. ಮಕ್ಕಳು ಮೊಮ್ಮಕ್ಕಳು ಅಜ್ಜನ ಸುತ್ತ ನಿಂತು ಕೇಳಿದರು, ಅಜ್ಜ ನಿನ್ನ ಕೊನೆಯ ಆಸೆ ಏನು ಅಂತ ಕೇಳಿದರು. ಅಜ್ಜ ಕೊನೆ ಆಸೆ ಏನಂದ? ಬೇರೆ ಡಾಕ್ಟರ್ ಕರ್ಕೊಂಡು ಬಾ ಅಂದ. ದೇವರೋ ಧರ್ಮೋ ಭಗವಂತನ ನಾಮೋ ನಾಲಿಗೆ ಬರಲಿಲ್ಲ. ಯಾಕೆ? ಮೊದಲು ಮಾಡಲಿಲ್ಲ, ಕೊನೆಯಲ್ಲೂ ಬರಲಿಲ್ಲ. ಅಂತಕಾಲೇ ಚಮಾಮೇವ ಸ್ಮರನ್ ಮುಕ್ತ್ವಾ ಕಳೇವರಂ. ಪರಮಾತ್ಮ ಗೀತೆಯಲ್ಲಿ ಅಂತಾನೆ, ಅಂತ್ಯಕಾಲದಲ್ಲಿ ಭಗವತ್ ಚಿಂತನೆ ಬರಬೇಕಾದ್ರೆ ಅಲ್ವೇ ಅವನ ಆಸೆ ಬೇರೆ ಡಾಕ್ಟರ್ ಕರ್ಕೊಂಡು ಬಾ ಅಂತ. ಮಕ್ಕಳು ಮೊಮ್ಮಕ್ಕಳು ಅಜ್ಜನ ಕೊನೆಯ ಆಸೆ ಎಂಬುದಾಗಿ ಆ ಡಾಕ್ಟರ್ ಬಳಿ, ಆ ಡಾಕ್ಟರ್ ಹೆಸರು ಹೇಳಿದ್ದಾರೋ ಆ ಡಾಕ್ಟರ್ ಬಳಿ ಕರ್ಕೊಂಡ್ಬಂದರು. ಅವ್ರು ಹೇಳಿದರು, ನೋಡಪ್ಪ ನಾವಿಬ್ರು ಒಂದೇ ಪುಸ್ತಕ ಓದಿ MBBS ಪಾಸ್ ಆದ್ದು. ಅವ್ರು ಏನು ಹೇಳ್ತಾರೋ ಅದನ್ನೇ ನಾನು ಹೇಳೋದು. ನಮ್ಮಲ್ಲಿ ರೋಗಕ್ಕೆ ಮಾತ್ರ ಮದ್ದಿದೆ, ಸಾವಿಗೆ ಮದ್ದಿಲ್ಲ ಅಂತ ಹೇಳಿದರು. ಇಲ್ಲ ಡಾಕ್ಟ್ರೇ, ಅಜ್ಜ ನಿಮ್ಮ ಸ್ಮರಣೆ ಮಾಡಿದ್ದ, ನಿಮ್ಮ ಹೆಸರು ಹೇಳಿದ್ದಾನೆ, ಆ ನಿಮಿತ್ತವಾಗಿ ಅಜ್ಜನ ಕೊನೆಯ ಆಸೆ ನೀವು ಒಂದ್ಸಾರಿ ಮುದುಕನನ್ನು ನೋಡಬೇಕು. ಮಕ್ಕಳ ಮೊಮ್ಮಕ್ಕಳ ಒತ್ತಾಯದ ಮೇಲೆ ಡಾಕ್ಟರ್ ಬಂದಿದ್ದಾರೆ. ಮುದುಕನ ಅಡಿಯಿಂದ ಮುಡಿಯವರೆಗೆ ನೋಡಿದರು. ಮತ್ತೆ ಹೇಳಿದರು, 2 ಮಾತ್ರೆ ಕೊಡ್ತೇನೆ, ಒಂದನ್ನು ರಾತ್ರಿ ಕೊಡಿ, ಬೆಳಗ್ಗೆ ಎದ್ದರೆ ಮತ್ತೊಂದು ಕೊಡಿ ಅಂದರು. ಹೇಳೋದಿಲ್ಲ ಅಂತ ಗೊತ್ತು. ಈ ಅಂತ್ಯಸ್ಥಿತಿಯಲ್ಲಿ ಭಗವತ್ ಚಿಂತನೆ ಬರಬೇಕಾದ್ರೆ ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಳೇವರಂ. ಇದನ್ನು ಪರಮಾತ್ಮ ಗೀತೆಯಲ್ಲಿ ಅಂತಾನೆ. ಅಂತ್ಯಕಾಲ ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ. ಅಂತ್ಯಕಾಲದಲ್ಲಿ ಅನಾಯಾಸವಾದ ಸ್ಥಿತಿ ನಮಗೆ ಪ್ರಾಪ್ತಿಯಾಗಬೇಕಾದ್ರೆ ಈಗ ಮಾಡಲೋ ರಾಮ ಧ್ಯಾನ, ಮೂಕನಾಗಿರಬೇಡ ಮಾನವ, ಮೂಕನಾಗಿರಬೇಡ ಮಾನವ, ಮೂಕನಾಗಿರಬೇಡ. ಮಾನವ ಮೂಕನಾಗಿರಬೇಡ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ದಾಸರವಾಣಿ ಮೂಕನಾಗಿರಬೇಡ ಅಂತಿದ್ದಾರೆ. ಅದಕ್ಕಾಗಿ ಎಲ್ಲರೂ ಸಹ
ಭಗವಂತನ ನಾಮ ಸಂಕೀರ್ತನೆ ಮೂಲಕವಾಗಿ ಮುಂದಿನ ಕಥಾ ಪ್ರವೇಶ ಮಾಡೋಣವಂತೆ. ಎಲ್ಲರೂ ಸಂಕೀರ್ತನೆಯಲ್ಲಿ ಭಾಗವಹಿಸಬೇಕು. ರಾಮಕೃಷ್ಣ ನಾಮ ಸಂಕೀರ್ತನೆಯನ್ನು ಗುಣಗಾನ ಮಾಡ್ತಾ ನಿನ್ನೆ ದಿವಸ ಎಲ್ಲಿವರೆಗೆ ಬಂದಿತ್ತು ಒಂದು ಚಪ್ಪಾಳಿ ತೊಟ್ಟು ಕರತಾಡಂದವರೆಗೆ ಬಂದಿದ್ವಿ ನಾವು. ಅದೊಂದು ಭಕ್ತಿ ಸೇವೆ. ಅದಕ್ಕಾಗಿ ಮತ್ತೆ ಅದಕ್ಕೆ ಪಾಠ ಮಾಡೋದಿಲ್ಲ, ಮುಂದಿನ ಪಾಠ ಇರುತ್ತದೆ. ಆ ನಿಮಿತ್ತ ರಾಮಕೃಷ್ಣ ಗೋವಿಂದ ನಾರಾಯಣ, ರಾಮಕೃಷ್ಣ ಗೋವಿಂದ ನಾರಾಯಣ, ಕೃಷ್ಣ ರಾಮ ಗೋವಿಂದ ನಾರಾಯಣ, ಕೃಷ್ಣ ರಾಮ ಗೋವಿಂದ ನಾರಾಯಣ, ರಾಮಕೃಷ್ಣ ಗೋವಿಂದ ನಾರಾಯಣ, ರಾಮಕೃಷ್ಣ ಗೋವಿಂದ ನಾರಾಯಣ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಎಲ್ಲರೂ ಸಂಕೀರ್ತನೆಯಲ್ಲಿ ಭಾಗವಹಿಸ್ತಾ ಇದ್ದೀರಿ, ಎಲ್ಲರೂ ಕರತಾಡನ ಮಾಡ್ತಾ ಇದ್ದೀರಿ. ಇನ್ನು ಒಂದು ಸೇವೆ ಇದೆ. ಯಾವುದು? ಆಚಾರ್ಯರು ಹೇಳುವ ಸೇವೆ, ಗುರುಗಳು ನಮಗೆ ಪಾಠ ಮಾಡಿದ ಸೇವೆ. ಶೃಣುತಾಮಲ ಸತ್ಯವಚಃ ಶಪಥೇರಿತ ಮುಚ್ಛ್ರಿತ ಬಾಹುಯುಗಂ. ಎರಡೂ ಕರೆ ಎತ್ತಿ ಭಗವಂತನನ್ನು ಗುಣಗಾನ ಮಾಡಿ ಅಂತಾರೆ. ಸಂಪೂರ್ಣ ಅನುಗ್ರಹ, ಶ್ರೀರಾಮನ ಸಂಪೂರ್ಣ ಅನುಗ್ರಹ ನಮಗೆ ಪ್ರಾಪ್ತಿ ಆಗಬೇಕಾದ್ರೆ ನಾವು ಸಂಪೂರ್ಣ ಅವನ್ನ ಶರಣಾಗಬೇಕು ಅಂತ. ನಾನು ನಿನ್ನೆ ದಿವಸ ಅಲ್ಲಿ ಗಂಟೆ ಹೊಡೆಯುವಾಗ ದೇವ್ರ ಮುಂದೆ ನಿಂತು ನೋಡಿದೆ. ಅಲ್ಲೊಂದು ನಾವು ಕಾಲಿಡುವಲ್ಲೇ ಒಂದು ವಿಗ್ರಹ ನೋಡಿ, ಹೀಗೆ ಶಿರುವ ಮೇಲ್ಭಾಗದಲ್ಲಿ ಕರ ಎತ್ತಿ ಸಾಷ್ಟಾಂಗ ಪ್ರಣಾಮ ಮಾಡಿದ ವಿಗ್ರಹ ಗೋಚರ ಆಯಿತು. ಆಗಮೋಕ್ತ ದೇವಾಲಯದಲ್ಲಿ ಇಲ್ಲಲ್ಲ, ನಮ್ಮಲ್ಲಿ ಬನವಾಸಿ ಕದಂಬ ಎಲ್ಲೆಲ್ಲಿ ಆಗಮೋಕ್ತ ದೇವಾಲಯ ಇದೆಯೋ ಅಲ್ಲೆಲ್ಲ ಈ ನಿಯಮ ಇದೆ. ಭಗವಂತನ ಸಾನ್ನಿಧ್ಯಕ್ಕೆ ಬರಬೇಕಾದ್ರೆ ನಾವು ಸಂಪೂರ್ಣ ಶರಣಾಗಿ ಬರಬೇಕು ಅಂತ ಶಿರೋ ಮೇಲ್ಭಾಗದಲ್ಲಿ. ಹಾಗಾಗಿ ಆಚಾರ್ಯರು ಅದನ್ನು ಹೇಳಿದರು, ಏನೋ ಗೊತ್ತಿಲ್ಲ. ಶೃಣುತಾಮಲ ದ್ವಾದಶ ಸ್ತೋತ್ರದಲ್ಲಿ ಬರ್ತದೆ, ಸತ್ಯವಚಃ ಶಪಥೇರಿತ ಮುಚ್ಛ್ರಿತ ಬಾಹುಯುಗಂ. ಎರಡೂ ಕರ ಎತ್ತಿ ಭಗವಂತನನ್ನು ಸಾರಿ ಗುಣಗಾನ ಮಾಡಿ ಎಂಬುದಾಗಿ ಆಚಾರ್ಯರು ಮಾರ್ಗದರ್ಶನ ಮಾಡ್ತಾರೆ. ಅದು ಗುರುಗಳು ನಮಗೆ ಪಾಠ ಮಾಡಿದ್ದ ಹಾಗೆ ಸಂಪೂರ್ಣ ಭಗವಂತನಿಗೆ ನಾವು ಸಮರ್ಪಣೆ ಮಾಡಿಕೊಂಡಾಗಲೇ ರಾಮನ ಸಂಪೂರ್ಣ ಅನುಗ್ರಹ ನಮಗೆ ಪ್ರಾಪ್ತಿಯಾಗ್ತದೆ. ನಾಚಿಕೆಗೊಳ್ಳಬೇಡ ಮನವೇ, ಯೋಚಿಸಿ ಕೆಡಬೇಡ. ಅಚ್ಛಾ ಸಮಯ ಬಾರ್ ಬಾರ್ ನಹಿ ಆತಾ ಹೈ. ಅದಕ್ಕಾಗಿ ಆ ಸೇವಾ ಕೈಂಕರ್ಯದಲ್ಲಿ ನಮ್ಮನ್ನು ನಾವೆಲ್ಲ ತೊಡಗಿಸಿಕೊಳ್ಳೋಣ ಅಂತೀವಿ. ಇದನ್ನು ನಾವು ಮಹಾಭಾರತದಲ್ಲಿಯೂ ಪ್ರಮಾಣವಾಗಿ ನೋಡ್ತೀವಿ. ಒಂದು ದುಶ್ಯಾಸನ ದುರಾಗ್ರಹ ಪೀಡಿತನಾಗಿ ಅಣ್ಣನ ಆಜ್ಞೆಯಂತೆ ತುಂಬಿದ ಸಭೆಗೆ ಅಗ್ನಿಕನ್ಯೆ ಪಾಂಚಾಲಿಯನ್ನು ಎಳೆದು ತಂದಿದ್ದಾನೆ ಸಭೆಗೆ. ತುಂಬಿದಂತಹ ಸಭೆಯಲ್ಲಿ 5 ಮಂದಿ ಗಂಡರಿದ್ದಾರೆ, ಪ್ರಚಂಡ ಭೂಪರು ಪಂಚಪಾಂಡವರು. ಧರ್ಮ ಸಂಕಟಕ್ಕೊಳಗಾಗಿ ಹೆಂಡತಿಗೆ ಅಪಮಾನ ಆಗುವಾಗ ಗಂಡರು, ಕುಮಾರವ್ಯಾಸ ಭಾರತದಲ್ಲಿ ವರ್ಣನೆ ಮಾಡ, ಗಂಡರು ಕಂಡರೋ, ಇನ್ನೇನು ಮಾಡ್ಲಿಕ್ಕೆ ಆಗಲಿಲ್ಲ, ತಲೆ ತಗ್ಗಿಸಿ ಕೂತಿದ್ದಾರೆ. ಪ್ರಚಂಡ ಭೂಪರು ಪಂಚಪಾಂಡವರು ತುಂಬಿದ ಸಭೆಯಲ್ಲಿ ದ್ರೌಪದಿಗೆ ಅಪಮಾನ ಆಗುವಾಗ ಯಾರೂ ರಕ್ಷಕರಿಲ್ಲ. ಒಬ್ಬರಲ್ಲ, ಇಬ್ಬರಲ್ಲ, ಮೂರಲ್ಲ, ನಾಲ್ಕಲ್ಲ, 5 ಜನ ಗಂಡರಿದ್ದರೂ ಒಬ್ಬಳ ಹೆಂಡತಿಯನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಅಂದಮೇಲೆ ಒಬ್ಬೊಬ್ಬರನ್ನ ಕಟ್ಕೊಂಡವ್ರ ಕತೆ ಮತ್ತೆ ಬಿಡಿಸಿ ಹೇಳೋದುಂಟ? ಇಲ್ವೇ ಇಲ್ಲ. ಪಂಚಪಾಂಡವರು ತಲೆ ತಗ್ಗಿಸಿ ಕೂತಿದ್ದಾರೆ ಧರ್ಮ ಸಂಕಟಕ್ಕೊಳಗಾಗಿ ಹೆಂಡತಿಗೆ ಅಪಮಾನ ಆಗುವಾಗ. ದೊಡ್ಡಪ್ಪ ಧೃತರಾಷ್ಟ್ರ ಇದ್ದ ಕುರುಡ, ಅತ್ತೆ ಗಾಂಧಾರಿ ಇದ್ದಾಳೆ ಸಭೆಯೊಳಗೆ. 800 ವರ್ಷ ನೈಷ್ಠಿಕ ಬ್ರಹ್ಮಚರ್ಯವನ್ನು ಪರಿಪಾಲನೆ ಮಾಡಿದ ಕುರುಕುಲ ಪಿತಾಮಹ ಭೀಷ್ಮರಿದ್ದಾರೆ ಸಭೆಯೊಳಗೆ. ಗರಡಿ ಆಚಾರ್ಯರಾದಂಥ ದ್ರೋಣರಿದ್ದಾರೆ ಸಭೆಯೊಳಗೆ. ಮಹಾಪ್ರಾಜ್ಞರಾದಂಥ ಕೃಪಾಚಾರ್ಯ, ಅಶ್ವತ್ಥಾಮ, ವಿದುರ, ಮಹಾಜ್ಞಾನಿಗಳ ಸಭೆಯೊಳಗೆ ತುಂಬಿದಂಥ ಸ್ತ್ರೀಗೆ ಅಪಮಾನ ಆಗುವಾಗ ಯಾರಿಂದಲೂ ರಕ್ಷಣೆ ಸಿಗಲಿಲ್ಲ. ಕೈಸಾರಿ ಕೇಳಿದ್ಲು, ಹೆತ್ತವರಿಲ್ಲವೇ ಹೆಮ್ಮಕ್ಕಳ ಸಭೆಯೊಳು. ತುಂಬಿದ ಸಭೆಯಲ್ಲಿ ಹೆಣ್ಣು ಮಕ್ಕಳನ್ನು ಹೆತ್ತವರು ಯಾರಿಲ್ವೇ? ತುಂಬಿದ ಸಭೆಯಲ್ಲೊಂದು ನಾರಿಗೆ ಅಪಮಾನ ಆಗ್ತದಂದ್ರೆ ಭಾರತೀಯ ನಾರಿಕುಲಕ್ಕೆ ಅಪಮಾನ ಎಂಬುದಾಗಿ ಸಿಡಿದೆದ್ಲು ಅಗ್ನಿಕನ್ಯೆ ಪಾಂಚಾಲಿ ದ್ರೌಪದಿ.
ಅತ್ತೆ ಗಾಂಧಾರಿ ಬಳಿ ಬರ್ತಾಳೆ. ಅತ್ತೆ ಗಾಂಧಾರಿ, ಇತ್ತ ದಯ ಮಾಡವ್ವ, ನೀನು ನಿನ್ನಂತೆ ನಾನೊಬ್ಬಳು ಸ್ತ್ರೀ ಅಲ್ವೇನೆ? ತುಂಬಿದ ಸಭೆಯಲ್ಲಿ ನಿನ್ನ ಮಗನಿಂದ ಅಪಮಾನ ಆಗ್ತಾ ಇದೆ, ಸ್ವಲ್ಪ ಬುದ್ಧಿ ಹೇಳಿ ನನ್ನನ್ನು ರಕ್ಷಣೆ ಕೊಡೆ. ಮಗ ತನ್ನ ಮಾತು ಕೇಳಲಾರ ಎಂಬುದಾಗಿ ಅತ್ತೆಯೂ ಕತ್ತನ್ನ ಓರೆ ಮಾಡಿದ್ಲು. ತಂಗಿ ಭಾನುಮತಿ, ದುರ್ಯೋಧನ ಹೆಂಡತಿ ಭಾನುಮತಿಯು ಸಭೆಯೊಳಗಿದ್ದಾಳೆ. ಅವಳಲ್ಲಿ ಬಂದೊಂದ್ಲು, ನಿನ್ನ ಪತಿಗೆ ಬುದ್ಧಿ ಹೇಳಿ ನನ್ನ ಮಾನ ಸಂರಕ್ಷಣೆ ಮಾಡೆ. ಆಕೆಯೂ ಕತ್ತನ್ನು ಓರೆ ಮಾಡಿದ್ಲು, ಯಾಕಂದ್ರೆ ಪತಿ ತನ್ನ ಮಾತು ಕೇಳಲಾರ. ಇನ್ಯಾರು ತುಂಬಿದ ಸಭೆಯಲ್ಲಿ ತನಗೆ ರಕ್ಷಕರಿಲ್ಲದ ಸಮಯ, ಎಲ್ಲಿಯವರೆಗೆ ತನ್ನ ಮಾನ ಸಂರಕ್ಷಣೆ ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗ್ತದೋ ಅಲ್ಲಿಯವರೆಗೆ ಪ್ರಯತ್ನ ಮಾಡಿದ್ಲು. ಆದರೆ ಅಸುರ ದೈತ್ಯರು, ದುಶಾಸನಾದಿಗಳು ಆಕೆಯ ಸೀರೆಯನ್ನು ಎಳೆಯುವಾಗ ಇನ್ಯಾರು ನನಗೆ ರಕ್ಷಕರಿಲ್ಲ. ಗೋವಿಂದ ಹೇ ದ್ವಾರಕಾವಾಸಿನ್ ಗೋಪಿ ಜನಪ್ರಿಯ ರಕ್ಷಮಾಂ ರಕ್ಷಮಾಂ. ಎರಡು ಕರವನ್ನು ಮೇಲಕ್ಕೆ ಎತ್ತಿ ಭಗವಂತನನ್ನು ಕೂಗಿದ್ಲು. ಆಗಲೇ ಭಗವಂತ ಅಕ್ಷಯಾಂಬರವನ್ನು ಇತ್ತು, ಅಧೋಕ್ಷಜ ಎಂಬ ನಾಮವನ್ನು ಹೊತ್ತು ಆಕೆಯ ಮಾನವನ್ನು ಸಂರಕ್ಷಣೆ ಮಾಡಿದ. ಎಲ್ಲಿವರೆಗೆ ನಾವು ಭಗವಂತನಿಗೆ ಸಮರ್ಪಣೆ ಮಾಡಿಕೊಳ್ಳೋದಿಲ್ವೋ ಅಲ್ಲಿವರೆಗೆ ಭಗವಂತನ ಶ್ರೀರಕ್ಷೆ ನಮಗೆ ಪ್ರಾಪ್ತಿ ಆಗೋದಿಲ್ಲ ಅನ್ನೋದು ಮಹಾಭಾರತದಲ್ಲಿ ಬಹಳ ದೊಡ್ಡದಾದಂಥ ಘಟನೆ ಕಾಣ್ತೀವಿ ನಾವು. ಯಾವಾಗ ದ್ರೌಪದಿ ಶಿರೋಮೇಲ್ಭಾಗದಲ್ಲಿ ಕರ ಎತ್ತಿ ನನ್ನನ್ನು ರಕ್ಷಿಸು ಸ್ವಾಮಿ ಎಂಬುದಾಗಿ ಗೋವಿಂದನನ್ನು ಆಪತ್ಕಾಲದಲ್ಲಿ ಬಂದು ಒದಗಿದ ನಾಮ ಅದು. ಹೇ ದ್ವಾರಕಾವಾಸಿನ್, ಆಕೆಯ ಕೂಗನ್ನು ಕೇಳುತ್ತೆ ಧಾವಿಸಿ ಬಂದಂತ ಶ್ರೀಹರಿಯ ಅಕ್ಷಯಾಂಬರವನ್ನಿತ್ತು ರಕ್ಷಣೆಯನ್ನು ಕೊಟ್ಟ. ಸಂಪೂರ್ಣ ಶರಣಾದಾಗ, ಹಾಗೆ ನಾವು ಸಂಪೂರ್ಣ ಶರಣಾದಾಗಲೇ ಸಂಪೂರ್ಣ ರಾಮನ ಅನುಗ್ರಹ ಪ್ರಾಪ್ತಿ. ಮಾನ ಸಂರಕ್ಷಣೆ ಆಯ್ತು ಆಕೆಗೆ ಶ್ರೀಹರಿಯಿಂದ. ಆದರೆ ಇದು ನಮ್ಮಲ್ಲಿ ಈಗ ಸಮಾಜದೊಳಗೆ ಏನಾಗಿದೆ ಅಂದರೆ, ಈ ರೂಪಾಯಿ ಮೌಲ್ಯ ಹೇಗೆ ಕಡಿಮೆ ಆಯಿತು ಹಾಗೆ ಶಬ್ದದ ಮೌಲ್ಯವು ಕಡಿಮೆ ಆಗ್ತಾ ಬಂದಿದೆ. ಈ ಯಕ್ಷಗಾನದಲ್ಲೆಲ್ಲ ದೊಡ್ಡ ದೊಡ್ಡ ಬೋರ್ಡ್ ಇಡುವುದುಂಟು ಅಲ್ವೇ, ದ್ರೌಪದಿಯ ವಸ್ತ್ರಾಪಹಾರ. ವಸ್ತ್ರಾಪಹಾರ ಆದದ್ದೇ ಇಲ್ಲ, ಮಾನ ಸಂರಕ್ಷಣೆ ಆಗಿದೆ. ಅದು ಈಗೀಗ ಕೀರ್ತನ ರಂಗಕ್ಕೂ ಬಂದಿದೆ. ಇಂಥ ಹರಿದಾಸರಿಂದ ಸಂತೆಯ ಕಟ್ಟೆಯಲ್ಲಿ ದ್ರೌಪದಿಯ ವಸ್ತ್ರಾಪಹಾರ, ಹರಿಕತೆ ಅಂತೂ ಹಾಕೋದಿಲ್ಲ ಅಲ್ವೇ, ಎಂಥ ದುರಂತ ಅಲ್ವೇ. ಅದ್ದೇ ಇಲ್ಲ, ಮಾನ ಸಂರಕ್ಷಣೆ ಆಗಿದೆ, ಶ್ರೀರಕ್ಷೆ ಪ್ರಾಪ್ತಿಯಾಗಿದೆ. ಆ ನಿಮಿತ್ತವಾಗಿ ಸಂಪೂರ್ಣ ಭಗವಂತನಿಗೆ ಶರಣಾಗೋಣ. ಆ ಶಿರೋ ಮೇಲ್ಭಾಗದಲ್ಲಿ ರಾಮಕೃಷ್ಣ ಗೋವಿಂದ ನಾರಾಯಣ, ರಾಮಕೃಷ್ಣ ಗೋವಿಂದ ನಾರಾಯಣ, ಕೃಷ್ಣ ರಾಮ ಗೋವಿಂದ ನಾರಾಯಣ, ಕೃಷ್ಣ ರಾಮ ಗೋವಿಂದ ನಾರಾಯಣ, ರಾಮಕೃಷ್ಣ ಗೋವಿಂದ ನಾರಾಯಣ, ರಾಮಕೃಷ್ಣ ಗೋವಿಂದ ನಾರಾಯಣ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ್ ಕಿ, ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ್ ಕೆ, ಜೈ ಬೋಲೋ ಹನುಮಾನ್ ಕಿ, ಜೈ ಬೋಲೋ ಹನುಮಾನ್ ಕಿ, ಜೈ ಬೋಲೋ ಹನುಮಾನ್ ಕಿ. ವಿಠಲ ವಿಠಲ ಪಾಂಡುರಂಗ ಜೈ ಜೈ ವಿಠಲ ಪಾಂಡುರಂಗ, ವಿಠಲ ವಿಠಲ ಪಾಂಡುರಂಗ ಜಯ ಜಯ ವಿಠಲ ಪಾಂಡುರಂಗ, ರಂಗ ರಂಗ ಪಾಂಡುರಂಗ ಪಂಢರಿನಾಥ ಪಾಂಡುರಂಗ, ರಂಗ ರಂಗ ಪಾಂಡುರಂಗ ಪಂಢರಿನಾಥ ಪಾಂಡುರಂಗ. ಪಂಢರಿನಾಥ ಭಗವಾನ್ ಕಿ ಜಯ, ಪವನ ಸುತ ಹನುಮಾನ್ ಕಿ ಜಯ, ಸನಾತನ ಹಿಂದೂ ಧರ್ಮ ಕಿ ಜಯ, ಸಾಧು ಸಂತನ ಕಿ ಜಯ, ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ ಆಂಜನೇಯವರದ ಗೋವಿಂದ ಗೋವಿಂದ. ಧರ್ಮ ರಕ್ಷಣೆಯ ಉದ್ದೇಶಕ್ಕಾಗಿ ರಾಮನಾಗಿ ಅವತರಿಸಿಹನೋ, ದುಷ್ಟರ ಶಿಕ್ಷಿಸಿ
ಶಿಷ್ಟರ ಸಲುಹಲು ಅಯೋಧ್ಯೆಯಲ್ಲಿ ಅವತರಿಸಿಹನು. ರಾಮ ಜಯ ಜಯ ರಾಮ ಜಯ ಜಯ ರಾಮ ರಾಮ ಜಯ ರಾಜ ರಾಮ ರಾಜ ರಾಮ ರಾಜ ರಾಮ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಸಾಧು ಸತ್ಪುರುಷರ ರಕ್ಷಣೆಗೋಸ್ಕರವಾಗಿ, ದುಷ್ಟ ಸಂಹಾರ ಶಿಷ್ಟ ಪರಿಪಾಲನಾರ್ಥವಾಗಿ ಒಂದು ತ್ರೇತಾಯುಗದಲ್ಲಿ ಮಹಾವಿಷ್ಣುವೇ ಶ್ರೀರಾಮನಾಗಿ, ಆದಿಶೇಷನೇ ಲಕ್ಷ್ಮಣನಾಗಿ, ಶಂಖಚಕ್ರಗಳೇ ಭರತ ಶತ್ರುಘ್ನರಾಗಿ, ಮಹಾಲಕ್ಷ್ಮಿಯೇ ಅಯೋನಿಯಳಾಗಿ ಸೀತಾನಾಮಕಳಾಗಿ ಭುವಿಯಲ್ಲಿ ಅವತಾರಕಾರಿ ಎತ್ತಿದಂಥ ರಾಮವೈಭವವನ್ನು ನಿನ್ನೆ ದಿವಸ ನಾವು ಶ್ರವಣ ಮಾಡಿದ್ದೇವೆ. ಯಾಕಂದರೆ ಇವತ್ತು ಯಾರಾದರೂ ಹೊಸಬರು ಬಂದರೆ ಎಲ್ಲಿವರೆಗೆ ಕತೆ ಶ್ರವಣ ಮಾಡಿದ್ದು ಅಂತ ಬೇಕಲ್ವೇ? ಬುದ್ಧ ದೇವರು ಪ್ರತಿನಿತ್ಯ ಗಯೆಯಲ್ಲಿ ಪ್ರವಚನ ನಡೆಸ್ತಾ ಇದ್ದರು. ಕೊನೆಯಲ್ಲೊಂದು ಸಂದೇಶ ಹೇಳೋದಿತ್ತು. ಆ ಸಂದೇಶ ಹೇಳುವ ಸಮಯದಲ್ಲಿ ಕೊನೆಯಲ್ಲಿ ಕಳ್ಳ ಬಂದು ಕೂತ. ಅವತ್ತಿನ ಸಂದೇಶ ಏನಿತ್ತು ಅಂತಂದರೆ, ನಮ್ಮ ನಮ್ಮ ಕಾರ್ಯವನ್ನು ಚೆನ್ನಾಗಿ ನಾವು ನಡೆಸಬೇಕು ಅಂತ ಗುರುಗಳ ಉಪದೇಶ. ಕಳ್ಳನಿಗೆ ಭಾಳ ಸಂತೋಷ ಆಯಿತು, ಇಂತಹ ಗುರುಗಳು ನಮ್ಗೆ ಸಿಕ್ಕರೆ ಅಲ್ವೇ. ಹಾಗಾಗಿ ಆ ಸಂದೇಶ ನಿನ್ನೆ ದಿವಸ ಏನಾಯಿತು ಅನ್ನೋ ಚಿಂತನೆ ಇದೆಯಲ್ಲ, ಭಗವಂತನ ಮಹಿಮೆಯನ್ನು ಶ್ರವಣ ಮಾಡುವ ಭಕ್ತವೃಂದಕ್ಕೆ ನಿನ್ನೆ ದಿವಸ ಶ್ರೀರಾಮನ ದಿವ್ಯವಾದಂಥ ಜನನವಾಗಿದೆ. ದುಷ್ಟ ಸಂಹಾರ ಶಿಷ್ಟ ಪರಿಪಾಲನಾರ್ಥವಾಗಿ ಸಂಭ್ರಮವೇ ಸಂಭ್ರಮ ರಾಜಭವನದಿ, ಸಂಭ್ರಮವೇ ಸಂಭ್ರಮ ರಾಜಭವನದಿ. ಅಂಬರದಲ್ಲಿ ಅಮರರ ಗುಣಗಾನ, ಅಂಬರದಲ್ಲಿ ಅಮರರ ಗುಣಗಾನ, ತುಂಬಿ ತುಳುಕಿತಾನಂದದಿಂ ಜನ. ರಂಭಾದಿ ಸಕಲ ಸುರಗಣ, ಅಂಬಾಪತಿ ಸಹ ಗೈಯೇ ನರ್ತನ, ಅಂಬಾಪತಿ ಸಹ ಗೈಯೇ ನರ್ತನ. ಸಂಭ್ರಮವೇ ಸಂಭ್ರಮ ರಾಜಭವನದಿ, ಸಂಭ್ರಮವೇ ಸಂಭ್ರಮ, ಸಂಭ್ರಮವೇ ಸಂಭ್ರಮ, ಸಂಭ್ರಮವೇ ಸಂಭ್ರಮ ರಾಜಭವನದಿ. ರಘುರಾಮಚಂದ್ರ ಭಗವಾನ ಕೀ ಜೈ. ಬಹಳ ಸಂಭ್ರಮ. ಯಾಕೆ? ಮುಪ್ಪಿನಲ್ಲಿ ದೊರೆ ಮಕ್ಕಳನ್ನ ಕಂಡ. ಅಷ್ಟೇ ಅಲ್ಲ, 4 ಮಕ್ಕಳು ಗಂಡೇ ಮಕ್ಕಳು ಅಲ್ವೇ. ನಮಗೆ ಇವತ್ತು ಸಮಾಜದಲ್ಲಿ ಒಂದು ಗಂಡು ಮನೆಯಲ್ಲಿ ಹುಟ್ಟಿದ್ರೆ ಅವ್ರು ಹುಟ್ಟು ಹಬ್ಬ, ಅವ್ರ ವೈಭವ ಸಂಭ್ರಮ ನೋಡ್ಬೇಕ್ರೆ ಅಲ್ವೇ. ಅವನಿಗೆ 4 ಮಂದಿ ಗಂಡೇ ಮಕ್ಕಳು. ಇವತ್ತು ಸಮಾಜದಲ್ಲಿ ನಿಯಮ ಉಂಟು ನೋಡಿ, ಮನೆಯಲ್ಲಿ ಗಂಡಾಗಬೇಕಂತಾರೆ, ಕೊಟ್ಟಿಗೆಯಲ್ಲಿ ಹೆಣ್ಣಾಗಬೇಕಂತಾರೆ. ನಮ್ಮ ಹಳ್ಳಿ ಪರಂಪರೆಯಲ್ಲಿ ಹಾಗುಂಟು. ಕೊಟ್ಟಿಗೆಯಲ್ಲಿ ಎಮ್ಮೆ ಗಬ್ಬ ಇದೆ, ಮನೆಯಲ್ಲಿ ಸೊಸೆ ಗರ್ಭಿಣಿ. ಅದೊಂದು ಶುಭ ಮುಹೂರ್ತದಲ್ಲಿ ಕೊಟ್ಟಿಗೆಯಲ್ಲಿ ಕೋಣಕರು ಹಾಕಿದೆ ಎಮ್ಮೆ, ಮನೆಯಲ್ಲಿ ಸೊಸೆ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ. ಮುದಿಯ ಅತ್ತೆ ಇದ್ಲು, ಅವಳು ಜಗಲಿಗೆ ಬಂದು ಕಾಲು ಚಾಚಿ, ವೆಂಕಟರಮಣ ಏನು ಮಾಡಿಬಿಟ್ಯೋ ಮಾರಾಯ, ಮನೆಯಲ್ಲಿ ಹುಟ್ಟಿದಂಥ ಹೆಣ್ಣು ಕೊಟ್ಟಿಗೆಯಲ್ಲಿ ಹುಟ್ಟಿದಂಥ ಕೋಣ ಮನೆಯಲ್ಲಿ ಹುಟ್ಟಿದ್ರೆ, ಕೋಣನ ಗಂಡು ಅಂತ ಅರ್ಥ ಮಾಡಬೇಕು. ಮನೆಯಲ್ಲಿ ಗಂಡಾಗಬೇಕಂತಾರೆ, ಕೊಟ್ಟಿಗೆಯಲ್ಲಿ ಹೆಣ್ಣಾಗಬೇಕಂತಾರೆ. ಯಾಕೆ? ಕೊಟ್ಟಿಗೆಯಲ್ಲಿ ಹೆಣ್ಣಾದರೆ ನಾಳೆ ಹಾಲು ಹಿಂಡಬಹುದು, ಮನೆಯಲ್ಲಿ ಗಂಡಾದರೆ ವರದಕ್ಷಿಣೆ ಮಾವನನ್ನು ಹಿಂಡಬಹುದು.
ಅಂತೂ ಹಿಂಡೋ ಜನ ನಾವಾಗಿರೋಣ, ಗಂಡು ಹೆಣ್ಣು ಕಾರಣ ಅಷ್ಟೇ. ಆಧ್ಯಾತ್ಮ ಜೀವನದಲ್ಲಿ ಈ ನಿಯಮವೇ ಇಲ್ಲ. ಧೃತರಾಷ್ಟ್ರನಿಗೆ 100 ಜನ ಗಂಡೇ ಮಕ್ಕಳು ಗುಂಡು ಇದ್ದ ಹಾಗೆ ಪಿಂಡಕ್ಕೆ ನೀರು ಬಿಡ್ಲಿಕ್ಕೆ ಒಬ್ಬರು ಉಳಿದಿಲ್ಲ. ರಾಜ ಅಶ್ವಪತಿ ಒಬ್ಬಳೇ ಹೆಣ್ಣು ಮಗಳು ಸತಿ ಸಾವಿತ್ರಿ ಯಮನೊಡನೆ ಹೋರಾಡಿ ಉಭಯ ಕುಲವನ್ನು ಉದ್ಧಾರ ಮಾಡಿದ್ಲು. ಗಂಡು ಹೆಣ್ಣು ಕಾರಣ ಅಲ್ಲ, ಜೀವಚೇತನದ ಯೋಗ್ಯತೆಯೇ ಕಾರಣ ಅಂತದೆ ಶಾಸ್ತ್ರ. ಅದು ನಮ್ಮೊಂದಿಗೆ ಹೀಗುಂಟೋ? ಇಲ್ವೇ ಇಲ್ಲ. ಪ್ರಸವ ವೇದನೆ ಸಮಯದಲ್ಲಿ ಹೆಂಡತಿಯನ್ನು ಆಸ್ಪತ್ರೆಗೆ ಬಿಟ್ಟು ಬಂದಿದ್ದಾನೆ. ಬರುವ ಯಾರೋ ಮಿತ್ರರು ಕೇಳಿದರು, ಜನನ ಆಯ್ತೇನಪ್ಪ? ಬೆಳಿಗ್ಗೆನೆ ಆಗಿದೆ ಅಂದ. ಅದು ಹೆಣ್ಣೋ ಗಂಡೋ? ಅದು ಕಳೆದ ವರ್ಷದ್ದೇ ಅಂದ್ಬಿಟ್ಟ. ಅವನಿಗೆ ಕಳೆದ ವರ್ಷನೂ ಹೆಣ್ಣಾಗಿತ್ತು, ಹೆಣ್ಣು ಹೇಳಲಿಕ್ಕೂ ಸಂಕೋಚ, ಆಗ ಕಳೆದ ವರ್ಷದ್ದೇ ಅಂದ್ಬಿಟ್ಟ. ಅದೇ ಗಂಡಾಗಿದ್ರೆ ಬೇಕ್ರಿ ಹೋಗಿ 1 kg ಪೇಡೆ ತೆಗೆದುಕೊಂಡು ಎಲ್ಲರಿಗೂ ನನಗೆ ಗಂಡ್ರಿ ಊರಲ್ಲೆಲ್ಲ ಹಂಚ್ತಾ ಇರ್ತಿದ್ದ. ಇಂಥ ಒಂದು ದುಸ್ಥಿತಿ ಉಂಟು ಅಂತ. ಆದರೆ ಆಧ್ಯಾತ್ಮ ಜೀವನದಲ್ಲಿ ಆ ನಿಯಮವೇ ಇಲ್ಲ. ಪುಣ್ಯ ವಿಶೇಷದಿಂದ ದಶರಥ ಸಂತತಿಯನ್ನು ಪಡೆದಿದ್ದಾನೆ, ಭಗವತ್ ಸ್ವರೂಪವನ್ನು ಭಗವಂತನನ್ನೇ ಪಡೆದಿದ್ದಾನೆ. ಹಾಗಾಗಿ ಸಂಭ್ರಮ. ರಾಮದೇವರು ನವಮಿ ಎಂದು ಪ್ರಕಟನಾದ. ಇನ್ಯಾವುದೇ ತಿಥಿಯನ್ನು ತೆಗೆದುಕೊಳ್ಬೋದಿತ್ತಲ್ಲ ಅಲ್ವೇ? ಇದು ಚಿಂತನೆಗೆ ಅವಕಾಶ ಉಂಟು. ನವಮಿ ಎಂದೇ ಯಾಕೆ ತೆಗೆದುಕೊಂಡವ? ಜ್ಯೋತಿಷ್ಶಾಸ್ತ್ರದಲ್ಲಿ 9 ಇದು ಬ್ರಹ್ಮ ಸಂಖ್ಯೆ, 8 ಇದು ಜೀವ ಸಂಖ್ಯೆ, 18 ಇದು ಜಯ ಸಂಖ್ಯೆ. ಹಾಗಾಗಿ ಮಹಾಭಾರತ ಎಲ್ಲ ನಡೆದಿದೆಯಲ್ಲ, ಎಲ್ಲ 18 ಮೇಲೆ. 18 ಅಕ್ಷೋಹಿಣಿ ಸೈನ್ಯ, 18 ಯೋಜನ ವಿಸ್ತಾರವಾದ ಕುರುಜಾಂಗಣ, 18 ಪರ್ವ ಮಹಾಭಾರತ, 18 ಅಧ್ಯಾಯ ಭಗವದ್ಗೀತೆ. ಯುದ್ಧ ನಡೆದಿದ್ದು 18 ದಿವಸ. ಅಕ್ಷೋಹಿಣಿ ಸೈನ್ಯ ಸೇರಿದ್ದೆಷ್ಟು? 7 ಅಕ್ಷೋಹಿಣಿ ಪಾಂಡವರದ್ದು, 11 ಅಕ್ಷೋಹಿಣಿ ಕೌರವರದ್ದು ಸೇರಿ 18 ಅಕ್ಷೋಹಿಣಿ ಸೈನ್ಯ. ಎಲ್ಲ 18 ಮೇಲೆ ನಡೆಯುತ್ತದೆ ಮಹಾಭಾರತದ ನಿಯಮ. ಈ 18ರೊಳಗೆ ಇನ್ನೊಂದು ಅಂಕೆ ಉಂಟು, 1 + 8 ಬರೋಬರಿ 9. ವಿಜಯದೊಳಗೆ ಬ್ರಹ್ಮ ಸಂಖ್ಯೆಯೂ ಅಡಕವಾಗಿದೆ. ಇನ್ನು 9ನೇ ಆಯ್ಕೆ ಯಾಕೆ ಮಾಡಿಕೊಂಡ? ಇದು ದೇವ ಸಂಖ್ಯೆ, ಬ್ರಹ್ಮ ಸಂಖ್ಯೆ ಇದು 9. 9 ಇದು ಜೀವ ಸಂಖ್ಯೆ. ಇನ್ನು ಬ್ರಹ್ಮ ಸಂಖ್ಯೆ ಹೇಗಾಯ್ತಂತಂದ್ರೆ ನೋಡಿ, ಸಂಖ್ಯಾಶಾಸ್ತ್ರದಲ್ಲಿ 1 ರಿಂದ 9 ಬೃಹತ್ ಸಂಖ್ಯೆ ಯಾವುದಂದ್ರೆ 9. ಎಷ್ಟು ಕೋಟಿ ಎಣಿಸಿದರೂ 9 ಇದಿಷ್ಟೇ ಅಂಕೆಯಲ್ಲೇ ಎಣಿಸಬೇಕೆ ಹೊರತು ಇದರೊಳಗೆ ದೊಡ್ಡ ಸಂಖ್ಯೆ ಯಾವುದೊಂದು ಬೃಹತ್ ಸಂಖ್ಯೆ ಬ್ರಹ್ಮ ಸಂಖ್ಯೆ 9. ದೇವ ಸಂಖ್ಯೆ ಎಲ್ಲ ದೇವಾದಿ ದೇವತೆಗಳು ನವರಾತ್ರಿ ಉತ್ಸವ ನಡೆಸ್ತೇವೆ. ವಸಂತ ನವರಾತ್ರಿ ಉತ್ಸವ ನಡೆಯುತ್ತದೆ. 9 ದಿವಸ ಆಯ್ಕೆ ಮಾಡಿಕೊಂಡ್ಲು. ದುರ್ಗೆ ಆಯ್ಕೆ ಮಾಡಿಕೊಂಡಿದ್ದು. ಪ್ರಥಮಂ ಶೈಲಪುತ್ರಿ ಚ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಗಂಠೇತಿ, ಕೂಷ್ಮಾಂಡೇತಿ ಚತುರ್ಥಕಂ. ಹೀಗೆ 9 ವಿಧಾನದಲ್ಲಿ ತಾನು ಸೇವೆಯನ್ನು ಪಡೆಯುತ್ತಾಳೆ. ಹಾಗಾಗಿ ನವಮಿಕರ ಅಂದರು ಸಮರ್ಥ ರಾಮದಾಸರು ಅಲ್ವೇ. ಬ್ರಹ್ಮ ಸಂಖ್ಯೆ ಶಾಶ್ವತವಾಗಿರುವಂತಹದ್ದು. ನಾವೆಲ್ಲ ಸುತ್ತ ನೋಡಿ 9 ನಮ್ಮ ಸುತ್ತಮುತ್ತ ಉಂಟು. ಹೇಗೆ? ನವರತ್ನಗಳು 9, ನವವಿಧ ಭಕ್ತಿ, ಶ್ರವಣಂ ಕೀರ್ತನಂ ವಿಷ್ಣುಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಇದು ನವವಿಧ ಭಕ್ತಿ, 9 ವಿಭಾಗ. ನವರತ್ನಗಳು, ನವದ್ವೀಪಗಳು, ನವಗ್ರಹಗಳು, ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ವರಾಹವೇ ಕೇತವೇ ನಮಃ. ಈ ನವಗ್ರಹಗಳಿಂದ ಪ್ರತಿಯೊಂದು ಪ್ರಪಂಚದ ಕ್ರಿಯೆ ನಡೆಯುವಂತಹದ್ದು ಅಲ್ವೇ. ನಮ್ಮ ಸುತ್ತಮುತ್ತ ಇರುವೆಲ್ಲ ವ್ಯವಸ್ಥೆ ಎಲ್ಲ 9 ಮೇಲೆ ಇದೆ. ಆಮೇಲೆ ಒಂದು ವರ್ಷಕ್ಕೆ ದಿನಗಳೆಷ್ಟು? 360 ಹಿಂದೂ ಪಂಚಾಂಗದಂತೆ. ಈ 3 + 6 + 0 ಬರಬರ್ ಸಿಗೋದು 9. ಒಂದು ದಿವಸದಲ್ಲಿ ಎಷ್ಟು ಗಂಟೆ? 24 ಗಂಟೆ. 24 ಗಂಟೆಯನ್ನು ನಿಮಿಷಕ್ಕೆ ಬದಲಾವಣೆ ಮಾಡಿದರೆ 1440 ನಿಮಿಷಗಳಾಗ್ತವೆ. 1 + 4 + 4 0 ಬರಬರು 9 ಅಲ್ವೇ. ನವಖಂಡಗಳು 9, ನವರತ್ನಗಳು 9, ನವದ್ವೀಪಗಳು 9.
ಇವೆಲ್ಲ ನಮ್ಮ ಸುತ್ತಮುತ್ತ ಇರುವುದರಿಂದ ನಾವು ನವನವವಾಗಿ ಹೀಗಿರ್ಲಿಕ್ಕೆ ಅನುಕೂಲ ಉಂಟು. 9 ಬಹಳ ಶ್ರೇಷ್ಠವಾದದ್ದು. ಆಮೇಲೆ ಜೀವಸಂಖ್ಯೆ, ತಾಯಿಯ ಉದರದಲ್ಲಿ ಶಿಶು ಬೆಳೆಯಲಿಕ್ಕೆ 9 ತಿಂಗಳ ಬೇಕು, 9 ದಿವಸ ಬೇಕು. ಈ 9 ತಿಂಗಳಿಗೆ ದಿನಗಳೆಷ್ಟಾಗ್ತವೆ? 270 ದಿನಗಳಾಗ್ತವೆ. ಈ 270 ಕೂಡಿಸಿ 2 + 7 + 0 ಬರೋಬರಿ 9. ಅಂದರೆ ಅದು ಜೀವ ಸಂಖ್ಯೆ. ಒಂದು ಜೀವ ಬೆಳೀಲಿಕ್ಕೆ ಇಷ್ಟು ದಿವಸ ಬೇಕು. ಬ್ರಹ್ಮ ಸಂಖ್ಯೆ 1 ರಿಂದ 9 ಬೃಹತ್ ಸಂಖ್ಯೆ, ಅದನ್ನು 9 ಇದು ಬ್ರಹ್ಮ ಸಂಖ್ಯೆ. ದೇವ ಸಂಖ್ಯೆ, ಹೀಗೆ ದೇವಾದಿ ದೇವತೆಗಳೆಲ್ಲ ಬಯಸಿದಂಥ ದಿವ್ಯವಾದಂಥ ನಾಮ ಪುರಾಣ ಪುರುಷೋತ್ತಮನಾದಂಥ ಸ್ವಾಮಿ ತಾನು ಆಯ್ಕೆ ಮಾಡಿಕೊಂಡಂಥ ಬ್ರಹ್ಮ ಸಂಖ್ಯೆಯಲ್ಲಿ ತನ್ನ ಜನನವನ್ನು ಪ್ರಾಕಟ್ಯಗೊಳಿಸ್ತಾನೆ. ಇನ್ನೂ ಬೇಕು ಅಂದರೆ ಈ ಮಗ್ಗಿ ಎಣಿಸುವವರು ನೋಡಿ, 9 ಮಗ್ಗಿ ಎಣಿಸು ನೋಡಿ. 9 ಅಂದ್ಲೆ 9, 9ಕ್ಕೆ 9, 9 2 18, 1 8 9, 9 3 27, 2 7 9, 9 4 36, 3 6 9, 9 5 45, 4 5 9, 9 6 54, 5 4 9, 9 7 63, 6 3 9, 9 8 72, 7 2 9, 9 81, 8 1 9, 9 90, 9ಕ್ಕೆ 9. ಹಾಗಾಗಿ ಮುಗ್ಗಿಯೂ ಸಹ ಬ್ರಹ್ಮ ಸಂಖ್ಯೆಯಾಗಿ ಅಲ್ಲಿ 0 ಉಳಿಯೋದೇ ಇಲ್ಲ. ಬೃಹತ್ ಸಂಖ್ಯೆಯಾಗಿ ಶಾಶ್ವತವಾಗಿ 9 ಕೊನೆಯವರೆಗೂ ಉಳ್ಕೊಳ್ತದೆ. ಇನ್ನು 8 ಜೀವ ಸಂಖ್ಯೆ, ಅದು ಕಡಿಮೆ ಆಗ್ತಾ ಹೋಗ್ತದೆ. 8 ಅಂದರೆ 8, 8ಕ್ಕೆ 8, 8 2 16, 1 + 6 ಬರೋಬ್ಬರಿ -1 ಆಗ್ತದೆ, 7 ಆಗ್ತದೆ. 8 3 24, 2 4 6, ಅದು ಜೀವ ಸಂಖ್ಯೆ. ಜೀವ ಸಂಖ್ಯೆ ನಶಿಸಿ ಹೋಗುವಂಥದ್ದು. ಬ್ರಹ್ಮ ಸಂಖ್ಯೆ ಯಾವಾಗಲೂ ಶಾಶ್ವತವಾಗಿ ಉಳಿಯುವಂತಹದ್ದು. ಹಾಗೆ ಭಗವಂತ ತಾನು ಅವತಾರಕಾರಿ ಎತ್ತಿದ ನವಮಿಕರ ನವಮಿಕರ ನವಮಿಕರ, ನಮ್ಮ ಜೀವನವನ್ನೇ ಹೊಸದಾಗಿಸಿಕೊಳ್ಳಿ ಅಂತಾರೆ. ಹಾಗಾಗಿ ನೀವೆಲ್ಲ ನಿತ್ಯ ರಾಮ ಜಪ ಮಾಡ್ತಾ ಇದ್ದೀರಲ್ಲ, ನಮ್ಮ ಜೀವನವನ್ನೇ ಹೊಸದಾಗಿಸಿಕೊಳ್ಳೋಣ ಅಂತ. ಅಷ್ಟೇ ಅಲ್ಲ, ರಾಮ ಯಾವಾಗ ಪ್ರಕಟನಾದನೋ ಸಮಸ್ತ ದೇವಾದಿ ದೇವತೆಗಳೆಲ್ಲ ಧಾವಿಸಿ ಬಂದರು ಅಯೋಧ್ಯೆಗೆ. ಎಲ್ಲರೂ ಬಂದಿದ್ದಾರೆ, ಒಬ್ಬ ಮಾತ್ರ ಬಂದಿಲ್ಲ. ಯಾರೋ ಅವ ಹಗಲಿಗೆ ಬರುವಾಗೇ ಇಲ್ಲ, ಅವ ರಾತ್ರಿ ಮಾತ್ರ ಬರೋದು. ಅವನಿಗೆ ಬರಲಿಕ್ಕೆ ಆಗಲಿಲ್ಲ ರಾಮದರ್ಶನಕ್ಕೆ. ಭಾನುಮಂಡಲದ ಚಂದ್ರ ಅಲ್ವೇ, ಅವನಿಗೆ ರಾಮದರ್ಶನ ಆಗಲೇ ಇಲ್ಲ. ತುಂಬ ಬೇಸರ ಮಾಡಿಕೊಂಡಂತೆ ಚಂದ್ರ. ಸ್ವಾಮಿ, ಪ್ರಪಂಚದ ಸಮಸ್ತ ಮುಕ್ಕೋಟಿ ದೇವತೆಗಳೆಲ್ಲ ಧಾವಿಸ್ತಾ ಇದ್ದಾರೆ, ಅದು ನನ್ನ ಪಾಲಿಗೆ ನಿನ್ನ ದರ್ಶನ ಇಲ್ವಲ್ಲ, ಪ್ರಾಪ್ತಿ ಇಲ್ವಲ್ಲ, ಹೀಗಂದ್ಕೊಂಡು ಭಾಳ ನೊಂದುಕೊಂಡ ಚಂದ್ರ. ಆಗ ರಾಮದೇವರು ಸಂತೈಸಿದನಂತೆ, ಅಯ್ಯ ನೊಂದುಕೊಳ್ಬೇಡ, ನನ್ನ ಹೆಸರಿನ ಮುಂದೆ ನಿನ್ನ ಹೆಸರು ಇಟ್ಟುಕೊಳ್ತೇನೆ ಅಂದ. ಶ್ರೀರಾಮಚಂದ್ರ ಎಂಬುದಾಗಿ ನಾಮ ಇಟ್ಟುಕೊಂಡ. ಅಂದಿನಿಂದ ತನ್ನಿಂದ ಯಾರಿಗೂ ಸಹ ನೋವಾಗಬಾರದು ಅನ್ನೋದೇ ರಾಮನ ದಿವ್ಯವಾದಂಥ ವಿಶೇಷತೆ. ಅದು ಅಷ್ಟೇ ಅಲ್ಲ, ಇದೋ ಕೇಳು, ಈ ಅವತಾರವನ್ನು ನಾನು ಸೂರ್ಯವಂಶದಲ್ಲಿ ತೆಗೆದುಕೊಂಡಿದ್ದೇನೆ. ರಾಮಾವತಾರ ಸೂರ್ಯವಂಶದಲ್ಲಿ ಆಗ್ತದೆ. ಮುಂದೆ ಒಂದು ಅವತಾರ ತೆಗೆದುಕೊಳ್ತೇನೆ, ನಿನ್ನ ವಂಶದಲ್ಲಿಯೇ ನಾನು ತೆಗೆದುಕೊಳ್ತೇನೆ, ಚಂದ್ರವಂಶದಲ್ಲಿ ತೆಗೆದುಕೊಳ್ತೇನೆ. ಅಷ್ಟೇ ಅಲ್ಲ, ನನಗೂ ನಿನಗೂ ಮಾತ್ರ ಸಂಬಂಧ ಇರುವ ಸಮಯದಲ್ಲಿ ನಾನು ನಿನ್ನನ್ನು ಸ್ಪರ್ಶ ಮಾಡ್ತೀನಿ, ದರ್ಶನ ಕೊಡ್ತೇನೆ ಅಂದ. ಹಾಗಾಗಿ ನಾವು ಕೃಷ್ಣಾಷ್ಟಮಿಯನ್ನು ಆಚರಣೆ ಮಾಡೋದು ಯಾವಾಗ? ಮಧ್ಯರಾತ್ರಿಯಲ್ಲಿ. ರಾಮೋತ್ಸವ ಆಚರಣೆ ಮಾಡೋದು ಯಾವಾಗ? ಮಧ್ಯಾಹ್ನದಲ್ಲಿ. ಇಷ್ಟೊಂದು ಅವನಿಗೆ ಅಭಯವಾದಂಥ ವ್ಯವಸ್ಥೆಯನ್ನು ರಾಮದೇವರು ಚಂದ್ರನಿಗೆ ಅನುಗ್ರಹ ಮಾಡಿದ. ಹಾಗೆ ಮುಂದಿನ ಅವತಾರ ಚಂದ್ರವಂಶದಲ್ಲೇ ತೆಗೆದುಕೊಂಡ. ಚಂದ್ರನಿಗೂ ಭಗವಂತನಿಗೆ ಇಬ್ಬರಿಗೆ ಸಂಬಂಧ ಇರುವಂಥ ಸಮಯ ಮಧ್ಯರಾತ್ರಿ ಸಮಯ. ಯಾರು ಎದ್ದಿರುತ್ತಾರೆ ಅಲ್ವೇ? ಆ ಸಮಯದಲ್ಲಿ ಚಂದ್ರ ತಾನು ಭಗವಂತನನ್ನು ಸಾಕಷ್ಟು ಸಂತಸದಿಂದ ಕಳೆದ ಅವತಾರಕ್ಕಿಂತ ಹೆಚ್ಚು ಆ ಒಬ್ಬನೇ ಆ ಸೇವೆಯನ್ನು ಮಾಡಿದನಂತೆ. ಎಂಥ ಭಾಗ್ಯ ಅಲ್ವೇ? ರಾಮನಿಗೆ ವೈಭವದ ತುಟ್ಟೆಲೋತ್ಸವ ನಡೆಯುತ್ತದೆ, ಪುತ್ರೋತ್ಸವ ನಡೆಯುತ್ತದೆ. ಈ ಭಾಷೆ ಹೇಳಿದ್ರೆ ಈಗ ಮಕ್ಕಳಿಗೆ ಅರ್ಥ ಆಗೋದಿಲ್ಲ. ರಾಮನ ಹುಟ್ಟು ಹಬ್ಬ ಅಥವಾ ರಾಮನ ಹ್ಯಾಪಿ ಬರ್ತ್ಡೇ ಅಂತಂದ್ರೆ ಬೇಗ ಅರ್ಥ ಆಗ್ತದೆ ಮಕ್ಕಳಿಗೆ ಅಲ್ವೇ? ಯಾಕಂದ್ರೆ ಇವತ್ತು ಹ್ಯಾಪಿ ಬರ್ತ್ಡೇಗಾಗಿ ದೊಡ್ಡ ದೊಡ್ಡ ಪಟ್ಟಣದಲ್ಲಿ ಬಡವ್ರ ಮನೆ ಮದುವೆ ಎಷ್ಟು ಖರ್ಚು ಮಾಡ್ತಾರೆ ರೀ?
ನಾವೊಮ್ಮೆ ಹುಬ್ಳಿ ಹೋಗಿದ್ವಿ ಭಾಗವತ್ ಸಪ್ತಾಹಕ್ಕೆ. ನಾವು ಇರೋ ಕ್ಯಾಂಪಿನ ಎದುರಲ್ಲಿ ದೊಡ್ಡ ಪೆಂಡಾಲ್, ಇಂಥದ್ದೇ ಪೆಂಡಾಲ್ ಹಾಕಿದ್ದಾರೆ, ಇಷ್ಟು ದೊಡ್ಡ ಪೆಂಡಾಲ್ ಹಾಕಿದ್ದಾರೆ. ನಾನು ಹೋಗುವಾಗ ಏನಿಲ್ಲ, ಕೀರ್ತನೆ ಮುಗಿಸಿ ಬರುವಾಗ ಹ್ಯಾಪಿ ಬರ್ತ್ಡೇ ಪುಗ್ಗಿ ತುಂಬಿಕೊಂಡಿದೆ. ಎಷ್ಟು ಖರ್ಚು ಮಾಡಿದ್ದಾರೆ ಅಲ್ವೇ? ಹ್ಯಾಪಿ ಬರ್ತ್ಡೇ ಎಲ್ಲ ಮಾಲೆ, ಪುಗ್ಗಿಯಿಂದ ಮಾಲೆ ಕಟ್ಟಿ, ಆಮೇಲೆ ಹಚ್ಚಿ ದೀಪವನ್ನು ಹಚ್ಚಿ ಮಗುವಿನ ಕೈಯಿಂದ ಆರಿಸ್ಬೇಕಂತೆ. ಇದು ಸಂಪ್ರದಾಯವಂತೆ. ಯಾರಂತೆ? ಊರಂತೆ. ನಮ್ಮ ಸಂಸ್ಕೃತಿ ಇದನ್ನು ಹೇಳಲೇ ಇಲ್ಲ. ನಮ್ಮ ಪರಂಪರೆ ಏನು ಹೇಳ್ತದೆ? ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಜ್ಯೋತಿ ಬೆಳಗಿಸುವುದರ ಮೂಲಕವಾಗಿ ನಮ್ಮ ಪರಂಪರೆ ಸಂಸ್ಕೃತಿ ಮಾರ್ಗದರ್ಶನ ಮಾಡ್ತದೆ. ಹಾಗಾಗಿ ಸಂಧ್ಯಾ ಸಮಯ ಆಗಿದೆ, ಅಲ್ಲಿ ದೀಪದ ಕೈಂಕರ್ಯ ನಡೆಯುತ್ತಾ ಇದೆ. ನಾವಿಲ್ಲೇ ಕೂತಲ್ಲಿ ಒಂದು ಸಾರಿ ಆ ಜ್ಯೋತಿಯನ್ನು ಮನೆಯಲ್ಲಿ ಸ್ಮರಣೆ ಮಾಡೋಣ ಅಲ್ವೇ? ಪ್ರದೋಷ ಕಾಲ, ನೀವೆಲ್ಲ ಮನೆಯಲ್ಲಿದ್ದರೆ ಸಂಧ್ಯಾ ಸಮಯದಲ್ಲಿ ಜ್ಯೋತಿಯನ್ನು ಬೆಳಗಿಸ್ತಿದ್ದೀರಲ್ಲ, ಹಾಗಾಗಿ ಅಲ್ಲೇ ಕುಳಿತಲ್ಲೇ ಶುಭಂ ಕರೋತಿ ಕಲ್ಯಾಣಂ, ಶುಭಂ ಕರೋತಿ ಕಲ್ಯಾಣಂ, ಆರೋಗ್ಯಂ ಧನ ಸಂಪದಂ, ಆರೋಗ್ಯಂ ಧನ ಸಂಪದಂ, ಶತ್ರು ಬುದ್ಧಿ ವಿನಾಶಾಯ, ಶತ್ರು ಬುದ್ಧಿ ವಿನಾಶಾಯ. ಸಂಧ್ಯಾ ಜ್ಯೋತಿ ನಮೋಸ್ತುತೆ, ಸಂಧ್ಯಾ ಜ್ಯೋತಿ ನಮೋಸ್ತುತೆ. ವಾಸ್ತು ಪುರುಷ ನಮಸ್ತೇಸ್ತು, ವಾಸ್ತು ಪುರುಷ ನಮಸ್ತೇಸ್ತು. ಭೂಷಯ್ಯ ನಿರತ ಪ್ರಭೋ, ಭೂಷಯ್ಯ ನಿರತ ಪ್ರಭು. ಮದ್ಗ್ರಹೇ ಧನಧಾನ್ಯಾದಿ, ಮದ್ಗ್ರಹೇ ಧನಧಾನ್ಯಾದಿ. ಸಮೃದ್ಧಿಂ ಕುರು ಸರ್ವದಾ, ಸಮೃದ್ಧಿಂ ಕುರು ಸರ್ವದಾ. ಜಗಜ್ಜನನಿ ಮಹಾಮಾತಾ ಕೀ ಜಯ. ಲಕ್ಷ್ಮೀರಮಣ ಗೋವಿಂದ ಗೋವಿಂದ. ರಾಮನ ದಿವ್ಯವಾದಂಥ ವೈಭವವನ್ನು ಜ್ಞಾನಿಗಳು ಮಾರ್ಗದರ್ಶನ ಮಾಡ್ತಾರೆ. ದೇವರ ನಿಯಮ ಕಾರ್ಯ ಕಾರಣ ಸಂಬಂಧ ಇರ್ತದೆ. ನಮ್ಮ ಹುಟ್ಟು ಹಬ್ಬ ಕ್ರಮ ಜ್ಯೋತಿ ಬೆಳಗಿಸುವುದರ ಮೂಲಕವಾಗಿ ನಮ್ಮದು ಪ್ರಾರಂಭ ಆಗ್ತದೆ. ಇದು ಎಲ್ಲಿಂದ ಪ್ರಾರಂಭ ಆಗ್ತದೆ? ಮಕ್ಕಳ ಕೈಯಿಂದ ದೀಪ ಆರಿಸೋದ್ರಿಂದ ಪ್ರಾರಂಭ ಆಗ್ತದಂತೆ. ಆಮೇಲೆ ಕೇಕನ್ನು ಕತ್ತರಿಸಿ ಹ್ಯಾಪಿ ಬರ್ತ್ಡೇ ಟು ಯು ಅಂತ ಇಡೀ ಪ್ರಪಂಚಕ್ಕೆ ಒಂದು ಹಾಡೋದು ಅಷ್ಟೇ ಸಲ್ಲು, ಒಂದೇ ಸಲ್ಲು ಮತ್ತೆ ಅಲ್ವೇ ನಿಯಮ. ನಮ್ಮ ಹಿರಿಯರು ಇದನ್ನು ಮಾರ್ಗದರ್ಶನ ಮಾಡಲಿಲ್ಲ. ನಮ್ಮ ಸಂಸ್ಕೃತಿ ಹಿಂದೂ ಪರಂಪರೆ ಏನು ಹೇಳ್ತದೆ? ಆ ಮಗುವಿಗೆ ಹುಟ್ಟು ಹಬ್ಬದ ದಿವಸ ಹೊಸ ಉಡುಗೆಯನ್ನು ತೊಡಿಸಿ, ಹರಿಗುರುಗಳ ಆಶೀರ್ವಾದವನ್ನು ಕೊಡಿಸಿ, ದೇವರ ಸನ್ನಿಧಿಯಲ್ಲಿ ಕರೆತಂದು ನಂದಾದೀಪವನ್ನು ಬೆಳಗಿಸೋದು. ನಂದಾದೀಪ ಏನರ್ಥ? ಅದರೊಳಗೆ ಅರ್ಥ ಇದೆ. ನಂದದೇ ಇರುವಂತಹ ದೀಪ. ನನ್ನ ಕುಲ, ನನ್ನ ಕುಟುಂಬ, ನನ್ನ ಪರಂಪರೆ, ನನ್ನ ಸಂಸ್ಕೃತಿ ದೇವರ ಮುಂದೆ ಹಚ್ಚಿಟ್ಟ ನಂದಾದೀಪದಂತೆ ಬೆಳಗಿಕೊಂಡು ಹೋಗಲಿ ಅಂತ ನಮ್ಮ ಹಿರಿಯರು ಹಾಕಿಕೊಟ್ಟ ಪರಂಪರೆ. ಅದಕ್ಕಾಗಿ ಈಗಲೂ ನೋಡಿ ನಮ್ಮಲ್ಲಿ ಸಂಪ್ರದಾಯರ ಮನೆಯಲ್ಲಿ ದೇವರ ಕೋಣೆಯಲ್ಲಿ ಸದಾ ದೀಪ ಇದ್ದೇ ಇರ್ತದೆ. ಅಗ್ನಿತತ್ವ ದೇವರ ಸಮ್ಮುಖದಲ್ಲಿ, ದೇವರ ಸನ್ನಿಧಿಯಲ್ಲಿ ಸದಾ ದೀಪ ಇದ್ದೇ ಇರ್ತದೆ. ಅಗ್ನಿತತ್ವ ಮನೆಯಲ್ಲಿರಬೇಕು. ವಿಜ್ಞಾನವು ಇದನ್ನು ಒಪ್ಪುತ್ತದೆ. ಹಾಗಾಗಿ ನಮೋ ಎಂಬ 2 ಅಕ್ಷರ ಈ ದೇಶದ ಮಾರಕ ರೋಗವನ್ನು ದೂರಗೊಳಿಸಲಿಕ್ಕೆ ಎಲ್ಲರ ಮನೆಯಲ್ಲೂ ದೀಪ ಬೆಳಗಿಸಿ, ಎಲ್ಲರ ಮನೆಯಲ್ಲೂ ಜಾವಟೆ ಹೊಡಿರಿ, ಎಲ್ಲರ ಮನೆಯಲ್ಲೂ ತಾಳ ತಟ್ಟಿ, ಎಲ್ಲರ ಮನೆಯಲ್ಲೂ ಶಂಖ ಊದಿ. ಹಾಗಾಗಿ ಆ ಮಾರಕ ರೋಗ ತಾರಕವಾಗಿಬಿಡ್ತಲ್ವೇ? ತಾರಣ ಅಂದರೆ ಉದ್ಧರಿಸಿತು, ನಮ್ಮ ಸಮಾಜವನ್ನೇ ಜಾಗೃತಗೊಳಿಸಿತು. ನಮ್ಮ ಹಿರಿಯರು ಇದನ್ನು ಮನೆಯಲ್ಲಿ ನಿತ್ಯ ನಡೆಸ್ತಾ ಇದ್ದರು. ಪ್ರತಿನಿತ್ಯ ಜಾಗಟೆ ಮನೆಯಲ್ಲಿ ನಡೀಬೇಕಂತ. ಯಾಕೆ? ಧನಾತ್ಮಕ ಶಕ್ತಿ ತುಂಬುತ್ತದೆ ಮನೆಯಲ್ಲಿ. ಹುಬ್ಬಳ್ಳಿಯಲ್ಲಿ ಒಮ್ಮೆ ಹರಿಕತೆ ಆಯಿತು. ಅಲ್ಲಿ ಒಬ್ಬರು ಗಣೇಶ್ ಕಾಮತ್ ಅಂದರು, ಸುಂದರಕಾಂಡ ಹರಿಕತೆ ಇಟ್ಕೊಂಡಿದ್ದರು. ದಾಸರೇ, ನನ್ನೊಂದು ಮಾತು ನಡೆಸ್ಕೊಡ್ಬೇಕು. ಏನು? ನಾನು ಮನೆಯಲ್ಲಿ ನಿತ್ಯ ತ್ರಿಕಾಲದಲ್ಲಿ ಪೂಜೆ ಮಾಡ್ತೀನಿ, ಮಕ್ಕಳಿದ್ದಾರೆ, ಹೆಂಡತಿ ಇದ್ದಾಳೆ, ಅವ್ರು ಯಾರೂ ಸಹ ದೇವ್ರ ಕೊನೆಗೆ ಬರೋದಿಲ್ಲ. ನೀವು ಹೇಗಾದರೂ ಮಾಡಿ ಹರಿಕತೆಯಲ್ಲಿ ಒಂದು ಅವಕಾಶ ಮಾಡಿಸ್ಕೊಡಿ. ಹೇಗೆ, ಎಲ್ಲಿ ಅವಕಾಶ ಇದೆ ಅಲ್ಲಿ ಹೇಳಿ. ನಾವು ಅಂದ್ವಿ, ಭಗವಂತನ ಸೇವಾ ಕೈಂಕರ್ಯದಲ್ಲಿ ಮನೆಯಲ್ಲಿ ಎಲ್ಲ ಸಾಮೂಹಿಕವಾಗಿ ಸೇವೆ ಮಾಡಬೇಕು. ಸಾಮೂಹಿಕಕ್ಕೆ ಅಪಾರ ಶಕ್ತಿ ಇದೆ.
ಒಂದು ಹುಲ್ಲುಕಡ್ಡಿ ತುಂಡು ಮಾಡ್ಬೋದು, ಅದೇ 100 ಹುಲ್ಲುಕಡ್ಡಿಯನ್ನು ಬಂಧಿಸಿ ಹಗ್ಗ ಮಾಡಿದಾಗ ಮದವೇರಿದ ಆನೆಯನ್ನಾದರೂ ಕಟ್ಟಬಹುದು. ಹಾಗಾಗಿ ಮನೆಯಲ್ಲಿರುವಂಥ ಸದಸ್ಯರೆಲ್ಲ ಭಗವತ್ ಸೇವಾ ಕೈಂಕರ್ಯ ನಡೆಯುವಾಗ ಜಾಗಟೆ, ತಾಳ, ಶಂಖ ಇದನ್ನೆಲ್ಲ ಮನೆಯಲ್ಲಿ ಸ್ಮರಣೆ ಮಾಡಿದರೆ ಧನಾತ್ಮಕ ಶಕ್ತಿ ಪ್ರಾಪ್ತಿಯಾಗ್ತದೆ. ಆಮೇಲೆ ಒಂದು 4 ತಿಂಗಳ ನಂತರ ಬೇರೆ ಒಂದು ಕಡೆ ಹರಿಕತೆ ನಡೆದಿತ್ತು. ಅಲ್ಲಿ ಬಂದು ದಾಸರೇ ಭಾಳ ದೊಡ್ಡ ಉಪಕಾರ ಮಾಡಿದ್ರಿ, ತ್ರಿಕಾಲದಲ್ಲಿ ಜಾಗಟೆ ಸಪ್ಪಳ ಆಗ್ತದೆ, ತಾಳ ಸಪ್ಪಳ ಆಗ್ತದೆ. ಹಾಗಾಗಿ ಇಲ್ಲೂ ಸಹ ಮುಲ್ಕಿಯಲ್ಲೂ ಆ ಸೇವಾ ಕೈಂಕರ್ಯ ಮನೆಯಲ್ಲಿ ನಡೆದ್ರೆ ಅಲ್ವೇ ಈ ಕೀರ್ತನೆ ನಡೆದು ಧನ್ಯತೆ ಉಂಟಾಗ್ತದೆ ಅಂತ. ಹಿಂದೆಲ್ಲ ಮನೆಯಲ್ಲಿ ಇತ್ರಿ ತಾಳ. ಸಂಧ್ಯಾ ಸಮಯ ಆಯಿತು ಅಂದ್ರೆ ಮಕ್ಕಳಿಗೆಲ್ಲ ಕಾಲು ತೊಡಿಸಿ ದೇವ್ರ ಕೋಣೆಯಲ್ಲಿ ಕುಳ್ಳಿರಿಸಿ ಭಕ್ತಿ ಹಾಡುಗಳನ್ನೆಲ್ಲ ಪುರಂದರದಾಸರ ಹಾಡುಗಳು, ಭಕ್ತಿ ಸಂಪ್ರದಾಯದ ಹಾಡುಗಳೋ, ನಾಮ ಸ್ಮರಣೆಯನ್ನು ಮಾಡುವಂಥ ಒಂದು ಕೈಂಕರ್ಯ ಇತ್ತು. ಈಗ ಅದೇ ಸಮಯದಲ್ಲಿ ಯಾರು ಕನ್ನಡತಿ, ದೊರೆಸಾನಿ, ರಾಧಾರಮಣ ಇವರೆಲ್ಲ ಬಂದು ಬಾಗಿಲು ತಟ್ಟಿ ಬೆಳಕು ದೀಪ ಹಚ್ಚಲಿಕ್ಕೆ ಪುರ್ಸೋತಿಲ್ರಿ. ಇನ್ನು ಸ್ವಲ್ಪ ಪುರ್ಸೋತ್ ಸಿಗ್ತದೆ ಎಲ್ಲಿ, ಸ್ವಲ್ಪ ಅಡ್ವರ್ಟೈಸ್ ಕೊಡ್ತಾರಲ್ಲಿ. ಆವಾಗ ನಿಮ್ಮ ಕಾಲ್ಗೆಟ್ಟಿಗೆ ಉಪ್ಪುಂಟೆ, ಇಲ್ದಿದ್ರೆ ಅಡುಗೆ ಮನೆಯಿಂದ ಹಾಕ್ಕೊಂಡು ಬನ್ನಿ ಅಂತ ಸ್ವಲ್ಪ ಅವಕಾಶ ಕೊಡ್ತಾರಲ್ಲ, ಆ ಸಮಯದಲ್ಲಿ ಪೊರಕೆ ಹಿಡ್ಕೊಂಡು ಬಂದುಬಿಟ್ರು ಇವರು. ಆ ಭಾಗ್ಯಲಕ್ಷ್ಮಿ ಹಿಂದಕ್ಕೆ, ದರಿದ್ರ ಲಕ್ಷ್ಮಿ ಮುಂದಕ್ಕೆ. ಆಂಟಿ ನಿಮ್ಮ ಮನೆಯಲ್ಲಿ ಶುಂಠಿ ಉಂಟೆ, ಎಂಥ ದುರಂತ ಅಲ್ವೇ. ನಮ್ಮ ಪರಂಪರೆ, ಸಂಸ್ಕೃತಿ, ವೈಭವ ಎಲ್ಲೂ ನಮ್ಮಿಂದ ಸಾಕಷ್ಟು ದೂರ ಹೋಗ್ತಾ ಇದೆ. ಅದಕ್ಕಾಗಿ ಕೊರೋನಾ ಕಳಿಸಿದ್ನೋ ಏನೋ ಭಗವಂತ. ಸ್ವಲ್ಪ ಹಿಂದೆ ನೋಡಿ, ನಡೆದು ಬಂದ ದಾರಿಯನ್ನು ತಿರುಗಿ ನೋಡಿ ಎಂದು ಶಾಸ್ತ್ರ ಹೇಳ್ತದೆ. ಹಾಗಾಗಿ ಮನೆಯಲ್ಲಿ ಆ ಸೇವಾ ಕೈಂಕರ್ಯ ನಡೆಯಬೇಕು ಅಂದಾಗ ಮಾತ್ರ ದುಷ್ಟಬಾಧೆಗಳು ದೂರ ಹೋಗಿ ಧನಾತ್ಮಕ ಶಕ್ತಿಗಳು ಪ್ರಾಪ್ತಿಯಾಗ್ತಾವೆ. ನಮ್ಮ ಪರಂಪರೆ ಇದೆ, ಮನೆಯಲ್ಲಿ ದೀಪವನ್ನು ಬೆಳಗಿಸಬೇಕು. ಆದರೆ ನಮ್ಮ ಮಂದಿ ಏನು ವಿಚಾರ ಮಾಡಿದರು ಅಂದರೆ, ಈ ಎಣ್ಣೆಗೆಲ್ಲ ಬೆಲೆ ಹೆಚ್ಚಾಯ್ತಲ್ಲ, ಆದ್ರಿಂದ ದೇವ್ರ ದೀಪಕ್ಕೆ ಎಣ್ಣೆ ಇಡೋದು ಕಡಿಮೆ ಮಾಡಿದ್ರು ಮಂದಿ ಅಷ್ಟೇ ಅಲ್ವೇ. ದೇವ್ರ ದೀಪ ಕಡಿಮೆ ಮಾಡಿದ್ರು, ಬಾಕಿ ಖರ್ಚು ಕಡಿಮೆ ಆಗೋದಿಲ್ಲ. ಖರ್ಚು ಉಳಿಸಬೇಕು ಅಂತ ಹೇಳಿ ಅಗ್ನಿ ತತ್ವ ಮನೆಯಲ್ಲಿ ಇರುವವರೆಗೆ ದುಷ್ಟಬಾಧೆಗಳ ಪ್ರವೇಶ ಇರೋದಿಲ್ಲ. ಹಾಗೆ ನಮ್ಮ ಶರೀರದಲ್ಲಿ ಅಗ್ನಿ ತತ್ವ ಇರೋವರೆಗೆ ಡಾಕ್ಟರ್ ಮೊದಲು ನೋಡ್ತಾರೆ, ಹಣೆ ಬಿಸಿ ಇದೆಯೋ ನೋಡ್ತಾರೆ, ಅಂದ್ರೆ ಮಾತ್ರ ಔಷಧಿ ಹಾಕಿದ ಪ್ರಯೋಜನ ಆಗ್ತದೆ. ಹಾಗೆ ಶರೀರದಲ್ಲಿ ವಿಜ್ಞಾನವೂ ಒಪ್ತದೆ, ಅಗ್ನಿತತ್ವ ಇರೋವರೆಗೆ ಈ ಕಾಯ ಕೆಲಸ ಮಾಡ್ತದೆ. ಅಗ್ನಿತತ್ವ ಮನೆಯಲ್ಲಿ ಇರುವವರೆಗೆ ಯಾವ ರೋಗಗಳು ಒಳ ಪ್ರವೇಶ ಮಾಡೋದಿಲ್ಲ, ಧನಾತ್ಮಕ ಶಕ್ತಿ ತುಂಬಿರುತ್ತದೆ. ಹೀಗನ್ನೋದನ್ನು ನಮ್ಮ ಹಿರಿಯರು ಚಿಂತನೆ ಮಾಡಿ ಮನೆಯಲ್ಲಿ ದೇವರ ಕೋಣೆಯಲ್ಲೆಲ್ಲ ನೋಡಿ ದೀಪ ಬೆಳಗಿಸೋದು ಯಾಕೆ? ಅಲ್ಲೊಂದು ಧನಾತ್ಮಕ ಶಕ್ತಿ ಪ್ರಾಪ್ತಿಯಾಗಿರುತ್ತದೆ. ಗಂಟೆ ನಾದ ಮಾಡ್ತೀವಿ, ನಾದ ಶಬ್ದಮಯಂ ಘಂಟಾಂ ಸರ್ವ ವಿಘ್ನಾಪಹಾರಿಣೀಂ, ಎಲ್ಲ ವಿಘ್ನಗಳು ದೂರವಾಗಲಿ ಎಂಬುದಾಗಿ ಆ ನಾದವನ್ನು ಮಾಡುವಾಗ ಆ ನಾದದ ಅಡಿಯಲ್ಲಿ ನಿಂತಿರಿ. ಏನು ಆ ಉತ್ಪತ್ತಿ ಆಗ್ತದೆ? ಏಕಾಕ್ಷರಂ ಬ್ರಹ್ಮ, ಆ ವೇವ್ಸ್ ಉತ್ಪತ್ತಿ ಆಗ್ತವೆ. ಶಿರೋ ಮೇಲ್ಭಾಗದಲ್ಲಿ ಪರಮಾತ್ಮ ಇರುತ್ತದೆ. ಅತ್ಯತಿಷ್ಠ ದಶಾಂಗುಲಂ ಪುರುಷ ಸೂಕ್ತ ಹೇಳುತ್ತದೆ. ಅದಕ್ಕೆ ಸಂಬಂಧ, ಅದಕ್ಕೆ ಲಿಂಕ್ ಅಂದ್ರು ಈಗಿನ ಭಾಷೆಯಲ್ಲಿ ಅಲ್ವೇ. ಆ ಭಗವಂತನಿಗೂ ದಿವ್ಯವಾದ ಓಂಕಾರ ಚಿಹ್ನೆಗೂ ಅದಕ್ಕೆ ನಮ್ಮ ಹಿರಿಯರು ಇಷ್ಟು ಚಿಂತನೆ ಮಾಡಿ ಆ ದೇವರ ಸನ್ನಿಧಿಯಲ್ಲಿ ಗಂಟೆಯನ್ನು ನಮ್ಮ ಶಿರೋ ಮೇಲ್ಭಾಗದಲ್ಲಿ ಇಟ್ಟಿದ್ದಾರೆ. ಮಕ್ಕಳಿಗೆ ಸಿಗೋದಿಲ್ಲ ಅಂತ ಕೆಳಗಿಡಬಹುದಿತ್ತು, ಆದರೆ ಹಿರಿಯರು ಚಿಂತನೆ ಮಾಡಿದ್ದಾರೆ. ಒಂದೊಂದು ಕೈಂಕರ್ಯಕ್ಕೂ ವಿಶೇಷವಾಗಿ ನಮ್ಮ ಹಿರಿಯರು ಚಿಂತನೆ ಮಾಡಿದ್ದಾರೆ. ದೇವರಿಗೆ ತೆಂಗಿನಕಾಯಿ ಇಡಬೇಕು, ಜ್ಯೋತಿಯನ್ನು ತುಪ್ಪದ ಜ್ಯೋತಿಯನ್ನೇ ಬೆಳಗಿಸಬೇಕು. ಎಲ್ಲ ನಿಯಮವನ್ನು ನಮ್ಮ ಹಿರಿಯರು ಸಾಕಷ್ಟು ಆಳವಾಗಿ ಚಿಂತನೆ ಮಾಡಿ ಪೂರ್ಣ ಫಲವನ್ನೇ ಭಗವಂತನಿಗೆ ಸಮರ್ಪಣೆ ಮಾಡ್ತಾರೆ. ಯಾಕೆ? ಅದು ಪರಮಾತ್ಮನ ಸೃಷ್ಟಿಯಲ್ಲಿ ಪರಿಶುದ್ಧ ವಸ್ತು. ಹಾಗಾಗಿ ಭಗವಂತನಿಗೆ ಪೂರ್ಣ ಫಲ ಕೊಡೋದು. ಪ್ರಪಂಚದಲ್ಲಿ ಬೀಜದಿಂದೇ ಬೀಜಕ್ಕೆ ಪ್ರಯಾಣ, ಕಾಂಡದಿಂದಲೇ ಕಾಂಡಕ್ಕೆ ಪ್ರಯಾಣ. ನೋಡಿ, ಒಂದು ಮಾವಿನ ಹಣ್ಣು ತಿಂದರೆ ನಾವು ಎಂಜಲ ಸ್ಪರ್ಶ ಮಾಡಿದ್ದನ್ನು ಭೂಮಿಯಲ್ಲಿ ಹಾಕಿದ್ರೆ ಸಸಿಯಾಗಿ ಮೊಳಕೆಯಾಗಿ ಮರ ಆಗ್ತದೆ. ಅದಕ್ಕೆ ನಾವು ಎಂಜಲ ಸ್ಪರ್ಶ ಮಾಡಿರ್ತೀವಿ. ಅದೇ ತೆಂಗಿನಕಾಯಿ ಮಾಡ್ಲಿಕ್ಕೆ ಆಗ್ತದೋ? ನಾವೆಲ್ಲ ತುರಿದು ತಿಂದಾದ್ಮೇಲೆ ಅದನ್ನು ಹೂಗಿದ್ರೆ ಸಸಿ ಆಗ್ತದೋ? ಇಲ್ವೇ. ಅದು ಬೀಜದಿಂದಲೇ ಬೀಜಕ್ಕೆ ಪ್ರಯಾಣ. ಹಾಗಾಗಿ ಪರಮಾತ್ಮನ ಸೃಷ್ಟಿಯಲ್ಲಿ ಪರಿಶುದ್ಧ ವಸ್ತು ಅವನಿಗೆ ಕೊಡ್ಲಿಕ್ಕಾಗಿ ನಮ್ಮ ಹಿರಿಯರು ಚಿಂತನೆ ಮಾಡಿದ್ದಾರೆ. ಬಾಳೆಹಣ್ಣು ಇಡ್ತೀವಿ ದೇವರಿಗೆ. ಈಗಿನ ತರುಣರು ಕೇಳ್ತಾರೆ, ಏನ್ರಿ ನಿಮ್ಮ ದೇವರಿಗೆ ಬಾಳೆಹಣ್ಣೆ ಹಾಕ್ರಿ, ತೊಂಡೆಕಾಯಿ ಆಗೋದಿಲ್ಲ ಅಂದ್ರೆ, ಬೆಂಡೆಕಾಯಿ ಆಗೋದಿಲ್ಲ ಅಂದ್ರೆ ನಿಮ್ಮ ದೇವರಿಗೆ? ಇಲ್ವೇ ಇಲ್ಲ, ಆಗೋದಿಲ್ಲ. ನಮ್ಮ ಹಿರಿಯರು ಏನು ಚಿಂತನೆ ಮಾಡಿದ್ದಾರೆ ನೋಡಿ. ಬಾಳೆಹಣ್ಣು ಸೊಪ್ಪೆ ತೆಗೆದು ಎಸೆದ್ರೆ
ಲೋಪಿತ ಕಾಲ್ಜಾರಿ ಕಾಲು ಮುರ್ಕೊಂಡ. ಅದೇ ಅದು ಪ್ರಯಾಣ, ಅಲ್ಲಿ ವ್ಯಂಜಲ ಸ್ಪರ್ಶವೇ ಇಲ್ಲ. ಹಾಗಾಗಿ ಪರಿಶುದ್ಧ ವಸ್ತುವನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡುವ ಚಿಂತನೆಯನ್ನು ನಮ್ಮ ಹಿರಿಯರು ಹಾಕಿಕೊಟ್ಟಿದ್ದಾರೆ. ಹಾಗೆ ನಮ್ಮ ಹುಟ್ಟುಹಬ್ಬ ಕೈಂಕರ್ಯವು ಆ ನಿಯಮವನ್ನು ಇಟ್ಟಿದ್ದಾರೆ. ಹಿರಿಯರ ಆಶೀರ್ವಾದವನ್ನು ಕೊಡಿಸೋದು, ಹರಿಗುರುಗಳ ಆಶೀರ್ವಾದವನ್ನು ಕೊಡಿಸೋದು, ನಂದಾದೀಪವನ್ನು ಇಟ್ಟು ಆ ಪರಂಪರೆ ಹೀಗೆ ಮುಂದಕ್ಕೆ ನಡ್ಕೊಂಡು ಹೋಗಲಿ ಎಂಬ ಚಿಂತನೆ. ರಾಮನಿಗೆ ಆ ಸೇವಾ ಕೈಂಕರ್ಯ ನಡೀತದೆ. ಸಂಭ್ರಮವೇ ಸಂಭ್ರಮ. ಎಲ್ಲಿ ಹೋದ ಅಲ್ಲಿ ಬರಬೇಕಲ್ಲ ರಾಮಾಯಣಕ್ಕೆ. ಅಂಬರದಲ್ಲಿ ಅಮರರ ಗುಣಗಾನ, ಅಂಬರದಲ್ಲಿ ಅಮರರ ಗುಣಗಾನ, ತುಂಬಿ ತುಳುಕಿತಾನಂದದಿಂಜನ. ಸಂಭ್ರಮವೇ ಸಂಭ್ರಮ, ಸಂಭ್ರಮವೇ ಸಂಭ್ರಮ, ಸಂಭ್ರಮವೇ ಸಂಭ್ರಮ. ಭಗವಂತನ ದಿವ್ಯವಾದಂಥ ಕ್ರಿಯೆ ಹೊಳೆಯುವ ಕಣ್ಣುಗಳಿಂದಲೂ, ಥಳಥಳಿಸುವ ಗಲ್ಲಗಳಿಂದಲೂ, ಕೋಮಲವಾದ ಅದರದಿಂದಲೂ, ಶೋಭಿಸುವ ದಂತಪಂಕ್ತಿಗಳಿಂದ, ಮುಂಗುರುಳುಗಳಿಂದ, ಮುದ್ದು ಮುಖದಿಂದ ಶುಕ್ಲ ಪಕ್ಷದ ಚಂದ್ರನಂತೆ ದಿನೇ ದಿನೇ ಬೆಳೆದು ದೊಡ್ಡವರಾಗ್ತಾ ಇದ್ದಾರೆ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರು. ವಸಿಷ್ಠರ ಮಾರ್ಗದರ್ಶನದಲ್ಲಿ ಬಾಲಕರಿಗೆ ಶಸ್ತ್ರ ಅಧ್ಯಯನ, ಶಾಸ್ತ್ರ ಅಧ್ಯಯನವೆಲ್ಲವೂ ನಡೆಯುತ್ತಾ ಇದೆ. ಮಕ್ಕಳು ಬೆಳೆದು ದೊಡ್ಡವರಾಗುತ್ತಿರುವಂತೆ ತಂದೆ ತಾಯಂದಿರಿಗೆ ಆನಂದವೇ ಆನಂದ. ಪುಟ್ಟ ಪುಟ್ಟ ಹೆಜ್ಜೆಯನ್ನಿಟ್ಟು ದಟ್ಟಡಿಯನ್ನಿಟ್ಟು ಓಡಾಡುವಾಗ ದಶರಥ ಮಕ್ಕಳ ಹಿಂದೆ ಓಡೋದು. ಯಾಕೆ? ಮುಪ್ಪಿನಲ್ಲಿ ಸಂತತಿಯನ್ನು ಕಂಡಿದ್ದಾನಲ್ಲ. ಹಾಗಾಗಿ ಮಕ್ಕಳ ಪ್ರೇಮ, ಮಕ್ಕಳ ಮೋಹ ಇವೆಲ್ಲವೂ ಪ್ರಾಪ್ತಿ ಆಗ್ತದೆ. ಒಂದು ದಿವಸ ಕೌಸಲ್ಯ ರಾಮನಿಗೆ ಹಾಲು ಉಣಿಸುವಾಗ ಅಕ್ಕಪಕ್ಕದ ರಾಣಿಯರನ್ನೆಲ್ಲ ಕರೀತಾಳೆ. ಏನು ಬಂತು? ಏನಿಲ್ಲ, ರಾಮನಿಗೆ ಹಲ್ಲು ಬಂತು ಅನ್ಲು. ಎಷ್ಟೊಂದು ಸಂತೋಷ ತಾಯಂದ್ರಿಗೆ ಅಲ್ವೇ? ಮಕ್ಕಳ ಒಂದೊಂದು ಬೆಳವಣಿಗೆಯೂ ಸಹ ತಾಯಂದಿರಿಗೆ ಮೋದವನ್ನುಂಟು ಮಾಡ್ತದೆ. ಹಾಗೆ ಅಯೋಧ್ಯೆಯಲ್ಲಿ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರು ಬೆಳೆಯುತ್ತಾ ಇರುವಂತೆ 12 ವರುಷಗಳು ಉರುಳುತ್ತಾ ಇವೆ. ವರುಷ ಉರುಳುತ್ತಿರುವಂತೆ ಶಾಸ್ತ್ರ ಶಸ್ತ್ರ ಎಲ್ಲವನ್ನೂ ಸಹ ಮಾನವ ಧರ್ಮಕ್ಕನುಗುಣವಾಗಿ ಭಗವಂತ ನಟನೆ ಮಾಡ್ತಾನಷ್ಟೇ. ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ. ಭಗವದ್ಗೀತೆಯಲ್ಲಿ ಅಂತಾನೆ, ಅರ್ಜುನ, ನಾನು ಈ ಪ್ರಪಂಚದಲ್ಲಿ ಮಾಡಬೇಕಾದ ಕೆಲಸ ಯಾವುದೂ ಇಲ್ಲ, ಆದರೂ ನಿನ್ನ ಬಂಡಿಯ ಸಾರಥ್ಯವನ್ನು ಹಿಡಿದಿದ್ದೇನೆ. ಯಾಕೆ? ದೊಡ್ಡವರು ಅನ್ನುವವರು ನನ್ನನ್ನು ನೋಡಿ ಅಲ್ವೇ ಕರ್ಮಯೋಗದಲ್ಲಿ ಪ್ರವೇಶ ಮಾಡಲಿ ಅಂತ. ಯದ್ಯದಾಚರತಿ ಶ್ರೇಷ್ಠ ತತ್ ದೇವತರೋ ಜನಾಃ. ನನ್ನನ್ನು ನೋಡಿ ಅನುಸರಿಸಲಿ ಎಂಬುದಾಗಿ ಭಗವಂತ ತಾನು ಸಾರಥ್ಯವನ್ನು ಹಿಡಿದಿದ್ದಾನೆ. ಭಾವನ ಬಂಡಿಯ ಸಾರಥ್ಯವನ್ನು ಹಿಡಿದಿದ್ದಾನೆ. ಏನು ಮಾಡಬೇಕಾದ ಕೆಲಸ ಒಂದೂ ಇಲ್ಲ. ಹಾಗೇ ಭಗವಂತ ಈ ಮಾನವ ಧರ್ಮಕ್ಕೆ ಬಂದ ಮೇಲೆ ಮಾನವರಂತೆ ನಟನೆ ಮಾಡಿ ತನ್ನ ಪ್ರಾಕಟ್ಯವನ್ನು ಎಲ್ಲೂ ತೋರಿದ್ದಿಲ್ಲ. ರಾಮಾವತಾರದಲ್ಲಿ, ಕೃಷ್ಣಾವತಾರದಲ್ಲಿ ವಿಶ್ವರೂಪ ದರ್ಶನವನ್ನು ತೋರಿಸ್ತಾನೆ, ತನ್ನ ವೈಭವವನ್ನು ತೋರಿಸ್ತಾನೆ. ಆದರೆ ರಾಮ ಮಾನವರಂತೆ ಕೈಂಕರ್ಯವನ್ನು ಎಲ್ಲೂ ತನ್ನ ವಿಶಾಲತೆಯನ್ನು ಅಥವಾ ವಿಶ್ವರೂಪ ದರ್ಶನವನ್ನು ತೋರಿದ್ದಿಲ್ಲ. ಹಾಗೆ ಆದರೆ ರಾಮೋ ವಿಗ್ರಹವಾನ್ ಧರ್ಮ, ಧರ್ಮದ ಮೂರ್ತಿಮಂತ ಸ್ವರೂಪ ರಘುರಾಮ ಎಂಬುದಾಗಿ ವಾಲ್ಮೀಕಿ ಮಹರ್ಷಿಗಳು ಮಾರ್ಗದರ್ಶನ ಮಾಡಿದ್ದಾರೆ. ಗಜ ತುರಗದ ಏರಾಟ, ವರುಷ 12ರಲ್ಲಿ ಗಜ ತುರಗದ ಏರಾಟ. ಬೆಳೆದು ದೊಡ್ಡವರಾಗುವ ಮಕ್ಕಳ ಒಂದೊಂದು ಕ್ರಿಯೆಯನ್ನು ಕಂಡು ಸಂತೋಷ ಪಡುವಂತ ದಶರಥನಿಗೆ ಆನಂದವೇ ಆನಂದ. ರಾಮನ ರೂಪವೇ ಆನಂದ. ಅದಕ್ಕೆ ವಿಜಯದಾಸರಂತಾರೆ, ಆಪಾದ ಆನಂದ, ಆನಖ ಆನಂದ, ಆಜಾನು ಆಜಂಗೆ ಆನಂದಮಯವಯ್ಯ. ಆ ಊರು ಆನಂದ, ಆಕಟಿ ಆನಂದ, ಆನಾಭಿ ಆಕುಕ್ಷಿ ಆನಂದಮಯವಯ್ಯ. ಆ ಬಾಹು ಆ ಕಂಬು ಆ ಗ್ರೀವ ಆನಂದ. ಆ ಪಾದದಿಂದ ಮೌಳಿಯವರಿಗೆ, ಶಿರೋ ಮೇಲ್ಭಾಗದವರಿಗೆ ಅವನ ಸುಂದರವಾದ ರೂಪವನ್ನು ಸಂತೋಷದಿಂದ ನೋಡುವ ದಶರಥ ಆನಂದ ಮೂರುತಿ ವಿಜಯ ವಿಠ್ಠಲರೇಯ. ರಾಮ
ನಿನ್ನ ವಾರ್ತೆಯ ಹೇಳುವುದೇ ಆನಂದ, ನಿನ್ನ ವಾರ್ತೆಯ ಕೇಳುವುದೇ ಆನಂದ, ನಿನ್ನ ಕೀರ್ತಿಯ ಕೀರ್ತಿಸುವುದಾನಂದ, ನಿನ್ನ ಕೀರ್ತಿಯ ಕೇಳುವುದೊಂದ ಆನಂದ. ರಾಮ, ನಿನ್ನವನಾಗಿ ಮೆರೆಯುವುದೇ ಆನಂದ. ಆನಂದ ಮೂರುತಿ ವಿಜಯ ವಿಠ್ಠಲರೇಯ. ಆ ಭಗವಂತನ ಆನಂದ ರೂಪವನ್ನ ರಾಜ ದಶರಥ ಅನುಭವಿಸುತ್ತಾ ಕಾಲ ಕಳೀತಾ ಇದ್ದಾನೆ. ಇದೇ ಸಮಯ ಇತ್ತಲ ಸಿದ್ಧವನದಲ್ಲಿ ವಿಶ್ವಾಮಿತ್ರರು ಸುಬಾಹು ಮಾರೀಚರೆಂಬ ರಕ್ಕಸರಿಂದ ನಾನಾ ಪರಿಯಲ್ಲಿ ಯಜ್ಞ ಯಾಗಾದಿಗಳನ್ನು ತಡೆಯುತ್ತಾ ಇದ್ದಾರೆ. ರಕ್ಕಸರು ಹೋಮ ಹವನಾದಿಗಳನ್ನು ತಡೆಯುತ್ತಾ ಇದ್ದಾರೆ. ಜಪತಪಾದಿ ಅನುಷ್ಠಾನಗಳನ್ನ ಮಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಈ ನಿಮಿತ್ತವಾಗಿ ಜ್ಞಾನದೃಷ್ಟಿಯಿಂದ ವಿಶ್ವಾಮಿತ್ರರು ಅರಿತಿದ್ದಾರೆ. ದುಷ್ಟರನ್ನು ಸಂಹಾರ ಮಾಡುವುದಕ್ಕಾಗಿ ಭಗವಂತ ಭುವಿಯಲ್ಲಿ ಅವತಾರ ತೆಗೆದುಕೊಂಡಿದ್ದಾನೆ ಅಯೋಧ್ಯೆಯಲ್ಲಿ ಎಂಬುದನ್ನು ವಿಶ್ವಾಮಿತ್ರರು ಜ್ಞಾನದೃಷ್ಟಿಯಿಂದ ತಿಳಿದು ಅಯೋಧ್ಯೆಯತ್ತ ಧಾವಿಸುತ್ತಾರೆ. ದ್ವಾರಬಾಗಿಲಿಗೆ ಬಂದು ದ್ವಾರಪಾಲಕನಲ್ಲಿ ತಿಳಿಸಿದ್ದಾರೆ. ವಿಶ್ವಾಮಿತ್ರರು ಬಂದಿದ್ದಾರೆ ಎಂಬುದಾಗಿ ತಿಳಿಸಿದ ಕ್ಷಣ ದಶರಥ ತನ್ನ ಪರಿವಾರ ಸಹಿತವಾಗಿ ಬ್ರಹ್ಮ ಋಷಿಗಳಾದಂಥ ವಿಶ್ವಾಮಿತ್ರರ ಸ್ವಾಗತಕ್ಕಾಗಿ ಸಿದ್ಧನಾಗಿ ಬಂದ. ಯಾಕಂದರೆ ವಿಶ್ವಾಮಿತ್ರರು ಯಾವಾಗಲೂ ಹೀಗೆ ಬಂದವರೇ ಅಲ್ಲ. ಹಿಂದೆ ಪುತ್ರಕಾಮೇಷ್ಟಿ ಆಗಾಯಿತು, ಆಗಲೂ ಬಂದವರಲ್ಲ. ಏನೋ ಕಾರ್ಯಕಾರಣ ಸಂಬಂಧ ಇಲ್ಲದೆ ವಿಶ್ವಾಮಿತ್ರರು ಬರುವವರಲ್ಲ. ಹಾಗಾಗಿ ರಾಜ ತನ್ನ ಪರಿವಾರ ಸಹಿತವಾಗಿ ಧಾವಿಸಿ ದ್ವಾರ ಬಾಗಿಲಿ ಬರ್ತಾನೆ. ಮುನಿಕುಲ ಲಲಾಮ ಬಾ ಬಾಬಾ, ಮುನಿಕುಲ ಲಲಾಮ ಬಾ. ತನು ಪಾವನವೋ ತಪಸೇವೆಯಲಿ, ತನು ಪಾವನವೋ ತಪಸೇವೆಯಲಿ, ಮುನಿಕುಲ ಲಲಾಮ ಬಾ. ಭವನ ಪಾವನವೋ, ನಿನ್ನ ಪಾದಧೂಳಿಯಿಂದ ಈ ರಾಜಭವನ ಪಾವನವಾಗ್ತಿದೆ ಎಂಬುದಾಗಿ, ತನು ಸಾರ್ಥಕವೋ ನಿನ್ನ ಸೇವೆಯಲಿ, ಭವನ ಪಾವನವೋ ಮುನಿಕುಲ ಲಲಾಮ ಬಾ ಬಾಬಾ, ಮುನಿಕುಲ ಲಲಾಮ ಬಾ. ರಘುರಾಮಚಂದ್ರ ಭಗವಾನಗಿ ವಿಶ್ವಾಮಿತ್ರರು ಬಂದಿದ್ದಾರೆ ಎಂಬ ವಾರ್ತೆಯನ್ನು ತಿಳಿಯುತ್ತಲೇ ದಶರಥ ಅತಿ ಶೀಘ್ರವಾಗಿ ತನ್ನ ಪರಿವಾರ ಸಹಿತವಾಗಿ ವಿಶ್ವಾಮಿತ್ರರನ್ನ ಕರೆತರ್ತಾನೆ. ಉಚಿತವಾದಂಥ ಆಸನವನ್ನ ಕೊಟ್ಟು ಅರ್ಘ್ಯಪಾದ್ಯಾದಿಗಳಿಂದ ಅರ್ಚಿಸಿ ಶುಭಕಾಮನೆಯನ್ನೆಲ್ಲ ಬಯಸಿ ವಂದಿಸಿ ಕರಮುಗಿದು ನಿಂತಿದ್ದಾನೆ. ಆಶ್ರಮವಾಸಿಗಳೆಲ್ಲ ಕ್ಷೇಮವೇ? ಕ್ಷೇಮ ವಿಚಾರವನ್ನು ವಿಚಾರಿಸಿದ್ದಾಗಿದೆ. ಗುರುಗಳೇ, ನೀವು ಯಾವಾಗಲೂ ಬಂದವರಲ್ಲ, ಏನೋ ಒಂದು ಕಾರ್ಯಕಾರಣ ಸಂಬಂಧ ಇಲ್ಲದೆ ನೀವು ಹೀಗೆ ಬರುವವರು ಅಲ್ಲ, ಏನೋ ಉದ್ದೇಶ ಇಟ್ಕೊಂಡು ಬಂದಿದ್ದೀರಿ. ಕೇಳಿ, ನೀವೇನು ಕೇಳಿದರೂ ಕೊಡ್ತೀನಿ ಅಂದ. ವಿಶ್ವಾಮಿತ್ರರಂದರು, ಅಯ್ಯ, ನಾವು ಆಶ್ರಮವಾಸಿಗಳು, ನೀನೇನು ಕೊಡ್ತೀಯೋ ಅದನ್ನು ಒಯ್ತೀನಿ. ನಾನು ಕೇಳಿದ ಮೇಲೆ ಆ ವಸ್ತು ಇಲ್ಲ ಅನ್ನಬಾರ್ದು. ಆ ನಿಮಿತ್ತವಾಗಿ ನೀನು ಕೊಟ್ಟಿದ್ಯೋ ಅದನ್ನು ಒಯ್ತೀನಿ. ಆಶ್ರಮವಾಸಿಗಳು ಏನು ಕೇಳ್ಬೋದು? ಇಂದು ಒಂದಿಷ್ಟು ಗೋ ಸಂಪತ್ತನ್ನು ಕೇಳ್ಬೋದು, ಅಥವಾ ಇಂದಿಷ್ಟು ದವಸ ಧಾನ್ಯವನ್ನು ಕೇಳಬಹುದು. ಹೀಗೊಂದು ವಿಚಾರ ಮಾಡಿದ ದಶರಥ ಚಕ್ರವರ್ತಿ. ಆದರೆ ವಿಶ್ವಾಮಿತ್ರರು ಲೋಕ ಕಲ್ಯಾಣಾರ್ಥವಾಗಿ ಸಿದ್ಧವನದಲ್ಲೊಂದು ದಿವ್ಯವಾದಂಥ ಯಜ್ಞ ಕೈಂಕರ್ಯವನ್ನು ಸಂಕಲ್ಪ ಮಾಡಿದ್ರು. ಆದರೆ ದುಷ್ಟರಾಂತ ಸುಬಾಹು ಮಾರೀಚರು ಇದಕ್ಕೆ ಕಂಟಕರಾಗಿರೋಣವಾದ್ದರಿಂದ ಲೋಕರಕ್ಷಕನಾದ ಶ್ರೀಹರಿ ಇಲ್ಲಿ ಅವತಾರ ಎತ್ತಿದ್ದಾನೆ ಎಂಬುದಾಗಿ ಅರಿತು ಬಂದಂತಹ ವಿಶ್ವಾಮಿತ್ರರು ಈಗ ಕೇಳುವ ಪೂರ್ವದಲ್ಲಿ ನೀನೇನು ಕೊಡ್ತೀಯೋ ಅದನ್ನು ಒಯ್ತೀನಿ. ಇಲ್ಲ ಇಲ್ಲ,
ನಾನು ಕೊಟ್ಟಿದ್ದನ್ನು ನೀವು ಒಯ್ತೀರಿ ಅಂತ ಆದರೆ ನನಗೆ ಚಕ್ರವರ್ತಿ ಎಂಬ ಪದವಿ ಯಾಕೆ ಅಂತ ಕೇಳ್ಕೊಂಡ. ಅಯ್ಯ, ಇದು ನನ್ನ ಸಿದ್ಧವನದಲ್ಲಿ ನಾನಾ ಪರಿಯಲ್ಲಿ ಋಷಿಮುನಿಗಳಿಗೆ ಕಿರುಕುಳ ಕೊಡುವಂಥ ರಕ್ಕಸರ ಕಾಟ ಪ್ರಾರಂಭ ಆಗಿದೆ. ಸುಬಾಹು ಮಾರೀಚರೆಂಬ ರಕ್ಕಸರು ಅವರ ಸಂಹಾರಕ್ಕೋಸ್ಕರವಾಗಿ ನಿನ್ನ ಹಿರಿಯ ಮಗನಾದಂಥ ರಘುರಾಮನನ್ನ ಕಳುಹಿಕೊಡು ಅಂತ ಕೇಳಿದರು ವಿಶ್ವಾಮಿತ್ರರು. ಇದನ್ನ ಕೇಳುತ್ತಲೇ ತತ್ತರಿಸಿ ಹೋದ ದಶರಥ. ಮುನಿಪನುತ್ತರದಲಗು ನಾಂಟಿದುದು ಹೆಡ ತಲೆಗೆ ಸಾರ್ದುದು ಜುಹ್ವೆ ಬೆನ್ನಲಿ ಮೂಡಿದುದು ಕಳವಳಿಸಿದವು ಕರಣಚಯ. ಒಂದು ಕ್ಷಣದಲ್ಲಿ ಕುಸಿದು ಬಿಟ್ಟ ದಶರಥ, ಮೂರ್ಛಿತನಾಗ್ಬಿಟ್ಟ. ಮುನಿಗಳು ಏನ್ ಯಾರು ಏನೋ ಒಂದಷ್ಟು ಆಶ್ರಮಕ್ಕೆ ಬೇಕಾದ ವಸ್ತುವನ್ನು ಕೇಳಬಹುದು ಅಂತ ತಿಳಿದಿದ್ದೆ, ಆದ್ರೆ ನನ್ನ ಹಿರಿಯ ಮಗನನ್ನೇ ಕಳುಹಿಕೊಡು ಅಂತ ಕೇಳ್ತಾ ಇದ್ದಾಳಲ್ಲ. ಇನ್ನೂ ಹರಿಹರೆಯದ ಬಾಲಕ, ಊನ ಷೋಡಶ ವರ್ಷೋ ಮೇ ರಾಮೋ ರಾಜೀವಲೋಚನ, ಇನ್ನು 16 ವರ್ಷದ ಒಳಗೆ ಇದ್ದಾರೆ ಮಕ್ಕಳು. ಆ ನಿಮಿತ್ತವಾಗಿ ಯಾವಾಗ ರಾಮನನ್ನು ಕಳುಹಿಕೊಡು ಅಂದಾಕ್ಷಣ ಆತನಿಗೆ ಸಹಿಸಲಿಕ್ಕಾಗಲಿಲ್ಲ. ಗುರುಗಳೇ, ಕ್ಷಮಿಸಿ ನನ್ನನ್ನು. ನಾನೀ ಮುಪ್ಪಿನ ವಯಸ್ಸಿನಲ್ಲಿ ಮಕ್ಕಳನ್ನು ಕಂಡಿದ್ದು. ಹಿರಿಯನಾದ ರಾಮನಿಗಿನ್ನೂ 12 ವರ್ಷ 16 ವರ್ಷದ ಒಳಗಿನ ಬಾಲಕ, ಅವನನ್ನು ಆ ದುಷ್ಟ ಸಂಹಾರಕ್ಕೆ ಹೇಗೆ ಕಳಿಸಿಕೊಡ್ಲಿ ಎಂಬುದಾಗಿ. ಅಯ್ಯ, ನಾನು ಕೇಳಿದ ಮೇಲೆ ನೀನು ಅಲ್ಲ ಅನ್ನುವಾಗಿಲ್ಲ ಹೇಳಿದ್ಯಲ್ಲ, ಏನು ಕೇಳಿ ಕೊಡ್ತೀನಿ ಅಂತ ಹೇಳಿದ್ಯಲ್ಲ. ಆ ನಿಮಿತ್ತವಾಗಿ ವಿಶ್ವಾಮಿತ್ರರು ಕಣ್ಣನ್ನು ಸ್ವಲ್ಪ, ಯಾವಾಗಲೂ ಕೋಪ ಅವರದ್ದು, ಯಾವಾಗಲೂ ವಿಶ್ವಾಮಿತ್ರರ ಕೋಪ ಅಂತೇಳೇ ಉಂಟು. ನಾನೇ ಬಂದು ನಿಮ್ಮ ಯಜ್ಞ ಸಾನುರಾಗದಿಂದ ನಡೆಸಿ, ನಾನೇ ಬರ್ತೀನಿ. ನಾನೇ ಬಂದು ನಿಮ್ಮ ಯಜ್ಞ ಸಾನುರಾಗದಿಂದ ನಡೆಸಿ, ಕರಮುಗಿದು ಪ್ರಾರ್ಥನೆ ಮಾಡಿಕೊಂಡ. ಗುರುಗಳೇ, ನಾನೇ ಬಂದು ನಿಮ್ಮ ಯಜ್ಞವನ್ನ ಸಾಂಗವಾಗಿ ನಡೆಸಿಕೊಡುತ್ತೆ, ದಾನವರ ಹದಗೆಡಿಸಿ ಆ ಯಜ್ಞವನ್ನು ಪೂರೈಸುವಂತ ಜವಾಬ್ದಾರಿ ನನ್ನದಿದೆ. ಕೃಪೆ ಮಾಡೋ ಗುರುವರ, ಕ್ಷಮಿಸನ್ನ ಕುವರರ. ನನ್ನ ಮಕ್ಕಳು ಇನ್ನೂ ಬಹಳ ಚಿಕ್ಕವರಿದ್ದಾರೆ, ಕ್ಷಮೆ ಮಾಡು ನನಗೆ, ನಾನೇ ಬಂದು ನಿಮ್ಮ ಯಜ್ಞವನ್ನು ರಕ್ಷಣೆ ಮಾಡ್ತೀನಿ ಅಂತ ದಶರಥ ಅಂದ. ಅಯ್ಯ, ಕೈಲಾದವರನ್ನ ಬಿಟ್ಟು ಕೈಲಾಗದವರ ಕರ್ಕೊಂಡು ಹೋಗಿ ನಾನೇನು ಮಾಡಲಿ ಅಂದ್ರು ಅವರು. ನನ್ನಲ್ಲಿ ಆ ಸಾಮರ್ಥ್ಯ ಇಲ್ಲ ಅಂತಲ್ಲ, ನನ್ನ ತಪಸ್ಸಿನಿಂದ ಅವರನ್ನು ಸಂಹಾರ ಮಾಡಬಹುದು, ಆದರೆ ತಪಭಂಗವಾಗ್ತದೆ. ಆ ನಿಮಿತ್ತವಾಗಿ ಭಗವಂತ ತಾನು ಲೋಕ ಕಲ್ಯಾಣಾರ್ಥವಾಗಿ ದುಷ್ಟ ಸಂಹಾರಕ್ಕಾಗಿ ಅವತಾರಕಾರಿ ಎತ್ತಿದ್ದಾನೆ. ರಾಮ ನಿನಗೆ ಮಗನಲ್ಲ. ಆದರೆ ದಶರಥನಿಗೆ ಇದು ತಲೆ ಒಳಗೆ ಹೋಗಲಿಲ್ಲ. ಆಗಲೇ ಕುಲಪುರೋಹಿತರಾದ ವಸಿಷ್ಠರು ಬರ್ತಾರೆ. ಅಯ್ಯ, ವಿಶ್ವಾಮಿತ್ರರ ಕೋಪದ ಶಾಪಕ್ಕೆ ಬಲಿಯಾಗಬೇಡ, ಅವರ ಇಚ್ಛೆಯಂತೆ ರಾಮನನ್ನು ಕಳುಹಿಕೊಡು. ಮತ್ತೆ ಕರಮುಗಿದು ಅಂದ ದಶರಥ. ಗುರುಗಳೇ, ರಾಮನು ಒಬ್ಬನನ್ನು ಬಿಟ್ಟು ಇನ್ನೇನು ಬೇಕಾದರೂ ಕೇಳಿ ಕೊಡ್ತೀನಿ ಅಂದ. ವಿಶ್ವಾಮಿತ್ರರಂದ್ರು, ರಾಮನು ಒಬ್ಬನನ್ನ ಕಳಿಸಲಿಕ್ಕೆ ಅಸಾಧ್ಯ ಅಂತ ಆದರೆ ಸಂಗಡ ಲಕ್ಷ್ಮಣನನ್ನು ಕಳುಹಿಕೊಡು ಅಂತ ಹೇಳಿದರು. ಇನ್ನೂ ಸಹಿಸಲಿಕ್ಕೆ ಆಗಲಿಲ್ಲ. ಅಲ್ಲಿ ವಸಿಷ್ಠರು ವಿಶ್ವಾಮಿತ್ರರ ಈ ಸ್ಥಿತಿಯನ್ನು ನೋಡಿ ಕೋಪದ ಶಾಪಕ್ಕೆ ಗುರಿಯಾಗಬೇಡ ದಶರಥ, ರಾಮ ಯಾರೆಂಬುದಾಗಿ ತಿಳಿದಿರುವೆ. ಕುಮಾರವ್ಯಾಸರು ವರ್ಣನೆ ಮಾಡ್ತಾರೆ. ಮರುಳ ರಸ ಕೇಳ್, ಈತ ನಿನಗೆ ಮಗನಲ್ಲ,
ಅಖಿಲ ಅಮರ ಗಡಣಕ್ಕೆ ಅಧಿಪಾಯಿತ ನಿನ್ನ ಧರಣಿ ವಂಶದಿ ಜನಿಸಿ, ಈ ನಿನ್ನ ವಂಶವನ್ನು ಉದ್ಧಾರ ಮಾಡುವುದಕ್ಕೋಸ್ಕರವಾಗಿ ನಿನ್ನ ಕುಲದಲ್ಲಿ ಜನಿಸಿದ್ದಾನೆ. ಈತ ನಿನಗೆ ಮಗನಲ್ಲ ಮರುಳೆ ಹೋಗೆಂದ. ಮೊದಲು ಮರುಳ ಅರಸ ಅಂದ, ಆಮೇಲೆ ಮರುಳೆ ಹೋಗೆಂದ ಅಂತ. ಶಾಪಕ್ಕೆ ಗುರಿ ಆಗಬೇಡ, ಶೀಘ್ರವಾಗಿ ಕಳುಹಿಕೊಡು. ಆಗಲೇ ವಿಶ್ವಾಮಿತ್ರರು ಹೇಳಿದರು, ದಶರಾತ್ರಿ ಒಳಗಾಗಿ ಮರಳಿ ಕಳುಹುವೆನೆಂಬುದಾಗಿ ಮಾತು ಕೊಟ್ಟರು. ಬಹಳ ಸಮಯ ಇಲ್ಲ, ತೆಗೆದುಕೊಳ್ಳೋದಿಲ್ಲ. 10 ರಾತ್ರಿ ಒಳಗಾಗಿ ಮರಳಿ ರಾಮಲಕ್ಷ್ಮಣರನ್ನ ನಿನ್ನ ಸನ್ನಿಧಿ ಕರೆತಂದು ಬಿಟ್ಟು ಹೋಗುವಂಥ ಜವಾಬ್ದಾರಿ ನನ್ನದಿದೆ. ಹೀಗೊಂದು ವಿಶ್ವಾಮಿತ್ರರು ರಾಮಲಕ್ಷ್ಮಣರನ್ನ ವಸಿಷ್ಠರ ಮಾರ್ಗದರ್ಶನದಲ್ಲಿ ದಶರಥ ಕಳುಹಿಕೊಡುವಂತಹ ಸಮಯ. ಬಿಡಲಾರದ ಮನಸ್ಸಿನಿಂದ ರಾಮಲಕ್ಷ್ಮಣರನ್ನ ಬಿಗಿದಪ್ಪಿ ವಿಶ್ವಾಮಿತ್ರರ ಚರಣಕ್ಕೆ ಒಪ್ಪಿಸ್ತಾನೆ. ಆ ರಕ್ಕಸರನ್ನ ಸಂಹಾರ ಮಾಡಿ ಅತಿ ಶೀಘ್ರವಾಗಿ ತನ್ನ ಮಕ್ಕಳನ್ನು ಕಳುಹಿಕೊಡಿ ಎಂಬುದಾಗಿ ಕರಮುಗಿದು ನಿಂತಿದ್ದಾನೆ. ವಿಶ್ವಾಮಿತ್ರರು ರಾಮಲಕ್ಷ್ಮಣರನ್ನು ಕರ್ಕೊಂಡು ಹೊರಟಿದ್ದಾರೆ. ಸರಯೂ ತೀರಕ್ಕೆ ಸಾಮೀಪ್ಯ ಬಂದಿದ್ದಾರೆ. ಸರಯೂ ತೀರದ ದಕ್ಷಿಣ ತಟಾಕಕ್ಕೆ ಬಂದಿದ್ದಾರೆ. ಆಗಲೇ ಕತ್ತಲೆ ಸಮೀಪಿಸ್ತಾ ಇದೆ. ಆ ರಾತ್ರಿ ರಾಮಲಕ್ಷ್ಮಣರು ಸೊಪ್ಪಿನ ಹಾಸಿಗೆ ಮೇಲೆ ಮಲ್ಕೊಳ್ತಾರೆ. ಯಜ್ಞರಕ್ಷಣೆಗಾಗಿ ಬಂದಂತಹ ರಾಮಲಕ್ಷ್ಮಣರು, ಸುಖದ ಸುಪ್ಪತ್ತಿಗೆಯಲ್ಲಿ ಮಲಗುವಂತ ರಾಮಲಕ್ಷ್ಮಣರು ಸೊಪ್ಪಿನ ಹಾಸಿಗೆ ಮೇಲೆ ಮಲ್ಕೊಂಡಿದ್ದಾರೆ. ಅಂದು ಪ್ರಾತಃ ಕಾಲ ರಾಮನನ್ನು ಏಳಿಸೋದೇ ಚಂದ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ, ಉತ್ತಿಷ್ಟ ನರಶಾರ್ಧೂಲ ಕರ್ತವ್ಯಂ ದೈವಮಾನ್ನಿಕಂ. ರಘುಕುಲ ತಿಲಕ ಹೇಳೋ, ರಾಘವ ಹೇಳೋ, ಸಂಧ್ಯಾ ಸಮಯವಾಗಿದೆ ಹೇಳೋ, ಕೌಸಲ್ಯಾಸುತನೇ ಹೇಳೋ. ದೇವ್ರನ್ನ ಏಳಿಸೋದೇ ಚಂದ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ, ಉತ್ತಿಷ್ಟ ನರಶಾರ್ಧೂಲ ಕರ್ತವ್ಯಂ ದೈವಮಾನ್ಯಕಂ. ದಾಸರಂತಾರೆ, ಬೆಳಗಾಯಿತೇಳಯ್ಯ ಬಿಸಿಲು ಮೈದೋರುತ್ತಿದೆ ಏಳಯ್ಯ ಸ್ವಾಮಿ, ಬೆಳಗಾಯಿತೋ ಏಳಯ್ಯ ಬೆಳಗಾಯಿತೋ. ಏಳಯ್ಯ ಸ್ವಾಮಿ ಬೆಳಗಾಯಿತು, ಏಳಯ್ಯ ಬೆಳಗಾಯಿತು. ಬೆಳಗಾಯಿತೇಳಯ್ಯ ಬಿಸಿಲು ಮೈದೋರುತ್ತಿದೆ. ಏಳಯ್ಯ ಬೆಳಗಾಯಿತು, ಏಳಯ್ಯ ಸ್ವಾಮಿ ಬೆಳಗಾಯಿತು, ಏಳಯ್ಯ ಬೆಳಗಾಯಿತು. ದೇವರನ್ನ ಬೆಳಗ್ಗೆ ಏಳಿಸೋದೇ ಚಂದ. ಬ್ರಾಹ್ಮಿ ಮುಹೂರ್ತದಲ್ಲಿ ದೇವರನ್ನು ಏಳಿಸೋದೇ ಚಂದ. ವಿಶ್ವಾಮಿತ್ರರು ರಾಮನನ್ನ ಏಳಿಸೋ ಕ್ರಮ. ಬೆಳಗಾಯಿತು ಹೇಳೋರು, ರಾಮ ಏಳು, ಬೆಳಗಾಯಿತು, ಸಂಧ್ಯಾ ಸಮಯವಾಗಿದೆ. ಯಾಕಂದ್ರೆ ದೇವರು ಮಲಗಿದ್ರೂ ಚಂದ, ಎಚ್ಚೆತ್ತರೂ ಚಂದ. ಹಾಗಾಗಿ ಅವನು ರಾಮಚಂದ್ರ ಅಂದದ್ದು. ನಾವು ಮನುಷ್ಯರು ಹಾಗಲ್ಲ, ಚಂದ ಮಾಡಿಕೊಂಡ್ರೆ ಮಾತ್ರ ಚಂದ, ಇಲ್ಲಿದ್ದು ನಮ್ದು ಎಂಥ ಚಂದ ಹೇಳಿ ಅಲ್ವೇ. ನಾವು ಮಲಗಿರುವಾಗ ಒಂದು ಕ್ಯಾಸೆಟ್ ಮಾಡಿ ಫೇಸ್ಬುಕ್ಗೆ ಹಾಕಿ, ಅರೆ ಬಿಟ್ಟ ಕಣ್ಣು ತೆರೆದಿಟ್ಟ ಬಾಯಿ, ಸಪ್ತ ಸ್ವರಗಳು ಏಕ ಪ್ರಕಾರವಾಗಿ ಓಡಾಡ್ತಾ ಇರ್ತಾವೆ ಅಲ್ವೇ. ನಮ್ಮ ಚಂದ ಏನಂತೀವಿ? ಕೆಲವು ಬುಲ್ಡೇಜರ್ ಸಪ್ಪಳ ಬರ್ತದೆ, ಕೆಲವು ಟ್ಯಾಕ್ಟ್ರಿ ಸಪ್ಪಳ ಬರ್ತದೆ, ಇನ್ನು ಕೆಲವು ಮಾರಾಕೋರ ಸಪ್ಪಳ ಬರ್ತದೆ. ನಮ್ದೆಲ್ಲ ಏನು ಚಂದ? ದೇವರು ಮಲಗಿದ್ರೂ ಚಂದ, ಎಚ್ಚೆತ್ತರೂ ಚಂದ. ಹಾಗಾಗಿ ಅವನ ರಾಮಚಂದ್ರ ಗುಣಗಾನ ಮಾಡಿದ್ದು. ಈಗಲೂ ನಮ್ಮ ತಾಯಂದ್ರ ಮಕ್ಕಳನ್ನು ಏಳಿಸೋದು ಉಂಟು. ಬೆಳಗ್ಗೆ ಬೆಳಗ್ಗೆ ಕಾಫಿ ಆಗಿದೆ ಹೇಳೋ, ದೋಸೆ ಆಗಿದೆ ಹೇಳೋ, ಸ್ಕೂಲ್ ಬಸ್ ಬಂತು ಹೇಳೋ, ಪಾಟಿ ಚೀಲ ಸಿದ್ಧ ಮಾಡಿಟ್ಟಿದ್ದೇನೆ ಹೇಳೋ ಅಲ್ವೇ. ತಾಯಂದ್ರಿ ಏಳಿಸೋ ಕ್ರಮ ಇದು. ಆದರೆ ವಿಶ್ವಾಮಿತ್ರರು ರಾಮನನ್ನು ಏಳಿಸೋದೇ ಚಂದ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ, ಉತ್ತಿಷ್ಟ ನರಶಾರ್ದೂಲ ಕರ್ತವ್ಯಂ ದೈವಮಾನ್ನಿಕಂ. ಆ ಸ್ವಾಮಿಯನ್ನ ಎಬ್ಬಿಸಿ ಸಂಧ್ಯಾ ಕೈಂಕರ್ಯವನ್ನು ಪೂರೈಸಿ ಅಲ್ಲಿ ವಿಶ್ವಾಮಿತ್ರರು ಅತಿಬಲ ಮಹಾಬಲಾದಿ ಮುಂದೆ ದುಷ್ಟ ಸಂಹಾರಕ್ಕೋಸ್ಕರವಾಗಿ ವಿಶ್ವಾಮಿತ್ರರು ಅತಿಬಲ ಮಹಾಬಲಾದಿ ವೈಭವವಾದಂಥ ಅಸ್ತ್ರವಿದ್ಯೆಯನ್ನು ರಾಮನಿಗೆ ಉಪದೇಶ ಮಾಡಿದರು ಅಂತಲ್ಲ. ಯಾರಿಗೆ ಉಪದೇಶ ಮಾಡ್ತಾರೆ? ವಿಶ್ವಾಮಿತ್ರ ಇದೊಂದು ತನ್ನ ಭಾಗ್ಯ.
ರಾಮನ ಸೇವೆಗಾಗಿ ನನಗಿದು ಭಾಗ್ಯ, ಭಗವಂತನ ಸೇವೆಗೋಸ್ಕರವಾಗಿ ತನ್ನ ಭಾಗ್ಯ ಅಂತಾರೆ ವಿಶ್ವಾಮಿತ್ರರು. ಆ ಮಂತ್ರ ಅಸ್ತ್ರದೇವತೆಗಳೆಲ್ಲ ರಾಮನ ಸಮ್ಮುಖದಲ್ಲಿ ಬಂದು ಕರಮುಗಿದು ಶಿರವಾಗಿ ಹೋಗ್ತಾ ಇದ್ದಾವೆ. ನೆಪ ಮಾತ್ರ ಕೃಷ್ಣಕೊಂಡು ವಿಶ್ವಾಮಿತ್ರರು ಮುಂದಕ್ಕೆ ದಾಟಿ ಬರುವಾಗ ಸಮಯ ಆ ದಿವ್ಯವಾದ ಗಂಗೆಯನ್ನು ದರ್ಶನ ಮಾಡಿಸುತ್ತಾರೆ. ನಿನ್ನ ಹಿರಿಯರಾದ ಭಗೀರಥ ತನ್ನ ಜೀವನವನ್ನೇ ಭಗವಂತನಿಗೆ ಸಮರ್ಪಣೆ ಮಾಡಿಕೊಂಡಂಥ ಲೋಕಪಾವನೆ ಕರಿಮಲಾಪಹಾರಿಣಿ ಜಟಾಜೂಟ ವಿಗಲಿತೆ ಆ ಗಂಗೆಯನ್ನು ದರ್ಶನ ಮಾಡ್ತಾ ಮುಂದಕ್ಕೆ ಬರ್ತಾರೆ. ಹರಿಪದ ನಖದಿಂದ ಹರಿದು ಬಂದಳೆ ಗಂಗೆ, ಭಾಗ್ಯವ ಕೋಡೆ ಗರತಿ ಭಾಗೀರಥಿ, ಭಾಗ್ಯವ ಕೋಡೆ ಗರತಿ ಭಾಗೀರಥಿ, ಭಾಗ್ಯವ ಕೊಡೆ ಗರತಿ ಭಾಗೀರಥಿ, ಭಾಗ್ಯವ ಕೊಡೆ ಗರತಿ. ಹರಿಪದ ನಖದಿಂದ ಹರಿದು ಬಂದಳೆ ಗಂಗೆ, ಪರಮ ಭಾಗವತರ ಸಂಗವ ಕೊಡು ತುಂಗೆ. ಭಾಗ್ಯವ ಕೊಡೆ ಗರತಿ ಭಾಗೀರಥಿ, ಭಾಗ್ಯವ ಕೊಡೆ ಗರತಿ. ಕಮಲೇಶ ವಿಠಲನ ಮಮತೆಯ ಮಗಳೇ, ಕಮಲೇಶ ವಿಠಲನ ಮಮತೆಯ ಮಗಳೇ. ಉತ್ತಮ ಗರತ್ಯೆಂದು ಬಂದೆ ನಾ ಬಳಿ ಸಾರಿ, ಉತ್ತಮ ಗರತ್ಯೆಂದು ಬಂದೆ ನಾ ಬಳಿ ಸಾರಿ. ಭಾಗ್ಯವ ಕೊಡೆ ಗರತಿ ಭಾಗೀರಥಿ, ಭಾಗ್ಯವ ಕೊಡೆ ಗರತಿ ಭಾಗೀರಥಿ, ಭಾಗ್ಯವ ಕೊಡೆ ಗರತಿ. ಉತ್ತಮ ಗರತ್ಯೆಂದು ಬಂದೆ ನಾ ಬಳಿ ಸಾರಿ, ಉತ್ತಮ ಗರತ್ಯೆಂದು ಬಂದೆ ನಾ ಬಳಿ ಸಾರಿ. ಭಾಗ್ಯವ ಕೊಡೆ, ಭಾಗ್ಯವ ಕೊಡೆ, ಭಾಗ್ಯವ ಕೊಡೆ ಗರತಿ. ಜಗಜ್ಜನನಿ ಗಂಗಾ ಮಾತಾಗಿ, ಲೋಕ ಪಾವನೆಯಾದ ಜಗಜ್ಜನನಿ ಗಂಗೆ, ಕಲಿಮಲಾಪಹಾರಿಣಿ ಜಟಾಜೂಟ ವಿಗಲಿತೆ. ಸ್ವಾಮಿ ಸುಧೀಂದ್ರ ತೀರ್ಥರು ಪವಿತ್ರವಾದ ಸಾಧುವೇಲ ಸಪ್ತಧಾರ ಗಂಗೆಯ ದರ್ಶನ ಪ್ರಪ್ರಥಮವಾಗಿ ಹರಿಯುವ ದ್ವಾರ ಅದೇ ಅಲ್ವೇ, ಹರಿದ್ವಾರ. ನಾವು ಅಲ್ಲಿ ದಾಸದೀಕ್ಷೆಯನ್ನು ಪಡೆದಿದ್ದು ಸಂತ ಭದ್ರಗಿರಿ ಅಚ್ಯುತದಾಸರಿಂದ ಅಮೃತ ಹಸ್ತದಿಂದ. ಪವಿತ್ರವಾದ ಪುಣ್ಯಕ್ಷೇತ್ರ ಸಾಧುವೇಲ ಕಾಶಿಮಠ. ಹಾಗಾಗಿ ಯಾರ್ಯಾರು ನೋಡಿದ್ದಾರೋ ಅವರೆಲ್ಲ ಒಂದು ಸಾರಿ ಅಲ್ಲಿ ಹೋಗಿ ಬಂದಾಗೆ ಅಲ್ವೇ. ಪವಿತ್ರವಾದ ಗಂಗೆ ಲೋಕಪಾವನೆ ಮೊಟ್ಟ ಮೊದಲು ಕಾಣುವುದು ಅಲ್ಲಿ ಆಕೆ ಹರಿಯುವ ದ್ವಾರ, ಅದೇ ಹರಿದ್ವಾರ ಅಂತ. ಪುರಾಣ ಪುಣ್ಯಕಥೆಯಲ್ಲಿ ಜಾಹ್ನವಿ ತಾನು ಬರುವಂಥ ರಭಸ ಹೇಗಿದೆ ಅನ್ನೋದನ್ನು ಚಿಂತನೆ ಮಾಡಿದರೆ ಅಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ಈಗಲೂ ಒಂದೇ ಮಂಡಿ ನೀರಿನಲ್ಲಿ ನಿಲ್ಲಲಿಕ್ಕೆ ಆಗೋದಿಲ್ಲ, ಅಷ್ಟೊಂದು ಸೆಳೆತ ಇದೆ, ಅಷ್ಟೊಂದು ರಭಸ ಇದೆ. ಆ ವೈಭವ ಅಲ್ಲಿ ಒಂದೊಂದು ತಿಂಗಳ ಆ ಸೇವಾ ಕೈಂಕರ್ಯದಲ್ಲಿ ನಮ್ಮ ಚೇಂಪಿ ಉಮೇಶ್ ಭಟ್ರು ಸತ್ಸಂಗ ಇಟ್ಟುಕೊಳ್ತಿದ್ರು. ಚಾತುರ್ಮಾಸದಲ್ಲಿ ಬದರಿ, ಕೇದಾರ, ನೇಪಾಳ, ಆಮೇಲೆ ಹರಿದ್ವಾರದಲ್ಲ ಪುಣ್ಯಕ್ಷೇತ್ರದ ಪವಿತ್ರವಾದ ಗಂಗಾ ತಟಾಕದಲ್ಲಿ ಅದು ಜ್ಞಾಪಕ ಮಾಡುವಂಥ ಕಾಲ ಇದು. ಜಗಜ್ಜನನಿ ಗಂಗಾ ಮೈಯಾಗಿ ಜೈಕಾರ ಹಾಕಿದ್ರೆ ಅಲ್ಲಿ ಹೋಗ್ತೇವೆ, ಇಲ್ಲಿದ್ರೆ ಇಲ್ಲೇ ಮುಲ್ಕಿಯಲ್ಲೇ ಇದ್ದೀವಿ ಅಂತ ಅಲ್ಲ. ಮನಸ್ಸನ್ನು ಅಲ್ಲಿ ತೆಗೆದುಕೊಂಡು ಹೋಗೋದೇ ವಿಶೇಷ. ನಾವು ನಿತ್ಯ ಗುರುಗಳ ಸಂಗಡ ಸತ್ಸಂಗದಲ್ಲಿ ನಡೆಯುವಂಥ ಕಾಲ. ಸುಧೀಂದ್ರ ತೀರ್ಥರ ಸ್ವಾಮಿಗಳ ಏಕಾಂತಕ್ಕೆ ದಾಸರನ್ನು ಕರೀತಿದ್ರು, ಅಚ್ಯುತ ದಾಸರನ್ನು. ನಾವು ಅವ್ರ ಬ್ಯಾಗ್ ಹಿಡ್ಕೊಂಡು ಅವ್ರ ಸಂಗಡ ಹೋಗೋದು. ಒಳಗೆ ನಮಗೆ ಪ್ರವೇಶ ಇಲ್ಲ, ಹೊರಗೆ ಬಾಗಿಲಲ್ಲೇ ನಿಲ್ಲೋದು. ಅದೊಂದು ದಿನ ಸ್ವಾಮಿಗಳ ದೃಷ್ಟಿ ನಮ್ಮ ಮೇಲೆ ಬಿತ್ತು. ಬೇರೆ ಅಚ್ಯುತ ಹೋಗ್ಕೊಂಡ್ರೆ ಕೆದ್ನ ತೈ ರಾಪ್ತಾ ಸ್ವಾಮಿ ಶಿರ್ಸಿ ದುಕಾನ ಇಲ್ಲ,
हरिकथे अभ्यास करचका म्हणू नाव कसं रे नारायण म्हणू भितर यो रे बैस रे ಎಂಥ ಅವಕಾಶ ಸಮಾಜದ ಮಂದಿ ಯಾರಿಗೂ ಸಿಕ್ಕಿಲ್ಲ. ವೈರಿ ಅಚ್ಚುತ ಅಮ್ಗೆಲ್ಲಿ ಪರಂಪರೆ ಮುಖರ್ ಚೊಲ್ಕನವೇ ಅಂದರು. ಮುದ್ದು ಭಾಷೆ ಅಲ್ವೇ ಗುರುಗಳದ್ದು. ಇವರೇ ನಾರಾಯಣ ಗೇರೆ ಮಂತ್ರಾಕ್ಷತೆ ಗೇರೆ ದೇವ್ ಬರೇ ಕರ್ತೈತೆ. ಇಷ್ಟು ನಮಗೆ ಸಿಕ್ಕಿದ್ದು ಮತ್ತೆ ಎಂಥ ಭಾಗ್ಯ ಅಲ್ವೇ. ಹರಿಪದ ನಖದಿಂದ ಹರಿದು ಬಂದಳೆ ಗಂಗೆ ಪರಮ ಭಾಗವತರ ಸಂಗವ ಕೊಡು ತುಂಗೆ. ಆ ಭಾಗ್ಯ ನಮ್ಮ ಪಾಲಿ ಪ್ರಾಪ್ತಿ ಆಗಿರೋಣ. ರಾಮನ ದ್ವಾದಶ ತೇರಾಕೋಟಿ ರಾಮತಾರಕಕ್ಕೆ ಈ ವೇದಿಕೆಗೆ ಬರಲಿಕ್ಕೆ ಕಾರಣ ಗುರುಗಳ ಮಂತ್ರಾಕ್ಷತೆ ಇದ್ದೆ ಶಿರದ ಮೇಲೆ. ಹಸ್ತಮಸ್ತಕದ ಸಂಯೋಗ ನಮಗೆ ಪುಸ್ತಕ ಬೆಳೆಯಲು ನಿಂತ ಶಿರದ ಮೇಲೆ ಹಸ್ತ ಇಟ್ಟರು. ಹರಿದ್ವಾರದ ಹರಿಯುವ ಗಂಗೆಯಲ್ಲಿ ನಿಲ್ಲಿಸಿದರು ದಾಸರು. ಅಯ್ಯ ಮುಂದೊಂದು ದಿವಸ ಕರ್ನಾಟಕದಲ್ಲಿ ಹರಿದಾಸರ ಪಂಕ್ತಿಯಲ್ಲಿ ಸೇರು ಅಂದ್ರಿಷ್ಟೇ. 31 ಭಾಗವತ ನಡೆಯಿತು. ಪುಸ್ತಕ ಎಲ್ಲ ಮಸ್ತಕದಲ್ಲಿಟ್ಟು 7 ಕಡೆ ರಾಮಾಯಣ ಸಪ್ತಾಹ ನಡೆಯಿತು. ಪುಸ್ತಕವನ್ನೆಲ್ಲ ಮಸ್ತಕದಲ್ಲಿಟ್ಟರು ನಮ್ಮ ಗುರುಗಳು. ಅದನ್ನು ಜೀವನದಲ್ಲಿ ಗುರಿ ಇದೆ, ಹಿಂದೆ ಗುರುಗಳ ಆಶೀರ್ವಾದ ಇದೆ. ಹಾಗಾಗಿ ಇಲ್ಲಿ ಸುಧೀಂದ್ರ ತೀರ್ಥ ಸ್ವಾಮಿಗಳ ಪುಣ್ಯ ಕ್ಷೇತ್ರ ಇದು. ಇಲ್ಲಿ ಚಾತುರ್ಮಾಸ ಮಾಡಿದ್ದಾರೆ. ಅಚ್ಯುತದಾಸರು ಇಲ್ಲಿ ಈ ಭವ್ಯವಾದಂಥ ಭೂಮಿಯಲ್ಲಿ ಗುಂಜಾಯಮಾನವಾಗಿಸಿದ್ದಾರೆ ಈ ಕೀರ್ತನೆಯನ್ನು. ಹಾಗಾಗಿ ಮೊನ್ನೆ ದಿವಸ ಲಕ್ಷ್ಮೀ ವೆಂಕಟೇಶ ದೇವಸ್ಥಾನದಲ್ಲಿ ಗುರುಗಳ ಚಾತುರ್ಮಾಸಕ್ಕೆ ಕರೆದು ಗುರುಗಳು ಮಂತ್ರಾಕ್ಷತೆ ಕೊಟ್ಟರು. ಹಾಗೆ ಈ ಭಾಗ್ಯ ನಮ್ಗೆ ಎಲ್ಲಿ ಸಿಕ್ತು ಅಂದರೆ ನಮ್ಮ ಗುರುಗಳು ಕೊಟ್ಟಂಥ ವೈಭವ, ಸುಧೀಂದ್ರ ತೀರ್ಥರು ಇಟ್ಟಂಥ ಮಂತ್ರಾಕ್ಷತೆ. ಸಮಾಜ ಬಾಂಧವರಿಗೂ ಬಹುಶಃ ಸಿಗಲಿಕ್ಕಿಲ್ಲ. ಯಾವ ಸಂಬಂಧವೂ ಗೊತ್ತಿಲ್ಲ. ಹಳೆಯ ಸಂಬಂಧ ಇರ್ತದೆ, ಪೂರ್ವಜನ್ಮದ ಸಂಬಂಧ ಅಂಥೇಳಿ, ಅದು ನಮ್ಗೆ ಗೊತ್ತಿರೋದಿಲ್ಲ ಅಲ್ವೇ. ಆ ದಿವ್ಯವಾದಂಥ ಹರಿಗುರುಗಳ ಆಶೀರ್ವಾದ ಸದಾ ನಮ್ಮ ಪಾಲಿಗಿರಲಿ. ಇನ್ನೂ ಹೆಚ್ಚಿನ ಸೇವೆಯನ್ನು ಸಮಾಜಕ್ಕೆ ಸಮರ್ಪಣೆ ಮಾಡುವ ಭಾಗ್ಯವನ್ನು ಕರುಣಿಸು. ಇವನಾರವ 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 ಎನದಿರೋ ಇವ ನಮ್ಮ ಓ ಹಂಚಿಗಳು ಓ ಹಂಚಿಗಳು ಸಂಘ ಅಲ್ವೇ. ಕಳೆದ ವಾರದಲ್ಲಿ ಪಿತೃಪಕ್ಷದಲ್ಲಿ 7 ದಿವಸ ಭಾಗವತ ಸಪ್ತಾಹ ಆಯಿತು ನಮ್ಮ ಶಿರಸಿಯಲ್ಲಿ ವೆಂಕಟರಮಣ ದೇವಸ್ಥಾನದಲ್ಲಿ. ಎಲ್ಲ GSP ಮಂದಿ ಗೋಕರ್ಣ ಪರ್ತಗಾಳಿ ಸಂಪ್ರದಾಯದವರು. ಅಲ್ಲೂ ಇದೇ ವಿಷಯ ಅಂದೆ. ಇವನಾರವ ಇವನಾರವ ಎನದಿರೋ ಇವ ನಮ್ಮವ ಎಂದೆನಿಸೋ ಅಂತೇಳಿ ಗುರುಗಳ ದಿವ್ಯವಾದಂಥ ಆಶೀರ್ವಾದ, ಆ ಭವ್ಯವಾದ ಭಾಗೀರಥಿಯ ಅನುಗ್ರಹ, ಭಾಗವತರ ಸೇವೆ, ಭಾಗವತ ಅನುಗ್ರಹ ಮಾಡೆಂಬುದಾಗಿ ಭಾಗೀರಥಿಯ ಸ್ಮರಣೆ ಅಲ್ವೇ. ಲೋಕಪಾವನೆ ಜಗಜ್ಜನನಿ ಬಿಂದು ಗಂಗೋದಕ ಎಷ್ಟು ಪಾವನೆ ನೋಡಿ. ದಾಸರ ಸಹಿತ ಏನು ಹೇಳಿದ್ದಾರೆ, ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕ ಇಂದಿರಾ ರಮಣ ನಿನಗೆ ಅರ್ಪಿತವೇನಲೋ. ಹರಿಪದ ನಖದಿಂದ ಹರಿದು ಬಂದಳೆ ಗಂಗೆ, ಹರಿಪದ ನಖದಿಂದ ಹರಿದು ಬಂದಳೆ ಗಂಗೆ ಪರಮ ಭಾಗವತರ ಸಂಗವ ಕೊಡು ತುಂಗೆ. ಭಾಗ್ಯವ ಕೊಡೆಗರತಿ ಭಾಗೀರಥಿ ಭಾಗ್ಯವ ಕೊಡೆಗರತಿ. ಜಗಜ್ಜನನಿ ಗಂಗಾ ಮಾತಾ ಕೀ ಜೈ. ಈ 2ನೇ ಸರಿಯಾದರೂ ಹರಿದ್ವಾರಕ್ಕೆ ಬರ್ತಾರೋ ಅಂತ ಕರ್ಕೊಂಡೋದೆ ಅಷ್ಟೇ. ಬರ್ದಿದ್ರೆ ಇಲ್ಲೇ ಇರ್ತೀವಿ ಅಂದರೆ ಏನು ಬಂಧನ ಬಿಡಿಸೋದೇ ಇಲ್ಲ ಅಲ್ವೇ. ಈ ಬಂಧನದಲ್ಲೇ ಇರ್ತೀವಿ ಎಂದು ಬಿಡಿಸ್ಲಿಕ್ಕೆ ಆಗೋದೇ ಇಲ್ಲ. ಭಗವಂತನ ದಿವ್ಯವಾದಂಥ ವೈಭವ ಅದು. ಅವನ ಸ್ಮರಣೆ ಮಾಡಿದರೆ ಮನಸ್ಸಿನಲ್ಲಿ ಆ ಚಿತ್ರಣ ಬಂದರೆ ಅದೇ ಸಾರ್ಥಕ ಅಂತ. ಲೋಕ ಪಾವನೆಯಾದ ಜಗಜ್ಜನನಿ ಭಾಗೀರಥಿಯನ್ನು ದರ್ಶನ ಮಾಡಿಸ್ತಾರೆ ವಿಶ್ವಾಮಿತ್ರರು. ಅಲ್ಲಿಂದ ಮುಂದಕ್ಕೆ ದಾಟುವಾಗಲೇ ತಾಟಕವನವನ್ನು ಪ್ರವೇಶ ಮಾಡ್ತಾರೆ ವಿಶ್ವಾಮಿತ್ರರು. ರಾಮ, ನಿನ್ನದೆಲ್ಲ ಸಿದ್ಧತೆ ಇರಲಿ, ನರವಾಸನೆಯನ್ನು ಹಿಡಿದು ಬರ್ತಾಳೆ ಆಕೆ ದೈತ್ಯಳೋಳು. ಭೀಕರವಾದ ಗರ್ಜನೆಯಿಂದ ಪ್ರವೇಶ ಮಾಡುವಂತಹ ಸಮಯ ವಿಶ್ವಾಮಿತ್ರರು ರಾಮಲಕ್ಷ್ಮಣರು ಒಡಗೂಡಿ ಆ ವನವನ್ನು, ತಾಟಕಿಯ ವನವನ್ನು ಪ್ರವೇಶ ಮಾಡುವಾಗಲೇ ನರವಾಸನೆಯನ್ನು ಹಿಡಿದು ಬರ್ತಾ ಇದ್ದಾಳೆ, ಗರ್ಜಿಸ್ತಾ ಇದ್ದಾಳೆ. ಜವನ ಜನನಿಯೋಮೇಣ್ ಕಾಲ ಭೈರವನ ಸಖಿಯೋ. ರಾಮ ಪಶ್ಯ ತತ್ರ ಪಶ್ಯ,
ಆ ವಿಕಾರವಾದಂಥ ರೂಪ, ಪರ್ವತಾಕಾರವಾದಂಥ ರೂಪವನ್ನು ನೋಡೆಂಬುದಾಗಿ ಆಗಲೇ ವಿಶ್ವಾಮಿತ್ರರು ರಾಮನಿಗೆ ಮಾರ್ಗದರ್ಶನ ಮಾಡುವಂತಹ ಕಾಲ. ಜವನ ಜನನಿಯೋ ಮೇಣ್ ಕುಮಾರ ತೊರವಿ ರಾಮಾಯಣದ ವರ್ಣನೆ ಮಾಡ್ತಾರೆ. ಯಮನ ತಾಯಿಯೋ ಹೇಗೆ ಅವಳು, ಕಾಲಭೈರವನ ಸಖಿಯೋ ಲಯ ರುದ್ರನ ಶಿಖೆಯೋ, ಶೀಘ್ರವಾದ ಬಾಣವನ್ನು ತೊಡೆಂಬುದಾಗಿ ಆಜ್ಞೆ ಮಾಡ್ತಾ ಇದ್ದಾರೆ ವಿಶ್ವಾಮಿತ್ರರು ರಾಮನಿಗೆ. ರಾಮ ತೀಕ್ಷ್ಣವಾದ ಬಾಣವನ್ನು ಅಕರ್ಣಾಂತವಾಗಿ ಸೆಳೆದಿದ್ದಾನೆ. ಆ ದಿವ್ಯವಾದಂಥ ರಾಮಬಾಣ ಕೈಯಿಂದ ಮುಕ್ತವಾಗಿ ಕ್ಷಣ ಮಾತ್ರದೊಳಗಾಗಿ ದುಷ್ಟಳಾದಂಥ ತಾಟಕಿಯ ಪ್ರಾಣವನ್ನೇ ಹೀರಿದೆ ರಾಮಬಾಣ. ಪರ್ವತಾಕಾರದಲ್ಲಿ ದಪ್ಪನೆ ಉರುಳಿದೆ ಆ ಕಾಯ. ಸುಬಾಹು ಮಾರೀಚರು ಭಯಪಟ್ಟರು. ಇದೇನು ವಿಶೇಷವಾದ ಶಕ್ತಿ ಇಲ್ಲಿ ಪ್ರಾಕಟ್ಯವಾಗ್ತಾ ಇದೆ ಎಂಬುದಾಗಿ ಭಯದಿಂದ ಓಡಿದರು ಸುಬಾಹು ಮಾರೀಚರು. ದುಷ್ಟಳಾದಂಥ ತಾಟಕಿಯ ಸಂಹಾರವಾಗಿದೆ. ಅಲ್ಲಿಂದ ಮುಂದಕ್ಕೆ ಧಾವಿಸ್ತಾರೆ ವಿಶ್ವಾಮಿತ್ರರು. ಬಂದರು ಸಿದ್ಧವನಕ್ಕೆ ನಡೆತಂದರೋ, ಬಂದರು ಸಿದ್ಧವನಕ್ಕೆ. ಬಂದರು ಸಿದ್ಧವನಕ್ಕೆ ನಡೆತಂದರೋ, ಬಂದರು ಸಿದ್ಧವನಕ್ಕೆ ನಡೆತಂದರೋ. ಅಂದಿನ ಆ ರಾತ್ರಿ ಶ್ರೀಮಖ ರಕ್ಷಣ, ಅಂದಿನ ಆ ರಾತ್ರಿ ಶ್ರೀಮಖ ರಕ್ಷಣ. ಬಂದರು ಸಿದ್ಧವನಕ್ಕೆ ನಡೆತಂದರೋ, ಬಂದರು ಸಿದ್ಧವನಕ್ಕೆ. ರಘುರಾಮಚಂದ್ರ ಭಗವಾನ ಕೀ ಯಜ್ಞ ನಿಯಾಮಕನಾದ ಸ್ವಾಮಿ ಯಜ್ಞ ರಕ್ಷಣೆಗಾಗಿ ನಿಂತಿದ್ದಾನೆ. ಯಜ್ಞ ಭೃದ್ ಯಜ್ಞ ಕೃದ್ಯಜ್ಞ ಯಜ್ಞ ಭುಗ್ ಯಜ್ಞ ಸಾಧನ. ವಿಷ್ಣು ಸಹಸ್ರನಾಮ ಪಠಣ ಮಾಡ್ತೀವಲ್ಲ. ಯಜ್ಞ ನಿಯಾಮಕನಾದ ಶ್ರೀಹರಿಯೇ ರಕ್ಷಣೆಗಾಗಿ, ರಾಮನೇ ರಕ್ಷಣೆಗಾಗಿ ನಿಂತ ಮೇಲೆ ಆ ಯಜ್ಞ ಸುರಕ್ಷಿತವಾಗಿ ನಡೆಯಬೇಕಲ್ವೇ. ಸಿದ್ಧವನಾದು ವಿಶ್ವಾಮಿತ್ರರ ಯಜ್ಞ ರಕ್ಷಣೆಗಾಗಿ ಬಂದಂಥ ರಘುರಾಮ ಆ ರಾತ್ರಿ ಶ್ರೀಮಖ ರಕ್ಷಣೆ, ಯಜ್ಞ ರಕ್ಷಣೆ. ಋಷಿಮುನಿಗಳೆಲ್ಲ ಸೇರಿದ್ದಾರೆ. ಲೋಕ ಕಲ್ಯಾಣಾರ್ಥವಾಗಿ ನಡೆಯುವಂತಹ ಆ ಯಜ್ಞ ಸ್ವಸ್ತಿಯ ಮೂಲಕವಾಗಿ ಹೋಮಧೂಮಗಳು ಆಕಾಶ ಮಂಟಪವನ್ನು ಮುಟ್ಟುತ್ತಾ ಇದೆ. ದುರುಳಾದಂಥ ರಕ್ಕಸರು ಸುಬಾಹು ಮಾರೀಚರೆಂಬ ದೈತ್ಯರು ತನ್ನ ತಾಯಿಯನ್ನು ಕೊಂದಂತಹ ರಾಮನಿಗೆ ಈ ಸೇಡನ್ನು ತೀರಿಸಿಕೊಳ್ಬೇಕು, ಅಷ್ಟೇ ಅಲ್ಲ ಯಜ್ಞವನ್ನ ಮಾಡಲಿಕ್ಕೆ ಅವಕಾಶ ಕೊಡಬಾರದೆಂಬುದಾಗಿ ಸುಬಾಹು ಮಾರೀಚರು ರುಧಿರದ ಕುಂಭವನ್ನು ಹಿಡಿದು ಧಾವಿಸ್ತಾ ಇದ್ದಾರೆ. ಯಜ್ಞ ಮಂಟಪವನ್ನ ಯಜ್ಞಕುಂಡವನ್ನ ಕೆಡಿಸೋದಕ್ಕೋಸ್ಕರವಾಗಿ. ರಘುರಾಮ ತಾನು ಸಿದ್ಧನಾಗಿ ನಿಂತಿದ್ದಾನೆ. ರಾಮಲಕ್ಷ್ಮಣರು ಯಜ್ಞ ರಕ್ಷಣೆಗೆ ನಿಂತಹ ಸಮಯ ಸುಬಾಹು ರುಧಿರದ ಕುಂಭವನ್ನು ತಂದು ಯಜ್ಞ ಕುಂಡಕ್ಕೆ ಚೆಲ್ಲುವ ಕಾಲ ತೀಕ್ಷ್ಣವಾದಂಥ ಬಾಣವೊಂದರಿಂದ ಸುಬಾಹುವನ್ನು ಕ್ಷಣ ಮಾತ್ರದಲ್ಲಿ ಸಂಹಾರ ಮಾಡಿದ ರಘುರಾಮ. ಸುಬಾಹುವನ್ನು ಕೊಂದ ರಾಮಬಾಣಕ್ಕೆ ಮಾರೀಚನನ್ನು ಕೊಲ್ಲಲಿಕ್ಕೆ ಅಸಾಧ್ಯ ಆಯಿತೋ ಹೇಗೆ ಅಲ್ವೇ? ಚಿಂತನೆಗೆ ಅವಕಾಶ ಉಂಟು. ಸುಬಾಹುವನ್ನ ಕೊಂದಂಥ ರಾಮಬಾಣ ಮಾರೀಚನನ್ನು ಕೊಂದಿದ್ರೆ ಮತ್ತೆ ಅವ ಮೃಗನಾಗಿ ಮಾಯಾ ಜಿಂಕೆಯಾಗಿ ಯಾವುದಕ್ಕೂ ಅವಕಾಶವೇ ಇಲ್ಲವಾಗಿತ್ತು. ಯಾಕೆ ಕೊಲ್ಲಿಲ್ಲ? ಮಾರೀಚ ಸಾಧು ವೇಷ ಹಾಕಿ ಬಂದಿದ್ದ, ಮುನಿ ವೇಷ ಹಾಕಿ ಬಂದಿದ್ದ. ಸಾಧುಪ್ರಿಯನಾದಂಥ ರಘುರಾಮ ವೇಷ ಹಾಕೊಂಡವರಿಗೂ ರಕ್ಷಣೆ ಉಂಟು.
ವೇಷ ಹಾಕಿ ಬಂದಂತಹ ಮಾರೀಚನಿಗೆ ರಾಮನ ರಕ್ಷೆ ಸಿಕ್ಕಿತು. ಯಜ್ಞ ಸುರಕ್ಷಿತವಾಗಿ ನಡೆಯಬೇಕಲ್ಲ, ಆ ನಿಮಿತ್ತವಾಗಿ ತೀಕ್ಷ್ಣವಾದ ಮಾನವಾಸ್ತ್ರದಿಂದ ರಾಮದೇವರು ಮಾರೀಚನ ಸಪ್ತ ಸಮುದ್ರದ ಆಚೆಯಲ್ಲಿ ಎಸೆದ. ಅದಕ್ಕಾಗಿ ವೇಷ ಹಾಕಿದ್ರು ಸಾಕಂತೆ, ಆವೇಶ ಬರ್ತದೆ. ಚಂಡೆ ಸಪ್ಪಳ ಆಗಬೇಕು, ಪಗಡೆ ಕಟ್ಟಿಕೊಳ್ಬೇಕು ಅಲ್ವೇ? ವೇಷ ಹಾಕಿದ್ರೆ ಮಾತ್ರ ಆವೇಶ ಬರ್ತದೆ. ವೇಷ ಹಾಕಿದ್ದ ಮುನಿವೇಷದಿಂದ ಸಾಧು ಸತ್ಪುರುಷರ ಸಂಧಿಯೊಳಗೆ ಸೇರ್ಕೊಂಡ್ಬಿಟ್ರೆ ಸುಲಭವಾಗಿ ಯಜ್ಞವನ್ನು ನಾಶ ಮಾಡಲಿಕ್ಕೆ ಅನುಕೂಲವಾಗ್ತದೆ ಎಂಬುದಾಗಿ ಮಾರೀಚ ತಾನು ಮುನಿವೇಷ ಧರಿಸಿ ಬಂದಿದ್ದ. ಆ ಸಾಧುಪ್ರಿಯನಾದ ರಘುರಾಮ ಮುನಿವೇಷ ಧರಿಸಿದಂಥ ಈತನಿಗೆ ರಕ್ಷೆಯನ್ನು ಕೊಟ್ಟ, ಶಿಕ್ಷೆ ಮಾಡಲಿಲ್ಲ. ಅದಕ್ಕೆ ವೇಷ ಹಾಕಬೇಕಂತೆ. ಇದಕ್ಕೆ ರಾಮಕೃಷ್ಣರು ಬಹಳ ಸುಂದರವಾದ ದೃಷ್ಟಾಂತ ಜನಮನಕ್ಕೆ ಮಾರ್ಗದರ್ಶನ ಮಾಡ್ತಾರೆ. ಇಬ್ಬರು ರಾಜನ ಮಾವಿನ ತೋಪಿನಲ್ಲಿ ಹಣ್ಣು ಕದೀಬೇಕಿ ಅಂತ ಇಬ್ಬರು ತರುಣರು ಕತ್ತಲೆ ಆದಮೇಲೆ ಮಾವಿನ ತೋಪಿಗೆ ನುಗ್ಗಿದರು. ಕತ್ತಲೆ ಆದಮೇಲೆ ಆಕಸ್ಮಿಕವಾಗಿ ಹಣ್ಣು ಕೀಳಬೇಕಾದ್ರೆ ಸಪ್ಪಳವಾಯಿತು. ರಾಜಭಟ್ರೆಲ್ಲ ಸುತ್ತ ಇದ್ದರು, ಕಾವಲುಗಾರರು. ಆ ಸಮಯದಲ್ಲಿ ಒಬ್ಬ ತಪ್ಪಿಸ್ಕೊಂಡು ಓಡ್ಬಿಟ್ಟ. ಇನ್ನೊಬ್ಬನಿಗೆ ಹೊರಗೆ ಹೋಗ್ಲಿಕ್ಕೆ ಆಗಲಿಲ್ಲ. ರಾಜಭಟ್ರು ಕಳ್ಳ ಕಳ್ಳ ಅಂತ ಕೂಗುವಾಗ ಈ ಒಳಗಿದ್ದಂಥ ಈತನಿಗೆ ಭಯ ಉಂಟಾಗ್ಬಿಡ್ತು. ನನಗಿನ್ನೇನು ಶಿಕ್ಷೆ ಕಾದಿದೆಯೋ ಎಂಬುದಾಗಿ ಭಯಪಟ್ಟು ಉಪಾಯ ಮಾಡಿದ. ಅಲ್ಲೇ ಬೂದಿ ಬಿದ್ದಿತ್ತು, ಆ ಬೂದಿಯನ್ನೆಲ್ಲ ಮೈಗೆ ಹಚ್ಕೊಂಡ್ಬಿಟ್ಟ. ಮೈ ಹಚ್ಕೊಂಡು ಎಲ್ಲ ಬಟ್ಟೆನೆಲ್ಲ ಕಿತ್ತ ಎಸೆದು ಬಿಟ್ಟ. ಕಣ್ಣು ಮುಚ್ಚಿ ಕೂತ್ಬಿಟ್ಟ ಮರದಡಿಯಲ್ಲಿ. ರಾಜಭಟ್ರಿ ಸುತ್ತೆಲ್ಲ ನೋಡಿದರು, ಎಲ್ಲೂ ಸಹ ಕಳ್ಳ ಸಿಗಲಿಲ್ಲ. ಆದರೆ ಒಬ್ಬ ಮುನಿಗಳು ಸಿಕ್ಕರು ಇವರಿಗೆ. ಮಾವಿನ ತೋಪಿನಲ್ಲಿ ಒಬ್ಬ ಯೋಗಿಗಳು ಧ್ಯಾನಸ್ಥರಾಗಿ ಕೂತಿದ್ದಾರೆ ಎಂಬುದಾಗಿ ಈ ರಕ್ಷಕರ ಆ ಕಡೆ ಈ ಕಡೆ ಒಬ್ಬೊಬ್ಬರು ನಿಂತರು ಅವರ ರಕ್ಷಣೆಗೋಸ್ಕರವಾಗಿ. ಈತ ಗಟ್ಟಿಯಾಗಿ ಕಣ್ಣು ಮುಚ್ಚಿಕೊಂಡಿದ್ದಾನೆ. ಹೊಟ್ಟೆಯಲ್ಲಿ ಅವಲಕ್ಕಿ ಕುಟ್ಟದ ಹಾಗೆ ಆಗ್ತದೆ. ಏನು ಶಿಕ್ಷೆ ನನ್ನ ಪಾಲಿಗೆ ಕಾದಿದೆಯೋ ಅಂತ ತಪ್ಪಿಸ್ಕೊಂಡು ಹೋಗ್ಲಿಕ್ಕಾಗಲಿಲ್ಲ. ಹಾಗಾಗಿ ಉಪಾಯದಿಂದ ವೇಷ ಹಾಕ್ಕೊಂಡ. ಮೈ ತುಂಬ ಬೂದಿಯನ್ನೆಲ್ಲ ಭಸ್ಮ ಬಡ್ಕೊಂಡು ಏನು ಮಾಡಿದ, ಧ್ಯಾನಸ್ಥನಾಗಿ ದಿಗಂಬರನಾಗಿ ಕೂತ್ಬಿಟ್ಟಿದ್ದಾನೆ, ಅವಧೂತನಾಗಿ ಕೂತ್ಬಿಟ್ಟಿದ್ದ. ಈ ವಾರ್ತೆ ಪ್ರಭುಗಳಿಗೆ ಮುಟ್ಟಿತು. ಪ್ರಭುಗಳೇ, ಮಾವಿನ ತೋಪಿನಲ್ಲೊಂದು ಯೋಗಿಗಳು ಮೂಡಿದ್ದಾರೆ, ಅವ್ರ ದರ್ಶನಕ್ಕೆ ಬರಬೇಕು ಅಂತ ರಾಜರಿಗೆ ಕರೆ ಹೋಯಿತು. ಅವಧೂತರ ದರ್ಶನಕ್ಕೆ ಬರಿಗೈಯಲ್ಲಿ ಬರಲಿಕ್ಕಾಗ್ತದೋ? ರಿಕ್ತ ಹಸ್ತದಿಂದ ಇಲ್ಲವೇ ಇಲ್ಲ. ಫಲತಾಂಬೂಲಗಳು, ಬಂಗಾರದ ಹರಿವಾಣದಲ್ಲಿ ಫಲತಾಂಬೂಲಗಳನ್ನು ತೆಗೆದುಕೊಂಡು ರಾಜ ಪರಿವಾರ ವಾದ್ಯ ಮೇಳದಿಂದ ಈತನಿಗೆ ಹೊಟ್ಟೆಯಲ್ಲಿ ಅವಲಕ್ಕಿ ಕುಟ್ಟದ ಹಂಗಾಗ್ತದೆ. ಏನು ಮಾಡುವುದಪ್ಪ, ತಪ್ಪಿಸ್ಕೊಂಡು ಹೋಗುವಾಗಿಲ್ಲ. ಆ ಕಡೆ ಈ ಕಡೆ ರಾಜಭಟರು ನನ್ನ ರಕ್ಷಣೆಗಾಗಿದ್ದಾರೆ. ಗಟ್ಟಿಯಾಗಿ ಕಣ್ಣು ಮುಚ್ಚಿಕೊಂಡಿದ್ದ. ಪ್ರಭುಗಳು ಬಂದರು. ಆ ಫಲವನ್ನು ಗುರುಗಳಿಗಿಟ್ಟು ಸಾಷ್ಟಾಂಗ ಪ್ರಣಾಮ ಮಾಡಿದರು. ಈ ವರ್ಷದ ಚಾತುರ್ಮಾಸ ಇಲ್ಲೇ ನಡೆಸಬೇಕು ಅಂತ ಕೇಳ್ಕೊಂಡ್ರು ಅವರು. ನೋಡಿ, ಸುಮ್ಮನೆ ವೇಷ ಹಾಕಿದ್ದಕ್ಕೆ ಇಷ್ಟೊಂದು ವೈಭವ ಅಲ್ವೇ? ವೇಷ ಹಾಕಿದ್ದಕ್ಕೆ ಇಷ್ಟೊಂದು ವೈಭವ. ಹೀಗೆ ಇವನ ಅಂತರ್ಮುಖ ಬೆಳವಣಿಗೆ ಆಗಿಬಿಡ್ತು. ನಾನು ವೇಷ ಹಾಕಿದ್ದಕ್ಕೆ ಇಷ್ಟಲ್ಲೊಂದು ಪರಿವರ್ತನೆ ನನ್ನ ಪಾಲಿಗೆ, ನಾನು ನಿಜವಾಗಿಯೂ ಅವಧೂತನಾದರೆ ಎಂಬುದಾಗಿ ಹೊರಟೇ ಬಿಟ್ಟ. ಅದಕ್ಕೆ ಮೊದಲು ವೇಷ ಹಾಕಬೇಕು, ಆಮೇಲೆ ಆವೇಶ ಬರೋದು ಅಂತ ಹೊರಟೇ ಬಿಟ್ಟ. ಹಾಗೆ ಮುನಿವೇಷ ಧರಿಸಿದಂಥ ಇವನಿಗೆ, ಯಾರಿಗೆ? ಮಾರೀಚನಿಗೆ ರಾಮನ ದಿವ್ಯವಾದ ಬಾಣದ ರಕ್ಷೆ ಆಯಿತು. ಅಂದಿನಿಂದ ವೃಕ್ಷ ವೃಕ್ಷೇ ಚ ಪಶ್ಯಾಮಿ ಪಾಶಹಸ್ತಮಿವಾಂತಕಂ. ಮರಮರದಲ್ಲಿ ರಾಮನ ದಿವ್ಯವಾದ ರೂಪವನ್ನು ಕಂಡು, ಆ ಬಿಲ್ಲು ಬಾಣ ಧರಿಸಿರುವಂಥ ರಾಮರೂಪ ಮರಮರದಲ್ಲಿ, ಅದನ್ನು ದಾಸರಂತಾರೆ, ಆ ಮರ ಈ ಮರ ಧ್ಯಾನಿಸುತ್ತಿರುವಾಗ, ಆ ಮರ ಈ ಮರ ಧ್ಯಾನಿಸುತ್ತಿರುವಾಗ ರಾಮ ರಾಮ ಎಂಬೋ ನಾಮವೇ ಕಾಯ್ತು. ನೀನ್ಯಾಕೋ ನಿನ್ನ ಹಂಗ್ಯಾಕೋ, ನೀನ್ಯಾಕೋ ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲವನ್ ಇದ್ದರೆ ಸಾಕು.
ರಘುರಾಮಚಂದ್ರ ಭಗವಾನ ಕೀ ಪವನ ಸುತ ಹನುಮಾನ ಕೀ ವೃಕ್ಷ ವೃಕ್ಷೇ ಚ ಪಶ್ಯಾಮಿ ಪಾಶಹಸ್ತಮಿವಾಂತಕಂ. ವಾಲ್ಮೀಕಿ ಮಹರ್ಷಿಗಳು ವರ್ಣನೆ ಮಾಡ್ತಾರೆ, ಮರದಲ್ಲಿ ರಾಮನ ವೈಭವವನ್ನು ಕಂಡ ಮಾರೀಚ, ರಾಮಬಾಣದ ರುಚಿಯನ್ನು ಕಂಡಂತ ಮಾರೀಚ ಅಂದಿನಿಂದ ರಾಮನ ಪರಮಭಕ್ತನಾಗಿ ಕಾಲ ಕಳೀತಾ ಇದ್ದ. ಇತ್ತಲ ಬಂದಂತಹ ಕೈಂಕರ್ಯ ಸುರಕ್ಷಿತವಾಗಿ ಯಜ್ಞ ರಕ್ಷಣೆಯಾಗಿದೆ. ಅದೇ ಸಮಯ ಜನಕ ಅಯೋನಿಜಳಾಗಿ ಪ್ರಾಯ ಪ್ರಬುದ್ಧಳಾಗಿ ಉಪವರಳಾಗಿ ನಿಂತಿರುವ ಸೀತೆಯ ವಿವಾಹ ಆಮಂತ್ರಣವನ್ನು ಎಲ್ಲ ರಾಜಾದಿರಾಜರಿಗೆ ಋಷಿಮುನಿಗಳಿಗೆಲ್ಲ ಕಳುಹಿದ್ದ. ಆ ಆಮಂತ್ರಣ, ವಿವಾಹದ ಆಮಂತ್ರಣ ಪತ್ರಿಕೆ ವಿಶ್ವಾಮಿತ್ರರ ಕೈಯಲ್ಲೂ ಸೇರಿತ್ತು. ಯಜ್ಞ ರಕ್ಷಣೆ ಆಗಿದೆ, ಇನ್ನು ದಿನಗಳು ಉಂಟು. ದಶರಾತ್ರಿಯೊಳಗಾಗಿ ಮರಳಿ ಕಳುಹುವೆನೆಂಬುದಾಗಿ ದಶರಥನಿಗೆ ಮಾತು ಕೊಟ್ಟು ಬಂದಿದ್ದ ವಿಶ್ವಾಮಿತ್ರರು ಬಂದಿದ್ದರು. ಆ ನಿಮಿತ್ತವಾಗಿ 5 ದಿವಸದಲ್ಲಿ ಯಜ್ಞ ರಕ್ಷಣೆ ಆಯಿತು, ಯಜ್ಞ ಕೈಂಕರ್ಯ ನಡೆಯಿತು. ಸುಂದರವಾಗಿ ಆ ಕೈಂಕರ್ಯಗಳೆಲ್ಲ ನಡೆದ ಮೇಲೆ ಇನ್ನು ದಿನಗಳು ಉಂಟು. ಆ ನಿಮಿತ್ತವಾಗಿ ವಿಶ್ವಾಮಿತ್ರರು ಯೋಚನೆ ಮಾಡಿದರು. ಹೇಗಂದ್ರೂ ಚಕ್ರವರ್ತಿ ದಶರಥನ ಪುತ್ರರಾದಂಥ ರಾಮಲಕ್ಷ್ಮಣರು ಬಂದವರಿದ್ದಾರೆ, ದಿನಗಳು ಇನ್ನೂ ಉಂಟು. ಆ ನಿಮಿತ್ತವಾಗಿ ವಿವಾಹದ ಆಮಂತ್ರಣ ಪತ್ರಿಕೆಯನ್ನು ಕಂಡು ನಡೆಮಖಕ್ಕೆ ಮಿಥಿಲೆಗೆ, ನಡೆಮಖಕ್ಕೆ ಮಿಥಿಲೆಗೆ, ಪಡೆ ಕನ್ಯೆಯ ಕೀರ್ತಿಯ ರವಿ ಕುಲಗೆ, ಪಡೆ ಕನ್ಯೆಯ ಕೀರ್ತಿಯ ರವಿ ಕುಲಗೆ, ನಡೆ ಮಖಗೆ ಮಿಥಿಲೆಗೆ. ಹರಧನುವನು ನಿಮಿ ಪಡೆಯೇ ಪೂರ್ವದಿ, ಹರಧನುವನು ನಿಮಿ ಪಡೆಯೇ ಪೂರ್ವದಿ, ಕರದೊಳೆತ್ತಲು ಅಸಾಧ್ಯವೋ ಜಗದಿ, ಕರದೊಳೆತ್ತಲು ಅಸಾಧ್ಯವೋ ಜಗದಿ, ನಡೆ ಮಖಗೆ ಮಿಥಿಲೆಗೆ. ಪಡೆ ಕನ್ಯೆಯ ಕೀರ್ತಿಯ ರವಿ ಕುಲಗೆ, ಪಡೆ ಕನ್ಯೆಯ ಕೀರ್ತಿಯ ರವಿ ಕುಲಗೆ, ನಡೆ ಮಖಗೆ, ನಡೆ ಮಖಗೆ, ನಡೆ ಮಖಗೆ ಮಿಥಿಲೆಗೆ. ಆಗಲೇ ವಿಶ್ವಾಮಿತ್ರರು ರಾಮನಿಗೆ ಮಾರ್ಗದರ್ಶನ ಮಾಡಿದರು. ಅಯ್ಯ, ಮಿಥಿಲಾ ಪಟ್ಟಣದಿಂದ ಸ್ವಯಂವರದ, ಸೀತಾ ಸ್ವಯಂವರದ ಆಮಂತ್ರಣ ಬಂದಿದೆ. ತಂದೆಗೆ ಮಾತು ಕೊಟ್ಟಂತೆ ಇನ್ನು ದಿನಗಳುಂಟು. ಆ ನಿಮಿತ್ತವಾಗಿ ಆ ದಿವ್ಯವಾದಂಥ ಮಿಥಿಲಾ ಪಟ್ಟಣಕ್ಕೆ ನಾವು ಹೊರಡೋಣ ಎಂಬುದಾಗಿ ವಿಶ್ವಾಮಿತ್ರರು ಆಶ್ರಮವಾಸಿಗಳಿಂದ ಒಡಗೂಡಿ ನಡೆಮಖಕ್ಕೆ ಮಿಥಿಲೆಗೆ. ಋಷಿಮುನಿಗಳ ಪರಿವಾರ ಸಹಿತವಾಗಿ ವಿಶ್ವಾಮಿತ್ರರು ರಾಮಲಕ್ಷ್ಮಣನ ಕರ್ಕೊಂಡು ಪ್ರಯಾಣ ಮಾಡ್ತಾರೆ ಮಿಥಿಲಾ ಪಟ್ಟಣಕ್ಕೆ. ಹಾಗೆ ಪ್ರಯಾಣ ಮಾಡುವಂತಹ ಸಮಯ ಮಾರ್ಗದಲ್ಲಿ ಒಂದು ವನಪ್ರವೇಶ ಮಾಡ್ತಾರೆ. ಆ ವನವನ್ನು ಪ್ರವೇಶ ಮಾಡುವಾಗಲೇ ರಾಮ ಕೇಳಿದ, ಗುರುಗಳೇ, ಈ ವನ ಇಷ್ಟು ಮೌನವಾಗಿರ್ಲಿಕ್ಕೆ ಏನು ಕಾರಣ? ಹಾಡದಿರೆ ಹಕ್ಕಿಗಳು, ನಲಿದಾಡದಿರೆ ನವಿಲುಗಳು, ಸಂಚರಿಸದಿರೆ ಗಾಳಿ, ತನಿಂಪನೀಯವು ಮರಗಳು, ಆವ ಮೌನವೋ ಈ ವನ ಇಷ್ಟು ದುಃಖ ಗರ್ಭಿತವೋ. ವಿಶ್ವಾಮಿತ್ರರನ್ನ ಕಂಡು ಕೇಳ್ತಾ ಇದ್ದಾನೆ ರಘುರಾಮ. ಅವನಿಗೇನು ತಿಳಿಯೋದಿಲ್ವೇ? ಅಂತೆ ನಟನೆ ಮಾಡ್ತಾನೆ.
ಮಾನವ ಧರ್ಮಕ್ಕನುಗುಣವಾಗಿ ವಿಶ್ವಾಮಿತ್ರರನ್ನ ಕೇಳಿದ, ಈ ವನಪ್ರದೇಶ ಇಷ್ಟೊಂದು ಮೌನವಾಗಿರ್ಲಿಕ್ಕೆ ಏನು ಕಾರಣ? ಹಕ್ಕಿಗಳ ಚಿಲಿಪಿಲಿ ನಾದ ಇಲ್ಲ, ಮೃಗಗಳ ಸಂಚಾರ ಇಲ್ಲ, ನವಿಲ ನೃತ್ಯ ಇಲ್ಲ, ಮರಗಳು ತಂಪನ್ನೇ ಕೊಡೋದಿಲ್ಲ, ವೃಕ್ಷಗಳಲ್ಲಿ ಫಲವೇ ಇಲ್ಲ. ಆವ ಮೌನವೋ ದುಃಖಗರ್ಭಿತವೋ. ಇಷ್ಟು ದುಃಖಗರ್ಭಿತವಾದ ವನ ಇರ್ಲಿಕ್ಕೆ ಏನು ಕಾರಣ? ಅಲ್ಲಿ ವಿಶ್ವಾಮಿತ್ರರು ರಾಮಲಕ್ಷ್ಮಣರನ್ನ ಮುಂದಕ್ಕೆ ಕರೆತರ್ತಾರೆ. ಇದು ಗೌತಮರ ಆಶ್ರಮ ಪ್ರದೇಶ. ಗೌತಮರಿಂದ ಶಾಪಗ್ರಸ್ತಳ ಅಂತ ಅಹಲ್ಯೆ ಶಿಲೆಯಾಗಿ ಬಿದ್ದಿದ್ದಾಳೆ. ವಾಯುಭಕ್ಷಣವನ್ನ ಮಾಡಿ ಭೂಷೆಯಲ್ಲಿದ್ದಂಥ ಅಹಲ್ಯೆ ಪ್ರಪಂಚ ಪರಿಚಯಿಸುವಂತ ಪತಿತಳು 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 ಎಂಬುದಾಗಿಯೇ ಪ್ರಪಂಚವೇ ಪರಿಚಯಿಸುವಂತಹ ಕಾಲ. ರಾಮ, ನಿನ್ನ ಪಾದ ಸ್ಪರ್ಶವಾಗಿ ಆಕೆಯನ್ನ ಪತಿತಳನ್ನ ಪುನೀತಗೊಳಿಸಬೇಕೆಂಬುದಾಗಿ ವಿಶ್ವಾಮಿತ್ರರು ಮುಂದೆ ಕರೆತರ್ತಾರೆ. ಯಾವಾಗ ವಿಶ್ವಾಮಿತ್ರರು ರಾಮನನ್ನು ಮುಂದಕ್ಕೆ ಕರೆತರ್ತಾರೆ, ಅಂಗುಟದಲ್ಲಿ ಗಂಗೆಗೆ ಜನ್ಮವಿತ್ಯಹ ಪಾದ, ಋಷಿಮುನಿಗಳು ನಿತ್ಯ ಬಯಸುವ ಪಾದ, ಲಕ್ಷ್ಮೀ ತನ್ನ ವಕ್ಷಸ್ಥಳದಲ್ಲಿ ನಿತ್ಯ ಪೂಜಿಪ ಪಾದ, ಶ್ರೀಪಾದವ ನೆನೆದರೆ ದಾಸರಂತಾರೆ. ಆ ಭವ್ಯವಾದಂತ ಪಾದ, ರಾಮನ ಪಾದ ಯಾವಾಗ ಆ ಶಿಲೆಗೆ ಸ್ಪರ್ಶವಾಯಿತು, ರಘುತನುಜ ನಡೆದವರೆಗೆ ಪಣೆ ಮಣಿದು ನಿಂದು ಓರ್ವ ತಪಸ್ವಿ ವಿಗ್ರಹ, ನಾರುಡೆಯ ಸೋರ್ಮುಡಿಯ ಪೊಳೆವ ಮಂಜು ಮಾಂಗಲ್ಯದಿಂ. ಯಾವಾಗ ರಘುರಾಮನ ದಿವ್ಯವಾದಂತ ಪಾದ ಆ ಶಿಲೆಗೆ ಸ್ಪರ್ಶವಾಯಿತೋ ಶಾಪ ವಿಮೋಚನೆಯಾಯಿತು ಅಹಲ್ಯೆಗೆ. ರಘುತನುಜ ನಡೆದವರೆಗೆ ಪಣೆ ಮಣಿದು ನಿಂದುದು ಓರ್ವ ತಪಸ್ವಿ ವಿಗ್ರಹಂ. ಶಿಲೆಯ ಮೆಟ್ಟಿ ಕುಲಕ್ಕೆ ತಂದೆ ಬಲಿಯ ಬೇಡಿ ಸತ್ಪದವಿಯ ನಿದ್ದೆ. ದಾಸರಂತಾರೆ, ಶಿಲೆಯ ಮೆಟ್ಟಿ ಕುಲಕ್ಕೆ ತಂದೆ ಬಲಿಯ ಬೇಡಿ ಸತ್ಪದವಿಯ ನಿದ್ದೆ. ನೀನೇ ಅನಾಥ ಬಂಧು ಕಾರುಣ್ಯ ಸಿಂಧು, ನೀನೇ ಅನಾಥ ಬಂಧು, ನೀನೇ ಅನಾಥ ಬಂಧು ಕಾರುಣ್ಯ ಸಿಂಧು, ನೀನೇ ಅನಾಥ ಬಂಧು. ರಘುರಾಮಚಂದ್ರ ಭಗವಾನಗಿ ಯಾವಾಗ ರಾಮನ ದಿವ್ಯವಾದಂತ ಪಾದ ಶಿಲೆಗೆ ಸ್ಪರ್ಶವಾಯಿತೋ ಆ ಸ್ತ್ರೀ ಅಹಲ್ಯೆ ತಾನು ರಾಮನ ಪಾದಾರವಿಂದಕ್ಕೆ ವಂದಿಸ್ತಾಳೆ. ಶಿಲೆಯ ಮೆಟ್ಟಿ ಕುಲಕ್ಕೆ ತಂದೆ. ಅಲ್ಲಿ ಅಹಲ್ಯೆ ರಾಮನಲ್ಲಿ ಪ್ರಾರ್ಥನೆ ಮಾಡ್ತಾಳೆ, ರಾಮ, ಈ ಪ್ರಪಂಚವೇ ನನ್ನನ್ನ ಪತಿತಳು ಪತಿತಳು ಎಂಬುದಾಗಿ ನಿಂದಿಸುವ ಕಾಲ, ಪತಿತಳಾದ ನನ್ನನ್ನು ಪಾವನಗೊಳಿಸಿರೋಣ ಅಂದಿನಿಂದ. ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್. ರಾಮನಿಗೆ ಪತಿತ ಪಾವನ ಎಂಬ ನಾಮ ಬಂದಿದ್ದು ಅಲ್ಲಿ. ಪತಿತಳನ್ನ ಪಾವನಗೊಳಿಸಿರೋಣ ಆ ದಿವ್ಯವಾದಂತ ರಾಮನಿಗೆ ನಾಮ ಪತಿತ ಪಾವನ ಅಲ್ವೇ. ಈ ದೇಶವನ್ನೇ ಕಟ್ಟಿದಂತ ಬಾಪೂಜಿ ಪ್ರತಿನಿತ್ಯ ಸಂಧ್ಯಾ ಸಮಯದಲ್ಲಿ ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್ ಹೇಳಿ. ರಘುಪತಿ ರಾಘವ ರಾಜಾರಾಮ ಪತಿತ ಪಾವನ सीताराम. ईश्वर माधव तेरे नाम, ईश्वर माधव
तेरे नाम सबको सन्मति दे भगवान सबको सन्मति दे ಭಗವಾನ್. ಎಲ್ಲರೂ ಒಮ್ಮೆ ಸ್ಮರಣೆ ಮಾಡಿದ್ರೆ ಏಕಕಾಲದಲ್ಲಿ ಸಾವಿರಾರು ನಾಮ ಸಂಕೀರ್ತನೆ ಆಗ್ತದೆ. ಅದೇ ನಮ್ಮ ದೊಡ್ಡ ಸಂಪತ್ತು. ರಾಮನಾಮವೇ ಬಲವು ದಾಸದಾಸರಿಗೆಲ್ಲ ಎಂಬುದಾಗಿ. ಹಾಗಾಗಿ ಎಲ್ಲರೂ ಕಂಠಾಘೋಷವಾಗಿ ಸಂಕೋಚ ಪಡದೆ ಕರತಾಡನದ ಮೂಲಕವಾಗಿ ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್. ರಘುಪತಿ ರಾಘವ ರಾಜಾ ರಾಮ ಪತಿತ ಪಾವನ ಸೀತಾರಾಮ್. ईश्वर माधव तेरे नाम ईश्वर माधव तेरे नाम सबको सन्मति दे भगवान सबको सन्मति दे भगवान. रघुपति राघव राजा राम पतित पावन सीताराम. रघुपति राघव राजा राम पतित पावन सीताराम. श्री राम जय राम जय जय राम. 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 बोलो सीतारामचंद्र भगवान की जय सुत हनुमान की जय सनातन हिंदू धर्म की जय ಭಾರತ ಮಾತಾ ಕಿ जय. ಆ ದಿವ್ಯವಾದಂತ ಪತಿತ ಪಾವನ ಎಂಬ ನಾಮ ಬಂದಿದ್ದು ರಾಮನಿಗೆ ಅಂದಿನಿಂದ. ದಿವ್ಯವಾದಂತ ರಾಮಾಯಣ ಕಥಾನಕ ಮತ್ತೆ ನಾಳೆ ಚಿಂತನೆ ಮಾಡೋಣ. ವಿಷ್ಣು ಸಹಸ್ರನಾಮ ಪಠಣ ಇದೆ, ರಾಮರಕ್ಷಾ ಸ್ತೋತ್ರ ಇದೆ. ಆಮೇಲೆ ನಿನ್ನೆ ಕೊಟ್ಟಂಥ ಸಂಪೂರ್ಣ ರಾಮಾಯಣದ ಹಾಡನ್ನು ಮನೆ ಮನೆಯಲ್ಲಿ ಮುಟ್ಟುವಂತಾಗಲಿ ಎಂಬುದು ಪ್ರಾರ್ಥನೆ ಮಾಡಿದ್ದುಂಟು. ಹಾಗಾಗಿ ಎಲ್ಲರೂ ಸಹ ಆ ಸಂಕೀರ್ತನೆಯಲ್ಲಿ ಭಾಗವಹಿಸುವವರಿಗೆ ಯಾರಿಗೆ ಕರಪತ್ರ ಸಿಕ್ಕಿಲ್ಲ ಅವರೆಲ್ಲ ತಗೊಂಡು ಎಲ್ಲರೂ ಸಹ ಮನೆಯಲ್ಲಿ ಈ ಸಂಪೂರ್ಣ ರಾಮಾಯಣ ನಡೆಯುವಂತಾಗಲಿ ಅಂತ ಚಿಂತನೆ ಮಾಡ್ತಾ ಇದನ್ನು ಹಾಡ್ಬಿಡೋಣ. ಅಲ್ಲ ಜೇಜೇರ ಮಾಡಿಬಿಡೋಣ. ಇವೆಲ್ಲ ಕೊಟ್ಟಿದೆ ಪ್ರತಿಯ ವಿಷ್ಣು ಸಹಸ್ರನಾಮ ಪುಸ್ತಕ ಕೊಡ್ತಾ ಇದ್ದಾರೆ, ರಾಮರಕ್ಷಾ ಪುಸ್ತಕವನ್ನು ಕೊಡ್ತಾ ಇದ್ದಾರೆ. ಯಾರಿಗೆ ಬಾಯಲ್ಲಿ ಕಂಠಪಾಠ ಇದೆ ಅವರು ಕಂಠಪಾಠ ಮಾಡಲಿ, ಇದ್ದಿದ್ದನ್ನು ಹೇಳಲಿ. ಇನ್ನು ಕೆಲವರಿಗೆ ಆ್ಯಪ್ನಲ್ಲಿ ಸಿಗ್ತದಲ್ಲ ವಿಷ್ಣು ಸಹಸ್ರನಾಮ ರಾಮರಕ್ಷಾ, ಅದರಲ್ಲೂ ಅವಕಾಶ ಆಗುವ ರೀತಿಯಲ್ಲಿ जय जय राम जय घन श्याम जय जय श्री राम राम जय जय श्री राम. जानकी रमणा भव भय हरण अगणित गुणधामा श्रीराम अगणित गुणधामा. अंदु बाल्यदि वंदे बाणदि ಕೊಂದನು ತಾಟಕೆ ದಾನವಿಯ ಧೀರ ಭಾವದಿ ಭಾರವ ವಹಿಸಿದ ಗುರುವಿನ ಯಾಗದ ರಕ್ಷಣೆಯ ಪಾಷಾಣಗಳು ಪ್ರಾಣವ ತುಂಬಿದ
ಪಾವನ ಪದ ರಾಮ ರಾಮ ಜಯ ಜಯ ರಾಮ ಜಯ ಜಯ ಶ್ರೀರಾಮ ಶ್ರೀರಾಮ ಜಯ ಜಯ ಶ್ರೀರಾಮ. ಜನಕನ ಸಭೆಯೊಳು ಘನ ಶಿವಧನುವನು ಕ್ಷಣದಲ್ಲಿ ತೃಣ ಸಮ ಖಂಡಿಸಿದ ಸುರಕಿನ್ನರರು ಸುಮ ಮಳೆಗರೆಯೇ ಧರಣಿಗೆ ಹೃದಯದೇ ಮಂಡಿಸಿದ ಭಾರ್ಗವರಾಮನ ಗರ್ವ ವಿರಾಮ ಭಾಸ್ಕರ ಕುಲ ಸೋಮ ರಾಮ ಜಯ ಜಯ ರಾಮ ಜಯ ಘನ ಶ್ಯಾಮ ಜಯ ಜಯ ಶ್ರೀರಾಮ ಶ್ರೀರಾಮ ಜಯ ಜಯ ಶ್ರೀರಾಮ. ಪಿತೃವಾಕ್ಯ ಪರಿಪಾಲನೆಗಾಗಿ ಸಿಂಹಾಸನವನೇ ತಾತೊರೆದ ರಘುಕುಲ ರೀತಿಯ ರಕ್ಷಣೆಗಾಗಿ ವನವಾಸಕ್ಕೆ ತಾ ನಡೆದ ಭರತನ ಮನದಿ ನಿರತವು ನೆಲೆಸಿಹ ಭಾಸ್ಕರ ಕುಲ ಸೋಮ ರಾಮ ಜಯ ಜಯ ರಾಮ ಜಯ ಘನ ಶ್ಯಾಮ ಜಯ ಜಯ ಶ್ರೀರಾಮ ಶ್ರೀರಾಮ ಜಯ ಜಯ ಶ್ರೀರಾಮ. ಸೀತೆ ಕೋರಿದ ಮಾಯಾ ಮೃಗವನು ತರಲು ಹೊರಟನು ರಾಘವನು ಸಮಯವ ಸಾಧಿಸಿ ಸೀತೆಯ ಹರಿಸಿದ ಸಾಧು ವೇಷದೇ ರಾವಣನು ಸೀತೆಯ ಕಾಣದೆ ಶೋಕಾನದಳು ನೊಂದನು ಪ್ರಭು ರಾಮ ರಾಮ ಜಯ ಜಯ ರಾಮ ಜಯ ಘನ ಶ್ಯಾಮ ಜಯ ಜಯ ಶ್ರೀರಾಮ ರಾಮ ಜಯ ಜಯ ಶ್ರೀರಾಮ. ಕಾಂತೆಯ ನರಸುತ್ತ ಕಾಂತಾರದೊಳು ಕಾಂತೆಯ ಕಾಣದೆ ತಾನಡೆದ ವಿಪನ ಪ್ರಾಂತದೆ ವಾಯುತನಯನ ವಿಮಲ ಪ್ರೀತಿಯ ಪಡೆದ ವಾಲಿಯ ವಧಿಸಿ ವಾನರ ಕುಲವ ಹರಸಿದ ಪರಂಧಾಮ ರಾಮ ಜಯ ಜಯ ರಾಮ ಜಯ ಘನ ಶ್ಯಾಮ ಜಯ ಜಯ ಶ್ರೀರಾಮ ಶ್ರೀರಾಮ ಜಯ ಜಯ ಶ್ರೀರಾಮ. ವೀರ ಹನುಮನು ವಾರಿಧಿ ದಾಟಲು ಆಯಿತು ಸೇತುವೆ ನಿರ್ಮಾಣ ಘೋರ ಸಮರದಿ ಹರಿಸಿದ ರಾಮ ದಶಕಂದರನ ಪ್ರಾಣ ಧರ್ಮ ಪಾಲನ ದೀಕ್ಷಾಭರಣ ನ್ಯಾಯದ ನಿಧಿ ರಾಮ ರಾಮ ಜಯ ಜಯ ರಾಮ ಜಯ ಘನ ಶ್ಯಾಮ ಜಯ ಜಯ ಶ್ರೀರಾಮ ಶ್ರೀರಾಮ ಜಯ ಜಯ ಶ್ರೀರಾಮ. जानकी रमण भव भयहरण अगणित गुणधाम श्रीराम गणित गुणधाम श्रीराम गणित गुणधाम. श्रीराम जय राम जय जय राम श्रीराम जय राम जय जय राम श्रीराम जय राम जय जय राम श्रीराम जय राम जय जय राम. राम लक्ष्मण जानकी जय बोलो हनुमान
की राम लक्ष्मण जानकी जय बोलो हनुमान की 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 सीता रामचंद्र भगवान की जय पवन सुत हनुमान की जय सब साधु संतन की जय श्री सुधींद्र तीर्थ स्वामी महाराज की जय विष्णु सहस्रनाम पठण शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये शान्ताकारं भुजगशयनं पद्मनाभं सुरेशं विश्वाधारं गन्धर्निपुटं मेघवर्णं शुभाङ्गं लक्ष्मीकान्तं कमलनयनं योगिरध्यानगम्यं वन्दे विष्णुं भवभयहरं सर्वलोकैकनाथं हरिः ॐ विश्वस्मै नमः विश्वं विष्णुर्वषट्कारो भूतभव्यभवत्प्रभो भूतगर्भूतभृद्भावो भूतात्मा भूतभावनः भूतात्मा परमात्मा च मुक्तानां परमागतिः अव्ययपुरुषः साक्षी क्षेत्रज्ञोऽक्षर एव च योगो योगविदां नेता प्रधानपुरुषेश्वरः नारसिंहवपुः श्रीमान् केशवः पुरुषोत्तमः सर्वशर्वशिवस्ताणुर्भूतानिर्निरव्ययः सम्भवो भावनो भर्ता प्रभवः प्रभुरीश्वरः स्वयंभू शम्भुरादित्य पुष्पराक्षो महास्वनः अनादिनिधनो दाता विदाता धातुरुत्तमः अप्रमेयो ऋषिकेश पद्मनाभो मरप्रभुः विश्वकर्मा मनुस्तष्टा सविष्टस्तविरो ध्रुवः अग्राय शाश्वत कृष्णो लोहिता च प्रदर्दनः प्रभूतस्त्रीकुग्धाम पवित्रं मङ्गलं परम् ईशान प्राणद प्राणो ज्येष्ठ श्रेष्ठ प्रजापतिः हिरण्यगर्भो भूगर्भो माधवो मधुसूदनः ईश्वरो विक्रमी धन्वी मेधावी विक्रमक्रमः अनुत्तमो दुराधर्ष कृतज्ञ कृतिरात्मवान् सुरेश शरणं शर्मा विश्वरेता प्रजाभवः अहः संवत्सरो व्यालः प्रत्ययः सर्वदर्शनः अजः सर्वेश्वर सिद्ध सिद्धि सर्वादिरच्युतः वृषाकपिरमेयात्मा सर्वयोगविनिसृतः वसुर्वसुमनः सत्य समात्मा संवितः समः अमोघ पुण्डरीकाक्षो वृषकर्मा वृषाकृतिः रुद्रो बहुशिरा बभ्रुर्विश्वयोनिशुचिश्रवाः अमृतः शाश्वतस्ताणुर्वरारोहो महातपाः सर्वविद्वानो विश्वसेनो जनार्दनः वेदो वेदविदव्यङ्गो वेदाङ्गो वेदवित्कविः लोकाध्यक्षः सुराध्यक्षो धर्माध्यक्ष कृताकृतः चतुरात्मा चतुर्व्यूहः चतुर्दंष्ट चतुर्भुजः राजिष्णुर्भोजनं भोक्ता सहिष्णुर्जगदादिजः अनघो विजयो जेता विश्वयोनि पुनर्वसुः उपेन्द्रो वामनः प्रांशुरमोघः शुचिरोर्जितः अतीन्द्रः सङ्ग्रहः सर्गो धृतात्मा नियमो यमः वेद्यो वैद्यः सदा योगी वीरः माधवो मधुः अतीन्द्रियो महामायो महोत्साहो महाबलः महाबुद्धिर्महावीर्यो महाशक्तिर्महाद्युतिः अनिर्देशो श्रीमान् अमेयात्मा महादृक् महेश्वासो महीभर्ता श्रीनिवासः सताङ्गतिः अनिरुद्धसुरानन्दो गोविन्दो गोविदाम्पतिः मरीचिर्दमनो हंसः सुपर्णो भुजगोत्तमः हिरण्यनाभसुतः पद्मनाभः प्रजापतिः अमृत्युः सर्वदृक्सिंह सन्धाता सन्धिमान् स्थिरः अजो दुर्मर्षणः शास्ता विश्रुतात्मा सुरारिः गुरुर्गुरुतमो रामः सत्य सत्य पराक्रमः निमिषो निमिषस्रग्री वाचस्पतिरुधानदी अग्रणी ग्रामणी श्रीमान् न्यायो नेता समीरणः सहस्रमूर्धा विश्वात्मा सहस्राक्ष सहस्रपात् आवर्तनो निवृत्तात्मा संवृतः सम्प्रमर्दनः
महत्संवर्तको वह्निरजुनो धरणीधरः सुप्रसादप्रसन्नात्मा विश्वदृग्विश्वभुग्विभुः सत्कर्ता सत्कृतः साधुर्जन्मन्नारायणो नरः असंख्येयो प्रमेयात्मा विशिष्टशिष्टकृच्छुचिः सिद्धार्थ सिद्धसङ्कल्प सिद्धिरः सिद्धिसाधनः वृषाही वृषभो विष्णुर्वृषपर्वा वृषोदरः वर्धनो वर्धमानश्च विविक्तश्रुतिसागरः सुदुर्यो दुर्धरो वाग्मी महेन्द्रो वसुदो वसुः नैकरूपो बृहद्रूपः शिशिविष्टप्रकाशनः ओजस्तेजोदितिधरः प्रकाशात्मा प्रतापनः रुद्रस्पष्टाक्षरो मन्त्रश्चन्द्रांशुर्भास्करद्युतिः अमृतांशुद्भवो भानुशशबिन्दुः सुरेश्वरः औषधं जगतस्येतु सत्यधर्मपराक्रमः भूतभव्यभवन्नाथः पवनः पावनो नरः कामः कामकृत्कान्तः कामः कामप्रदप्रभुः युगाधिकृद्युगावर्तो नैकमायो महाशनः अदृश्यो व्यक्तरूपश्च सहस्रजिदनन्तजित् इष्टो विशिष्टशिष्टेष्ट शिखण्डी नौषो वृषः क्रोधः क्रोधकृत्कर्ता विश्वबाहुर्महीधरः अच्युतः प्रतितः प्राणः प्राणदो वासवांजः अपां निरधिष्ठानमप्रमत्तः प्रतिष्ठितः स्कन्दः स्कन्दधरो दुर्यो भरदो वायुवाहनः वासुदेवो बृहद्भानुरादिदेवः पुरन्दरः अशोकस्तारणस्तारः शूरः शौर्यजनेश्वरः अनुकूलशतावर्तः पत्नी पद्मनिभेक्षणः पद्मनाभोरविन्दाक्षः पद्मगर्भशरीरभृत महद्विरुद्धो वृद्धात्मा महाक्षो गरुडध्वजः अतुलशरभो भीमः समयज्ञो हरिर्हरिः सर्वलक्षणलक्षण्यो लक्ष्मीवान् सतिञ्जयः विक्षरो रोहितो मार्गो हेतुर्दामोदरः सः महीधरो महाभागो वेगवान् विदाशनः उद्भवः शोभनो देवः श्रीगर्भः परमेश्वरः तरणं कारणं कर्ता विकर्ता गहनो गुहः व्यवसायो व्यवस्थानः संस्थानस्थानदो ध्रुवः परर्धी परमस्पष्टा तुष्टा पुष्टा शुभेक्षणः रामो विरामो विरजो मार्गो नेयो नयो नयः वीरशक्तिमतां श्रेष्ठो धर्मो धर्मविदुत्तमः वैकुण्ठः पुरुषः प्राणः प्राणदः प्रणवप्रथुः हिरण्यगर्भः शत्रुघ्नो व्याप्तो आयुर्धोक्षजः ऋतुसुदर्शनः कालः परमेष्ठी परिग्रहः उग्रः संवत्सरो दक्षो विश्रामो विश्वदक्षिणः विस्तारस्तावरस्ताणो प्रमाणं बीजमव्ययम् अर्थोऽनर्थो महाकोशो महाभोगो महाधनः अनिर्विण्णस्तविष्टो भूर्धर्मयोगो महामतः नक्षत्रनेमि नक्षत्री क्षमः क्षामः समीहनः यज्ञयुज्यो महेज्यश्च क्रतुसत्रं सदाङ्गतिः सर्वदर्शिर्मुक्तात्मा सर्वज्ञो ज्ञानमुत्तमम् सुहृत् सुमुखः सूक्ष्मः सुघोषः सुखदः सुहृत् मनोहरो जितक्रोधो वीरबाहुर्विदारणः स्वापनः स्वशो व्यापी नैकात्मा नैककर्मकृत वत्सरो वत्सरो वत्सी रत्नगर्भोदनेश्वरः धर्मकृद्धर्मी सरसक्षरमक्षरम् अभिज्ञाता सहस्रांशुर्विधाता कृतलक्षणः गवस्तिनेमि सत्त्वस्थः सिंहो भूतमहेश्वरः आदिदेवो महादेवो देवेशो देवभृद्गुरुः उत्तरो गोपतिर्गोक्ता ज्ञानगम्यः पुरातनः शरीरभूतभृद्भोक्ता कपीन्द्रो भूरिदक्षिणः सोमवो मृतपः सोमः पुरजित् पुरसत्तमः विनयो जय सत्यसन्धो दाशारः सात्वतां पतिः जीवो विनयिता साक्षी मुकुन्दो मितविक्रमः अम्भो निधिरनन्तात्मा महोदविषयोऽन्तकः अजो महारः स्वाभाव्यो जितामित्रप्रमोदनः आनन्दो नन्दनो नन्दः सत्यधर्मा त्रिविक्रमः महर्षि कपिलाचार्य कृतज्ञो मेदिनीपतिः त्रिपदस्त्रिदशाध्यक्षो महाशृङ्गकृतान्तकृत महाराहो गोविन्द सुषेण कनकाङ्गदी गुह्यो गभीरो गहनो गुप्तश्च गदाधरः वेदाः
स्वाङ्गोदितः कृष्णो दृढसङ्कर्षणोच्युतः वरुणो वारुणो वृक्षः पुष्कराक्षो महामनाः भगवान् भगवानन्दी वनमाली हलायुधः आदित्यो ज्योतिरादित्य सहिष्णुर्गतिसत्तमः सुधन्वा खण्डपरशुर्दारुणो द्रविणप्रदः दिवसृक् सर्वद्रव्यासो वाचस्पतिरयो निजः त्रिसाम सामग साम निर्वाणं भेषजं विशग संन्यासश्रमशान्तो निष्ठा शान्तिपरायणम् शुभांग शान्तिदः सृष्टा कुमुद कुवलेशयः गोहितो गोपतिर्गोप्ता वृषभाक्षो वृषप्रियः अनिवर्ते निवृत्तात्मा संक्षेप्ता क्षेमकृच्छिवः श्रीवत्सवक्षा श्रीवास श्रीपति श्रीमताम्बरः श्रीध श्रीश श्रीनिवास श्रीनिधि श्रीविभावनः श्रीधर श्रीकर श्रेय श्रीमान् लोकत्रयाश्रयः स्वक्षस्वङ्गशतानन्दो नन्दिर्ज्योतिर्गणेश्वरः विजितात्मा विधेयात्मा सत्कीर्तिश्छिन्न संशयः उदीर्ण सर्वतश्चक्षुरनीश शाश्वतस्थिरः भूषयो भूषणो भूतिर्विशोकशोकनाशनः अर्चिष्मानर्चितः कुम्भो विशुद्धात्मा विशोधनः अनिरुद्धो प्रतिरथः प्रद्युम्नो मितविक्रमः कालनेमि आवीरः शौरी शूरजनेश्वरः त्रिलोकात्मा त्रिलोकेश केशव केशिहा हरिः कामदेव कामपाल कामी कान्तकृतागमः अनिर्देशो विष्णुर्वीरो नन्तो धनञ्जयः ब्रह्मण्यो ब्रह्मभगद्ब्रह्मा ब्रह्म ब्रह्म विवर्धनः ब्रह्मविद् ब्राह्मणो ब्रह्मी ब्रह्मज्ञो ब्राह्मणप्रियः महाक्रमो महाकर्मा महातेजा महोरगः महाकृतो महायज्वा महायज्ञो महाबलिः स्तव्यस्तवप्रियस्तोत्रं स्तुतिस्तोतारणप्रियः पूर्णपूरयिता पुण्य पुण्यकीर्तिर्नामयः मनोजवतीर्थकरो वसुरेता वसुप्रदः वसुप्रदो वासुदेवो वसुर्वसुमनाहविः सद्गति सत्कृति सत्ता सद्भूति सत्परायणः शूरसेनो यदुश्रेष्ठः सन्निवासस्य यामनः भूता वासो वासुदेवः सर्वासु निलयो नलः दर्पः दर्पदो दृप्तो दुर्धरोऽथा पराजितः विश्वमूर्तिर्महामूर्तिर्दीप्तमूर्तिरमूर्तिमान् अनेकमूर्तिरव्यक्तः शतमूर्तिः शताननः एको नैकः सवकाकिं यत्तत्पदमुत्तमम् लोकबन्धुर्लोकनाथो माधवो भक्तवत्सलः सुवर्णवर्णो हेमाङ्गो वराङ्गश्चन्दनाङ्गदी वीरः विषमः शून्यो घृताजिरचलश्चलः अमानी मानदो मान्यो लोकस्वामी त्रिलोकधृक् सुमेधा मेधयो धन्यः सत्यमेधाधराधरः तेजो वृषोदुतिधरः सर्वशस्त्रभृताम्बरः प्रग्रहो निग्रहो व्यग्रो नैकशृङ्गो गदाग्रजः चतुर्मूर्तिश्चतुर्बाहुश्चतुर्व्यूहश्चतुर्गतिः चतुरात्मा चतुर्भावः चतुर्वेदविदेकपात् समावर्तो निवृत्तात्मा दुर्जयो दुरतिक्रमः दुर्लभो दुर्गमो दुर्गो दुरावासो दुरार्यः शुभाङ्गो लोकसारङ्गः सुतन्तुस्तन्तुवर्धनः इन्द्रकर्मा महाकर्मा कृतकर्मा कृतागमः उद्भवः सुन्दरः सुन्दो रत्नाभः सुलोचनः अर्को वाजसनशृङ्गी जयन्तः सर्वविजयी सुवर्णबिन्दुरक्षोभ्यः सर्ववागीश्वरेश्वरः महारथो महाकर्तो महाभूतो महानिधिः कुमुद कुन्दर कुन्द पर्जन्य पावनो निलः अमृतांशोऽमृतवपुः सर्वज्ञः सर्वतोमुखः सुलभः सुरतः सिद्धः शत्रुजिच्छत्रुतापनः नयग्रोधो दुम्बरो श्वस्तश्चाणूरान्ध्रनिषूदनः सहस्राक्षी सप्तजिह्वा सप्तैधा सप्तवाहनः अमूर्तिरणवो चिन्त्यो भयकृद्भयनाशनः अणुबृहद्रजस्थूलो गुणभृन्निर्गुणो महान् अधृतस्वधृतश्वास प्राग्वंशो वंशवर्धनः भारभृत्कथितो योगी योगीशः सर्वकामदः आश्रमः श्रवणक्षामः सुपर्णो वायुवाहनः धनुर्धरो धनुर्वेदो दण्डो दमयितादमः अपराजित सर्वसहो नियन्ता यमो यमः सत्त्ववान् सात्विकः सत्य सत्यधर्मपरायणः
अभिप्रायः प्रियारोहः प्रियकृत्प्रीतिवर्धनः विहाय सगतिर्ज्योतिः सुरचिरुतभुग्विभुः रविर्विलोचनः सूर्यः सविता रविलोचनः अनन्तो भुक्भोक्ता सुखदो नैकजोऽग्रजः अनिर्विण्णः सदा मर्षि लोकाधिष्ठानमद्भुतः सनातनतमः कपिलव्ययः स्वस्ति 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 भुक् स्वस्ति दक्षिणः अरौद्र कुण्डली चक्री विक्रमोचितशासनः शब्दादिकः शब्दसः शिशिरः शर्वरीकरः अक्रूरः पेशलो दक्षो दक्षिणक्षमिणामलः विद्वत्तमो वीतभयः पुण्यश्रवणकीर्तनः उत्तारणो दुष्कृतिः पुण्यो दुःस्वप्ननाशनः वीरः रक्षणः सन्तो जीवनः पर्यवसितः अनन्तरूपो अनन्तश्रीजितमन्युर्भयापहः चतुरश्लोकवीरात्मा विदिशो व्यादिशो दिशः अनादिर्भूद्भुवो लक्ष्मी सुवीरो रुचिराङ्गः जननो जनजन्मादिर्भीमो भीमपराक्रमः आधारनिलयो दाता पुष्पः सप्रजागरः ऊर्ध्वगः सत्पथाचारः प्राणदः प्रणवप्रणः प्रमाणं प्राणनिलयः प्राणभृत् प्राणजीवनः तत्त्वं तत्त्वविदेकात्मा जन्ममृत्युजलाधिकः भूर्भुवस्वरस्तारः सविता प्रपितामहः यज्ञो यज्ञपतिर्यज्वा यज्ञाङ्गो यज्ञवाहनः यज्ञप्रत्यज्ञकृत्यज्ञे यज्ञभुग्यज्ञसाधनः यज्ञान्तकृत्यज्ञगुह्यमन्नमन्नाद एव च आत्मयोनि स्वयं जातो वैखानः सामगायनः देवकीनन्दनः सृष्टा श्रीशा पापनाशनः शङ्खवृन्नन्दकी चक्री शाङ्गधन्वागदाधरः रथाङ्गपाणिरक्षोभ्यः सर्वप्रहरणायुधः सर्वप्रहरणायुधः ॐ नमः इति वनमाली गदीशाङ्गी शङ्खी चक्री च नन्दकी श्रीमान्नारायणो विष्णुर्वासुदेवोऽभिरक्षतु वनमाली गदीशाङ्गी शङ्खी चक्री च नन्दकी श्रीमान्नारायणो विष्णुर्वासुदेवोऽभिरक्षतु वनमाली गदीशाङ्गी शङ्खी चक्री च नन्दकी श्रीमान्नारायणो विष्णुर्वासुदेवोऽभिरक्षतु श्रीवासुदेवोऽभिरक्षतु ॐ नमः लक्ष्मीरमण गोविन्द गोविन्द आञ्जनेय वरद गोविन्द गोविन्द प्रह्लाद वरद गोविन्द तिरुपतिवास गोविन्द गोविन्द अथ रामरक्षास्तोत्रम् ध्यायेदाजानुबाहुं धृतशरधनुषम् पद्मपद्मासनस्थम् पीतं वासोवसानम् नवकमलदलस्पर्धिनेत्रम् प्रसन्नम् वामाङ्कारूढसीतामुखकमलमीललोचनम् नीलदापम् नानालङ्कारदीप्तम् ददतमुरुजटामण्डलम् रामचन्द्रम् चरितम् रघुनाथस्य शतकोटिप्रविस्तरम् एकैकमक्षरम् पुंसाम् महापातकनाशनम् ध्यात्वा नीलोत्पलश्यामम् रामम् राजीवलोचनम् जानकी लक्ष्मणोपेतम् जटामुकुटमण्डितम् साचितूर्णधनुर्बाणपाणिम् नक्तम् चरान्तकम् स्वलीलया जगत्त्रातम् आविर्भूतमयम् विभुम् रामरक्षान् पठेत् प्राज्ञः पापाग्निः सर्वकामदाम् शिरो मे राघवः पातु बालम् दशरथात्मजः कौसल्ययो दशौ पातु विश्वामित्रप्रियः श्रुतिः घ्राणम् पातु मुखत्राता मुखम् सौमित्रिवत्सलः जिह्वां विद्यानिधिः पातु कण्ठम् भरतवन्दितः स्कन्धौ दिव्यायुधः पातु भुजौ भग्नेशकार्मुकः करौ सीतापतिः पातु हृदयम् जामदग्निजित् मध्यम् पातु खरध्वंसी नाभिम् जाम्बवदाश्रयः सुग्रीवेश कटिः पातु सत्तिनी हनुमत्प्रभुः ऊरोरघुत्तमः पातु रक्षकुलविनाशकृत् जानुनी सेतुकृत् पातु जङ्गे दशमुखान्तकः पादौ विभीषण श्रीदः पातु रामोऽखिलम् वपुः एताम् रामबलोपेताम् रक्षाम्य सुकृती पठेत् सचिरायुः सुखी पुत्री विजयी विनयी भवेत् पातालभूतलव्योमचारिणश्चन्द्रचारिणः न द्रष्टुमपि शक्तास्ते रक्षितम् रामनामभिः
रामेति रामभद्रेति रामचन्द्रेति वा स्मरन् नरो न लिप्यते पापैर्भुक्तिं मुक्तिं च विन्दति जगज्जैत्रैकमन्त्रेण रामनाम्नाभिरक्षितम् यत्कण्ठे धारयेत् तस्य करस्थाः सर्वसिद्धयः वज्रपञ्जरनामेदं यो रामकवचं स्मरेत् अव्याहताज्ञ सर्वत्र लभते जयमङ्गलम् आदिष्टवान् यथा स्वप्ने राम रक्षामि मां हरः तथा लिखितवान् प्रातः प्रबुद्धो बुधकौशिकः आरामः कल्पवृक्षाणां विरामः सकलापदाम् अभिरामस्त्रिलोकानां रामः श्रीमान् सनप्रभुः तरुणो रूपसम्पन्नौ सुकुमारो महाबलौ पुण्डरीकविशालाक्षौ क्षीरकृष्णाजिनाम्बरौ फलमूलाशिनौ दान्तौ तापसौ ब्रह्मचारिणौ पुत्रौ दशरथस्यैतौ भ्रातरौ रामलक्ष्मणौ शरण्यौ सर्वसत्त्वानां श्रेष्ठौ सर्वधनुष्मताम् रक्षकुलनिहन्तारौ त्रायेतां नो रघुत्तमौ आत्मसज्जधनुषा विशुस्पृशा वक्षया शुभनिशङ्गसंज्ञिनौ रक्षणाय मम राम लक्ष्मणावधूतापति सदैव गच्छताम् सन्नद्धकवची खड्गी चापबाणधरो युवा गच्छन्न मनोरथोऽस्माकं रामः पातु स लक्ष्मणः रामो दाशरथी शूरो लक्ष्मणानुचरो बली काकुत्स्थः पुरुषः पूर्णः कौसल्येयो रघुत्तमः वेदान्तवेद्यो यज्ञेशः पुराणपुरुषोत्तमः जानकी वल्लभः श्रीमान् अप्रमेय पराक्रमः इत्येतानि जपन् नित्यं मद्भक्तः श्रद्धयान्वितः अश्वमेधादिकं पुण्यं सम्प्राप्नोति न संशयः रामं दूर्वादलः श्यामं पद्माक्षं पीतवाससं स्तुवन्ति नामभिर्दिव्यैर्न ते संसारिणो नराः रामं लक्ष्मणपूर्वजं रघुवरं सीतापतिं सुन्दरं काकुत्स्थं करुणार्णवं गुणनिधिं विप्रप्रियं धार्मिकं राजेन्द्रं सत्यसन्धं दशरथतनयं श्यामलं शान्तमूर्तिं वन्दे लोकाभिरामं रघुकुलतिलकं राघवं रावणारिम् रामाय रामभद्राय रामचन्द्राय वेधसे रघुनाथाय नाथाय सीताय पतये नमः श्रीराम राम रघुनन्दन राम राम श्रीराम राम भरताग्रज राम राम श्रीराम राम रणकर्कश राम राम श्रीराम राम शरणं भव राम राम श्रीरामचन्द्र चरणौ मनसा स्मरामि श्रीरामचन्द्र चरणौ वचसा गृह्णामि श्रीरामचन्द्र चरणौ शिरसा नमामि श्रीरामचन्द्र चरणौ शरणं प्रपद्ये माता रामो मत्पिता रामचन्द्रः स्वामी रामो मत्सखा रामचन्द्रः सर्वस्वं मे रामचन्द्रो दयालो नान्यं जाने नैव जाने न जाने दक्षिणे लक्ष्मणो यस्य वामे तु जनकात्मजा पुरतो मारुतिर्यस्य तं वन्दे रघुनन्दनम् लोकाभिरामं रणरङ्गधीरं राजीवनेत्रं रघुवंशनाथं कारुण्यरूपं करुणाकरं तं श्रीरामचन्द्रं शरणं प्रपद्ये मनोजवं मारुततुल्यवेगं जितेन्द्रियं बुद्धिमतां वरिष्ठम् वातात्मजं वानरयूथमुख्यं श्रीरामदूतं शरणं प्रपद्ये कूजन्तं राम रामेति मधुरं मधुराक्षरम् आरुह्य कविताशाखां वन्दे वाल्मीकिकोकिलम् आपदामपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहम् भर्जनं भवबीजानां अर्जनं सुखसम्पदां तर्जनं यमदूतानां राम रामेति गर्जनम् रामो राजमणिः सदा विजयते रामं रमेशं भजे रामेणाभिहता निशाचरचमो रामाय तस्मै नमः रामान्नास्ति परायणं परतरं रामस्य दासोऽस्म्यहम् रामे चित्तलयः सदा भवतु मे भो रामामुद्धर राम रामेति रामेति रमे रामे मनोरमे
सहस्रनाम तत्तुल्यं रामनाम वरानने। इति श्रीभुतकौशिक ऋषि विरचितं श्रीरामरक्षा स्तोत्रं संपूर्णं। श्री सीतारामचंद्रार्पणमस्तु। सीतारामचंद्र भगवान की जय। पवन सुत हनुमान की जय। ಮತ್ತೆ ನಾಳೆ 6 ಗಂಟೆಗೆ ಸರಿಯಾಗಿ ಪ್ರಾರಂಭ ಮಾಡೋಣ. ನಿನ್ನೆ ಹೇಳಿದಾಗೆ ಎಲ್ಲ ಜನರೆಲ್ಲ ಬಂದಿದ್ದಾರೆ. ಮತ್ತು ಅವರಿಗೆಲ್ಲ ಹೇಳೋದೇನು ಅಂದರೆ ನೀವೆಲ್ಲ ಒಬ್ಬರು ಕರ್ಕೊಂಬನ್ನಿ ಅಂತೀವಿ. ಅಂತೂ ಭಗವಂತನ ಸೇವಾ ಕೈಂಕರ್ಯಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದರೆ ಹೆಚ್ಚು ವಿಷ್ಣು ಸಹಸ್ರನಾಮ ಆಗ್ತದೆ, ಹೆಚ್ಚು ರಾಮನಾಮ ಸಂಕೀರ್ತನೆ ಆಗ್ತದೆ. ಆ ನಿಮಿತ್ತವಾಗಿ ಆ ಸೇವಾ ಕೈಂಕರ್ಯದಲ್ಲಿ ನಮ್ಮನ್ನು ನಾವು ರಾಮನಿಗೆ ಸಮರ್ಪಣೆ ಮಾಡಿಕೊಳ್ಳೋಣ ಎಂಬ ಸ್ಮರಣೆ ಮಾಡ್ತಾ, ನಾಳೆ ದಿವಸ ಕಲ್ಯಾಣ ಮಹೋತ್ಸವ. ಯಾರ್ದೋ? ಸೀತಾ ಕಲ್ಯಾಣ ಮಹೋತ್ಸವ. ಹಾಗಾಗಿ ನಾವು ಲೌಕಿಕ ಕಲ್ಯಾಣ ಮಂಟಪಕ್ಕೆ ಬರಬೇಕಾದ್ರೆ ಎಷ್ಟೆಲ್ಲ ಅಲಂಕಾರ ಮಾಡ್ಕೊಂಡು ಬರ್ತೀರಿ. ಅದಕ್ಕಾಗಿ ನಾಳೆ ಸೀತಾ ಕಲ್ಯಾಣ ಮಹೋತ್ಸವಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಲಕ್ಷ್ಮೀನಾರಾಯಣರ ವಿವಾಹಕ್ಕೆ ಎಲ್ಲರೂ ಬನ್ನಿ, ಅಲಂಕಾರ ಮಾಡಿಕೊಂಡೇ ಬನ್ನಿ, ಮತ್ತು ರಕ್ಷಣಾ ದಳದವ್ರು ಕರ್ಕೊಂಡು ಬನ್ನಿ ಅಂತ ಹೇಳ್ತೀವಿ ಅಲ್ವೇ. ಮಂಗಳಮೂರ್ತಿಗೆ ಮಂಗಳ ಹಾಡೋಣವಂತೆ ಅಂತ ಹೇಳೋದುಂಟ ಸಭೆಗೆ. ಆರ್ತೀನಿ, ನಾವಿರ್ತೀವಿ, ಐದಾತ್ಗಳು ನಾವು ಮಾಡ್ತೀವಿ. ಮಂಗಳಾರತಿ ಕಡಿಮೆ ಮಾಡಿಬಿಡೋಣ. हरिओम जय श्रीराम. आज 2 दिसाचे आमगेल्या हरिकथा सप्ताहाचे 2 दीस जालो. फाल्यां सीता कल्याण 3 दिसाक अशींची आयची मणकेची सांजेरी पावणे स भितर आयले. पावणे संक आयल्यारी आमगेल्या केपी हेगडे तांगेलें 1-2-3 लायक भजन आयकुयात तुमी. तशेंची 6 घंट्याक करेक्ट जावन स्टार्ट जाता फाल्यां सीता कल्याणाची. आयच्या मणकेची फाल्यां विशेष रिती पुराय जाणांनी येवन सहकार दिवका. तशेंची आतां हें मंगळाच्या आरती जाल्या सुद्दाक भोजन प्रसाद आमगेल्या अक्षय हॉलांत व्यवस्था केलेली आसा. सगळ्यांनी भोजन प्रसाद घेवन वचका. आनी एक विशय कसो म्हळ्यार स्वयंसेवक आमी फुडली मिटिंगांत उरलेले कोण कोण आसात आनी सगळ्यांना आतां 8:30 हांगा मंगळ आरती जाल्या सुद्दाक वसंत मंडपार एक मिटींग आसा, मेळका म्हणून सांगून विनंती आडळित मंडळा तर्फेन. जय श्रीराम. ಮಂಗಳಂ ಮಂಗಳಂ ಮಾರುತಿಗೆ ಜಯ, ಮಂಗಳಂ ರಾಮನ ಸಾರಥಿಗೆ, ಮಂಗಳಮಯ ಶ್ರೀ ರಾಮನ ಚರಣದಿ ಅಂಗವಹಿಸಿ ನಿಂದಾತನಿಗೆ ಜಯ. ಮಂಗಳಂ ಶುಭ ಮಂಗಳಂ ಜಯ, ಮಂಗಳಂ ಶುಭ ಮಂಗಳಂ. ದಿವಿಗೆ ಪುರದೊಳು ನೆಲಸಿಹಗೆ ಜಯ, ಇಳೆಯ ಭಕ್ತರೆಲ್ಲ ಪೊರೆವಗೆ. ನಳಿನಾಕ್ಷ ಸೀತಾ ರಾಮರ ಚರಣದಿ ಒಲಿದು ಧ್ಯಾನಿಪ ವಜ್ರಕಾಯನಿಗೆ ಜಯ. ಮಂಗಳಂ ಶುಭ ಮಂಗಳಂ ಜಯ, ಮಂಗಳಂ ಶುಭ ಮಂಗಳಂ. ಭಕ್ತ ಶಿರೋಮಣಿಯಾದವಗೆ ಜಯ, ಭಕ್ತಿಯ ಪಥ ತೋರಿದ ದೇವಗೆ. ಭಕ್ತಿ ವೈರಾಗ್ಯವು ಮೋಕ್ಷ ಕಾರಣವೆಂದು ದಾಸ ಮಾರ್ಗವ ತೋರಿದ ದೇವಗೆ ಜಯ. ಮಂಗಳಂ ಶುಭ ಮಂಗಳಂ ಜಯ, ಮಂಗಳಂ ಶುಭ ಮಂಗಳಂ. ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ, ಇಂದಿನ ತಾರೆ ಶುಭ ತಾರೆ, ಇಂದಿನ ಕರ್ಣ ಶುಭ ಕರ್ಣ, ಇಂದಿನ ಯೋಗ ಶುಭ ಯೋಗ, ಇಂದಿನ ಲಗ್ನ ಶುಭ ಲಗ್ನ. ಇಂದು ಪುರಂದರ ವಿಠ್ಠಲರಾಯನ ಸಂದರ್ಶನ ಫಲಯ ಮಗಾಯ್ತು, ಸಂದರ್ಶನ ಫಲಯ ಮಗಾಯ್ತು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ್ ಕಿ, ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ್ ಕಿ. ಜೈ ಬೋಲೋ ಹನುಮಾನ್ ಕಿ, ಜೈ ಬೋಲೋ ಹನುಮಾನ್ ಕಿ, ಜೈ ಬೋಲೋ ಹನುಮಾನ್ ಕಿ, ಜೈ ಬೋಲೋ ಹನುಮಾನ್ ಕಿ. ಜೈ ಬೋಲೋ ಹನುಮಾನ್ ಕಿ, ಜೈ ಬೋಲೋ ಹನುಮಾನ್ ಕಿ, ಜೈ ಬೋಲೋ ಹನುಮಾನ್ ಕಿ, ಜೈ ಬೋಲೋ ಹನುಮಾನ್ ಕಿ. ಪವನ ಸುತ ಹನುಮಾನ್ ಕಿ. ಸೀತಾರಾಮಚಂದ್ರ
की सर्व साधु संतन की जय गुरुदेव दत्त जय जय रघुवीर समर्थ हरि ओम तत्सತ್. ಮಂಗಳಾರತಿ ನೀವೆಲ್ಲ ಇಲ್ಲೇ ಕೂತಿದ್ದೀರಿ, ಅದಕ್ಕೆ ಇಲ್ಲೇ ಒಂದು ಮಂಗಳಾರತಿ ಮಾಡೋಣ ಅಂತ